मक्लों करना का था ನಮ್ಮದು ಮೊದಲೊಂದು ವಾರಣಾಸಿ ಆದ ನಂತರ ಭಟ್ಕಳ ಆದ ನಂತರ ಗೋಕರ್ಣ ಮೂರನೇ ಅದಾದ ನಂತರ ಮಂಗಳೂರಿಗೆ ಟಿಚ್ಚೋಲಿ ಅದಾದ ನಂತರ ನಮ್ಮದು ಆರನೇ ಮಠ ಮತ್ತು ಆರನೇ ಯತಿವರೆಗೆ ಭಟ್ಕಳದಲ್ಲಿ ಹೌದು ಗೋಕರ್ಣ ಮಠ ಮತ್ತು ಭಟ್ಕಳ ಇವೆರಡು ನಾವು ಬಂದಿದ್ದು 1475ರಲ್ಲಿ ಸ್ಥಾಪನೆ ಆಗಿತ್ತು. 1545ರಲ್ಲಿ ಗೋಕರ್ಣ ಮಠ ಸ್ಥಾಪನೆ. ಅದಕ್ಕಾಗಿ ನಮ್ಮ ಮಠಕ್ಕೆ 3 ಹೆಸರಿದೆ.
ಬೆಟ್ಟಗಾಳಿ ಮಠ, ಜೀವೋತ್ತಮ ಮಠ, ಗೋಕರ್ಣ ಗೋಕರ್ಣ ಮಠ. ಮೂರು ಹೇಳಿದ್ರು ಒಂದೇ ಮಠ. ಅಲ್ಲಿಂದ ಪ್ರಾಪ್ತವಾಗಿರುವ ಶಿಲಾವಿಗ್ರಹ ಇಲ್ಲಿ ಬಂದು ಆಮೇಲೆ ನಮ್ಮ ರಾಮಚಂದ್ರ ತೀರ್ಥರು ಸ್ಥಾಪನೆ ಮಾಡಿ ಗೋಕರ್ಣದಲ್ಲಿ ಪ್ರಾಪ್ತವಾಗಿದೆ. ಅಲ್ಲೂ ಮಠ ಇದೆ. ಅದರ ಹಿಂಭಾಗದಲ್ಲಿ ಒಂದು ರಾಮತೀರ್ಥ ಅಂತ ಈಗಲೂ ಹಾಗೆ ನಾವು ಅದನ್ನು ಇಟ್ಟಿದ್ದೇವೆ. ರಾಮತೀರ್ಥ, ರಾಮಕುಂಡ ಅಂತ ಅದರ ಹೆಸರಿದೆ. ಅಲ್ಲಿ ಪ್ರಾಪ್ತವಾಗಿರುವ ಶಿಲಾವಿಗ್ರಹವನ್ನು ಇಲ್ಲಿ ಬಂದು ನಮ್ಮ ರಾಮಚಂದ್ರ ತೀರ್ಥರು ಸ್ಥಾಪನೆ ಮಾಡಿದ್ದಾರೆ. ಮುಖ್ಯ ಪ್ರಾಣದೇವರು ಇಲ್ಲಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿ ಋಷಿವನ ಅಂತ ಒಂದು ಊರಿದೆ. ಈಗ ರಿವೋನ ಅಂತ ಕರೀತಾರೆ, ಮೊದಲಿಗೆ ಋಷಿವನ ಅಂತ ಇತ್ತು. ಅಲ್ಲಿ ಮುಖ್ಯ ಪ್ರಾಣದೇವರಿಗೆ ಸ್ಥಾಪನೆ ಮಾಡಿ ಒಂದು ಕಾಲದಲ್ಲಿ ಹೇಗಿತ್ತಂದ್ರೆ ರಾಮನವಮಿ ಸಂದರ್ಭದಲ್ಲಿ ಇಲ್ಲಿ ನೈವೇದ್ಯ ಆದ ನಂತರ ಮುಖ್ಯ ಪ್ರಾಣದೇವರಿಗೆ ನೈವೇದ್ಯ ಆಗ್ತದೆ. ಇಲ್ಲಿ ನೈವೇದ್ಯ ಆಗಿದೆ ಅಂತ ಹೇಗೆ ಗೊತ್ತಾಗ್ಬೇಕು? ಈಗಿನ ಕಾಲದಲ್ಲಿ ದೂರವಾಣಿ ಎಲ್ಲ ಇದೆ, ಆಗಿನ ಕಾಲದಲ್ಲಿ ಏನಿಲ್ಲ. ಇಲ್ಲಿ ನೈವೇದ್ಯ ಆಗಿದೆ ಅಂತ ಹೇಗೆ ಗೊತ್ತಾಗ್ತದೆ? ಅದಕ್ಕಾಗಿ ಈ ರೀತಿಯಾದ ಒಂದು ದೊಡ್ಡ ಘಂಟಾನಾದ ಮಾಡಿದ ನಂತರ ಆ ಘಂಟಾನಾದ ಅವ್ರು ನೈವೇದ್ಯವನ್ನು ಮಾಡ್ತಾರೆ. ಆ ನೈವೇದ್ಯ ಯಾವುದಂದ್ರೆ ಇಲ್ಲಿಂದಲೇ ಆ ನೈವೇದ್ಯ ತಗೊಂಡೋದು ರಾಮದೇವರಿಗೆ ನೈವೇದ್ಯವಾದದ್ದ ಅಲ್ಲಿ ನೈವೇದ್ಯ ಮಾಡಬೇಕು. ಇಲ್ಲಿಂದಲೇ ಹೇಗಿಕೊಂಡು ಹೋಗ್ತಾ ಇದ್ರು? ಇಲ್ಲಿಂದ ಇದು ಏನು ಒಂದು ಮಾರ್ಗ ಇತ್ತು, ಅದು ಅರಣ್ಯ ಪ್ರದೇಶದಿಂದ ಹೋಗುತ್ತೆ. ಈಗ ನೀವು ರೋಡ್ ಮಾರ್ಗವಾಗಿ ಹೋದ್ರೆ 40 ಕಿಲೋಮೀಟರ್, ಅರಣ್ಯ ಪ್ರದೇಶವಾಗಿ ಹೋದ್ರೆ ಅರ್ಧ. ಹಾಗೆ ವ್ಯವಸ್ಥೆ ಮಾಡಿ ಈ ಘಂಟಾನ ಆದ ನಂತರ ಅಲ್ಲಿ ಧೂಪ ದೀಪ ಮಾಡೋದು. ಧೂಪ ದೀಪ ಆಗೋ ತನಕ ಅಲ್ಲಿ ಹೋಗಿ ನೈವೇದ್ಯ ಮುಟ್ಟಿಸೋದು. ಅದಾದ ನಂತರ ಅಲ್ಲಿ ನೈವೇದ್ಯ ಒಂದು ಕಾಲದಲ್ಲಿ ಈಗ ಆಗಿತ್ತು. ಈಗ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಬಹುದು. ಹೌದು. ಓಂ ಹಿರಣ್ಯವರ್ಣಾಯ ಸುವರ್ಣರಜಸ್ರಯಾಂ ಚಂದ್ರಾಂ ಲಕ್ಷ್ಮೀ ಜಾತವೇದೋ ಮಹಾವಹ ತಾಮಾವಹ ಜಾತವೇದೋ ಲಕ್ಷ್ಮೀ ಮಹಾವಹಾಮೀಮ ಯಸ್ಯಾಂ ಹಿರಣ್ಯಂ ವಿಂದೇಯಂ ನಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಮೃತಮಧ್ಯಾಮಸಿನಾದ ಪ್ರಮೋದಿನೀಂ ಶ್ರಿಯಂ ದೇವೀಮುಪವಹೇ ಶ್ರೀರ್ಮಾ ದೇವಿರ್ಯೋಷದಾಂ ಕಾಮಸೋಸ್ಮಿನಾಂ ಹಿರಣ್ಯ ಪ್ರಾಕಾರ ಮಾರ್ಗಾಂಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪವಹೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ವಿಶದಾಜ್ವಲಂತೀಂ ಶ್ರಿಯಂ ಲೋಕೆ ದೇವದುಷ್ಟಾಂ ಉದಾರಾಂ ತಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೆ ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಮುರಣೋಮಿ ಆದಿತ್ಯವರ್ಣೇ ತಪಸೋಧಿ ಜಾತೋ ವನಸ್ಪತಿಸ್ತವ ವೃಕ್ಷೋದಭಿರ್ಮಃ ತಸ್ಯ ಫಲಾನಿ ತಪಸಾ ನೂದಂತು ಮಾಯಾಂತರಾಯಾಶ್ರಭಾಯ ಲಕ್ಷ್ಮೀಃ ಉಪೈತುಮಾನ್ ದೇವ ಸಖ ಕೀರ್ತಿಶ್ರಮಣಿನಾ ಸಹ प्रादुर्भूतोऽसुराष्ट्रेऽस्मिन् कीर्तिं वृद्धिं ददातु मे क्षुत्पिपासामलां ज्येष्ठां लक्ष्मीर्नाशयाम्यहम् अभूतिस्मृतिं च सर्वान् मे गृहात् गन्धद्वारान् दुराधर्षां नित्यपुष्टां करीषणीम् ಅದರಲ್ಲಿ ಮಧ್ಯದಲ್ಲಿರುವ ವೀರಭದ್ರ ನಮಗೆ ಜೀವೋತ್ತಮ ಪ್ರಾಪ್ತವಾಗಿದೆ. ಒಂದು ಗೋಕರ್ಣದಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಅದು ಭೂವಿಜಯ ವಿಠ್ಠಲ. ಮತ್ತೊಂದು ಅವರು ಬಸರು ತಮ್ಮ ಜನ್ಮ ಅಲ್ಲಿ ದಿಗ್ವಿಜಯ ಹೌದು ಇಲ್ಲ ಹುಟ್ಟಿದ್ದಲ್ಲಿ ಬಸರೂರದಲ್ಲಿ ಅವರು ಹುಟ್ಟಿದ್ರು. ಅದಕ್ಕಾಗಿ ಅಲ್ಲಿ ಅವರು ದಿಗ್ವಿಜಯ ವಿಠ್ಠಲ ದೇವರನ್ನ ಸ್ಥಾಪನೆ ಮಾಡಿದರು. ಭೂವಿಜಯ ವಿಠ್ಠಲ ದೇವರನ್ನ ಸ್ಥಾಪನೆ ಮಾಡಿದರು. ವೀರ ವಿಠ್ಠಲ ಚಾಮರ ದೀಪಿಕಾ ಅದರಲ್ಲಿ ಕೊನೆ ಚರ್ಮ ಶ್ಲೋಕ, ಚಾಮರ ದೀಪಿಕಾ ಚರ್ಮ ಶ್ಲೋಕದಲ್ಲಿ ಅದೇ ವಿಠ್ಠಲದ ಬೇಗ ಅವತಾರ ಅಂತಾನೆ ಮುಂದಿನ ಆಮೇಲೆ ಹೇಳ್ಕೊಡ್ತಾರೆ. ಚಾಮರ ದೀಪಿಕಾ ಚರ್ಮ ಶ್ಲೋಕ ಕೊನೆಯ ಶ್ಲೋಕ. ನಾವು ಇದರಲ್ಲಿ ಮಧ್ಯ ಶ್ರೇಣಿಯಲ್ಲಿ ಮತ್ತೆ ಕೊನೆ ಶ್ರೇಣಿಯಲ್ಲಿ ಮಧ್ಯದಲ್ಲಿ ಎಲ್ಲ ವಿಠ್ಠಲ ದೇವರು, ಮೇಲ್ಭಾಗದಲ್ಲಿ ಮೇಲೆ ಶ್ರೇಣಿಯಲ್ಲೂ ಕೂಡ ಮಧ್ಯಭಾಗದಲ್ಲಿ ವೀರ ವಿಠ್ಠಲ ದೇವರು. ಆ ವೀರ ವಿಠ್ಠಲ ದೇವರ ಕವಚನೇ ಮಧ್ಯಭಾಗದಲ್ಲಿ ಇಟ್ಟಿದ್ದಾರೆ. ಅದು ಬಂಗಾರದ ಕವಚ. ಕೊನೆಗೆ ಬಂಗಾರದ ಮೂರ್ತಿನೇ ಇದೆ, ಅಖಂಡ ಬಂಗಾರದ ಮೂರ್ತಿ. ಅದು ಚಿಕ್ಕದಿದೆ.
ಈ ಮೂರು ವಿಠ್ಠಲ ದೇವರ ವಿಶೇಷತೆ ಏನಂದ್ರೆ ಆ ವಿಠ್ಠಲ ದೇವರಿಗೆ ಹಾವಿಗೆ ಯಾವ ಪ್ರತಿಮೆಗೂ ಹಾವಿಗೆ ಇರೋದಿಲ್ಲ. ಈ ಪ್ರತಿಮೆ ವಿಶೇಷತೆಯಿಂದ ಹಾವಿಗೆ ಕೇವಲ ವಿಠ್ಠಲ ದೇವರಿಗಲ್ಲ, ನಮಗೆ ಫಲಿಮಾರ ಮಠದಿಂದ ಪ್ರಾಪ್ತವಾದ ರಾಮಚಂದ್ರ ದೇವರಿಗೂ ಕೂಡ ಹಾವಿಗೆ. ಮತ್ತೊಂದು ವಿಶೇಷ ಅಂದ್ರೆ ಬಿಚ್ಚು ಕತ್ತಿ ಇದೆ. ಸಾಮಾನ್ಯವಾಗಿ ಏನು ರಾಮದೇವರ ಇದು ವಿಶೇಷತೆ ಹೇಳುವಾಗ ಬಿಲ್ಲು ಬಾಣ ಅಷ್ಟೇ ನಾವು ಹೇಳ್ತೇವೆ, ಆದರೆ ಇದಕ್ಕೆ ಬಿಚ್ಚು ಕತ್ತಿ ಇದೆ. ಆ ಕಡೆ ಬಲಭಾಗದಲ್ಲಿ ರಾಮದೇವರ ಬಲಭಾಗದಲ್ಲಿ ರಾಮದೇವರು, ಎಡಭಾಗದಲ್ಲಿ ವಾಸುದೇವರು. ಆ ದೇವರ ಪ್ರತಿಮೆಗೂ ಕೂಡ ಬಿಚ್ಚು ಕತ್ತಿ. ಅದಕ್ಕಾಗಿ ನಮ್ಮ ವೀರ ವಿಠ್ಠಲ ಯಾಕಂದ್ರೆ ಇದಕ್ಕಾಗಿ ವೀರ ಅಂತ ವೀರಭೂಷ ಇಟ್ಕೊಂಡಿದ್ದಾನೆ, ಅದಕ್ಕಾಗಿ ವೀರ ವಿಠ್ಠಲ ಅಂತ ನಾವು ಕೆಳಗಡೆ ಮಧ್ಯದಲ್ಲಿ ಅಂದ್ರೆ ಮಧ್ಯ ಶ್ರೇಣಿಯಲ್ಲಿ ಬಲಭಾಗದಲ್ಲಿ ರಾಮಚಂದ್ರ ದೇವರು, ಅದಕ್ಕೂ ಹಾವಿಗೆ ಇದೆ, ಆದ್ರೆ ಅದು ಬೆಳ್ಳಿದು, ಅದು ಅಖಂಡ ಬೆಳ್ಳಿದು. ಆಮೇಲೆ ಈ ಕಡೆ ವೆಂಕಟರಮಣ, ಕೆಳಗಡೆ ನಮಗೆ ಲಕ್ಷ್ಮೀನಾರಾಯಣ, ಹಯಗ್ರೀವ, ಆಮೇಲೆ ಈ ಕಡೆ ಮತ್ತೊಂದು ಹಯಗ್ರೀವ, ಕೊನೆಗೆ ವೇದವ್ಯಾಸ. ಹೀಗೆ ನಮ್ಮ ಮೇಲ್ಭಾಗದಲ್ಲಿ ಬಲಭಾಗದಲ್ಲಿ ವೀರವಿಠ್ಠಲ ದೇವರ ಬಲಭಾಗ ಅದು ರಾಮಚಂದ್ರ. ಇದು ಹಯಗ್ರೀವ ದೇವರು ಅಂತ ಹೇಗೆ ಬಂದದ್ದು ಒಂದು ಇತಿಹಾಸ? ಅದು ಹಯಗ್ರೀವ ದೇವರ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಅಂದ್ರೆ 4 ಸಂಪರ್ಕ ಇದ್ದಾಗ ಕೆಳಗಿನ ಶ್ರೇಣಿಯಲ್ಲಿ ಬಂದಿರುವುದು ಎಲ್ಲ ಪರಂಪರೆ ಸ್ವಾಮಿಗಳಿಂದ ಬಂದಿದ್ದು. ಒಂದು ಬಂಗಾರದ ಬಂದಿದೆ, ಬೆಳ್ಳಿದಿದೆ, ಪಂಚಗೌಡ ಅಷ್ಟೇ. ಕೆಳಗಿನ ಇದು ಸಂಚಾರದ ರಾಮದೇವರು, ರಾತ್ರಿ ಪೂಜೆ ಎಲ್ಲವೂ ಕೂಡ ಕೆಳಗಿನ ದೇವರು, ಅಂದ್ರೆ ಮೇಲೆ ಸ್ಪರ್ಶ ಏನಿದೆ. ಈಗ ಮಠ ಸ್ಥಾಪನವಾಗಿ 547 ವರ್ಷಗಳು ಸಂದಿವೆ. ಈ ಬರುವ 2025ರಲ್ಲಿ ಸಾರ್ಥ ಪಂಚಶತಮಾನೋತ್ಸವ ಕಾರ್ಯಕ್ರಮ ಮಾಡಬೇಕಂದ್ರೆ ಅವರು ದೊಡ್ಡ ಹಂಬಲ ಇದೆ. ದೇವರ ದಯೆಯಿಂದ ಚೆನ್ನಾಗಿ ಆಗಬೇಕು. ಎಲ್ಲ ಪ್ರಯಾಸ ಎಲ್ಲ ಪರಿಹಾರ ಆಯ್ತು. ಎಲ್ಲವೂ ನಮ್ಮ ಗುರುಗಳ ಬೃಂದಾವನ. ಇಲ್ಲಿ ಎಷ್ಟು ಜನ ಉಳಿದಿದ್ದು ಅಂಕೋಲಾದಲ್ಲಿ ಇದೆ, ಹೊನ್ನಾವರದಲ್ಲಿ ಇದೆ, ಭಟ್ಕಳದಲ್ಲಿ ಭಟ್ಕಳದಲ್ಲಿ ನಮಗೆ ಆದ್ಯ ಗುರುಗಳು ಮತ್ತೆ ಜೀವೋತ್ತಮ ತೀರ್ಥರದು ಅಲ್ಲ, ನಾರಾಯಣ ತೀರ್ಥ ನಾರಾಯಣ ತೀರ್ಥರದ್ದು ಮತ್ತೆ ಜೀವೋತ್ತಮ ತೀರ್ಥರದ್ದು. ಆಮೇಲೆ ಗೋಕರ್ಣದಲ್ಲಿ ಪುರುಷೋತ್ತಮ ತೀರ್ಥರದು ಗೋಕರ್ಣದಲ್ಲಿ. ಈಗ ಮೊದಲಿಂದದು 13ನೇ ಗುರುಗಳು ಶ್ರೀಕಾಂತ ತೀರ್ಥರು, ಅದಾದ ನಂತರ ನಮಗೆ ಆನಂದ ತೀರ್ಥ, ಅದಾದ ನಂತರ ನಮಗೆ ಪೂರ್ಣ ಪ್ರಕೃತಿ 18ನೇ ಗುರುಗಳು, ಅದಾದ ನಂತರ ಪದ್ಮನಾಭ ತೀರ್ಥ, ಆಮೇಲೆ ವೈಟ್ ಮಾರ್ಗದಲ್ಲಿ ಇಂದಿರಾಕಾಂತ ತೀರ್ಥ, ಆಮೇಲೆ ಎಡಭಾಗದಲ್ಲಿ ನಮ್ಮ ಪರಮೇಶ್ವರಿ ಗುರುಗಳು, ಆಮೇಲೆ ಪರಮ ಗುರುಗಳು ಮತ್ತು ಅಸ್ಮತ್ ಅದರ ಮುಂದುಗಡೆ ಅವರ ಶಿಷ್ಯರು, ನಮ್ಮ ಗುರುಗಳು. ಎಲ್ಲವೂ ದೇವರ ಹತ್ತಿರ ಪ್ರಸಾದ ಕೇಳಿ ಸ್ಥಾನ ನಿಶ್ಚಯವಾದ ನಂತರ ಆಮೇಲೆ ಖನನ ಮಾಡೋದು. ಗತರಾದ ದೇವರ ಹತ್ರ ಪ್ರಶ್ನೆ ಈ ಸ್ಥಾನ ಅಡ್ಡಿಲ್ಲ, ಬೇರೆ ಸ್ಥಾನ ದೇವರಲ್ಲಿ ಪ್ರಸಾದ ಕೊಟ್ಟ ನಂತರ ನಾವು ಮುಂದೆ ಕಾರ್ಯಕ್ರಮ ಆರಂಭ. ಆಮೇಲೆ ನಾವು ದೇವರ ಪ್ರಶ್ನೆಗಳು ಪೂರ್ಣ ಪ್ರಜ್ಞೆ ತೀರ್ಥ ಮತ್ತು ಇಂದಿರಾಕಾಂತರ ತೀರ್ಥರ ಮಧ್ಯಭಾಗದಲ್ಲಿ ಮಾಡಬಹುದಾದ ಪ್ರಶ್ನೆ ಕೇಳಿದಾಗ ದೇವರ ಅನುಮತಿ ಕೊಟ್ಟ ನಂತರ ನಾವಿಲ್ಲಿ ಖನನ. ಜುಲೈ 30, 2021 ಆಷಾಢ ಶುಕ್ಲ ದಶಮಿ ಚಾತುರ್ಮಾಸ ವ್ರತ ಆರಂಭವಾಗುವ ಸಂದರ್ಭದಲ್ಲಿ ಅವರು ಶಿಸ್ತಿನ, ಅವರಿಗೆ ಶಿಸ್ತಂದರೆ ತುಂಬ ಮಹತ್ವ.
ಶಿಸ್ತ ಆರಂಭವಾಗೋದೇ ಆಷಾಢ ಶುಕ್ಲ ದಶಮಿ. ಅಂದರೆ ಅವರು अन्धद्वारां दुरादर्शां नित्यपुष्टां गरीषीम् ईश्वरीं सर्वभूतानां तामिहोपवेश्यं मनसकामवातो ಕಟ್ಟಿರುವ ಕಟ್ಟಡ. ಈ ಪ್ರಾಕಾರ ಎಲ್ಲವೂ ಈ ಪ್ರಾಕಾರ ಎಲ್ಲ ನಮ್ಮ ಗುರುಗಳ ಕಾಲದಲ್ಲಿ ಆಗಬೇಕು. 40 ವರ್ಷ ಆಗಿದೆ. ಇದು ನಮ್ಮ ಇಂದಿರಾಕಾಂತ ತೀರ್ಥರ ಕಾಲದಲ್ಲಿ ಆಗುತ್ತೆ. ಪದ್ಮನಾಭ ತೀರ್ಥರು ಮತ್ತು ಇಂದಿರಾಕಾಂತ ತೀರ್ಥರ ಕಾಲ. ಇದು ನಮ್ಮ ಕುಶಾವತಿ ನದಿ ತೀರ. ಇದು ಈಶಾನ್ಯ ಪ್ಲವ ಸಮುದ್ರಗಾಮಿ ಕುಶಾವತಿ ನದಿ. ನೇರವಾಗಿ ಇದು ಉತ್ತರ ಪೂರ್ವಕ್ಕೆ ಅದಕ್ಕಾಗಿ ಈ ಮಠ ನಿರ್ಮಾಣ ಮಾಡಿದ ಪ್ರಶಸ್ತವಾಗಿ ಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಮತ್ತೆ ಈ ಇದರ ಹಾಗೆ ನೀರು ಹಾಕುವ ಅದು ಪೂರ್ವ ದಿಕ್ಕಿನಲ್ಲಿ. ಇದು ಪೂರ್ವ ನಮಗೆ ಈ ಕಡೆ, ಪಶ್ಚಿಮ ಈಗ ಎಲ್ಲವೂ ಕೂಡ ಈಗ ಇಳಿಜಾರು ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಜಾರು ಪೂರ್ವಕ್ಕೆ ತಗ್ಗಿರುವುದರಿಂದ ಎಲ್ಲವೂ ನೀರು ಕೂಡ ಹಾದು ಹೋಗ್ತಾ ಇದೆ. ಅದಕ್ಕೆ ಗೋವೀಥಿ ಎನ್ನುವ ಲಕ್ಷಣ. ಮತ್ತೆ ಈ ಏನು ನಿವೇಶನ ಏನಿದೆ ಅದು ಆ ಕಡೆನೇ ತೋರಿಸಿದ್ದು ಅಂತ ಒಂದು ಐತಿಹ್ಯ. ಅದಕ್ಕಾಗಿ ನಾವು ಇಲ್ಲಿ ಆ ಕಡೆಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ನೀಡ್ತೇವೆ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಗೋಶಾಲ ನಿರ್ಮಾಣ ಆ ಕಡೆಗಾಗಿ ನಾವು ಒಂದು ಹೊಸ ಸ್ವರ್ಗವನ್ನು ನಿರ್ಮಾಣ, ಅದೇ ಒಂದು ಗೋಸ್ವರ್ಗ ಹೊರಗಾಗಿ ಒಂದು. ಯಾಕಂದ್ರೆ ಏನೇನು ನಿವೇಶನ ಇದೆ ಅದು ತೋರಿಸಿದ್ದು ಆ ಕಡೆ. ಅದಕ್ಕಾಗಿ ಆ ನಿವೇಶನದಲ್ಲಿ ಆ ಕಡೆಗಾಗಿನೇ ಆಶ್ರಯ ನೀಡೋಣ ಅಂತ ಒಂದು ಭಾವನೆ. ರೈತರಿಗೆ ನೀರು ಸಿಗಬೇಕು. ಅದನ್ನು ಡಿಸೆಂಬರ್ ಕೊನೆಯ ತಿಂಗಳಲ್ಲಿ ಅದನ್ನು ಡ್ಯಾಮ್ ಕಟ್ತಾರೆ. ಡ್ಯಾಮ್ ಅಂದರೆ ಅದನ್ನು ಅದು ಪ್ಲೇಟ್ಸ್ ಎಲ್ಲ ಇರ್ತದೆ, ಅದು ಮೆಟಲ್ ಪ್ಲೇಟ್ಸ್ ಎಲ್ಲ ಹಾಕಿ ಈಗ ನೀರು ತುಂಬಿಸ್ತಾರೆ. ಅದಕ್ಕಾಗಿ ಯಾರಾದರೂ ಪಂಪ್ ಎಲ್ಲ ಹಾಕಿ ನೀರನ್ನು ಮಾಡಿ ತಮ್ಮ ತೋಟದಲ್ಲಿ ನೀರಾವರಿಗಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಹೌದು. ಸಂಪೂರ್ಣ ಅಂದರೆ ತುಂಬ ಒಂದು ಅಲ್ಲಿ ಒಂದು ಬಾವಿ ನಮ್ಮ ಆಶ್ರಮವಿದೆ. ಬೇಸಿಗೆಯಲ್ಲಿ ನಿಮಗೆ ಕುಡಿಸಕ್ಕಾಗಲ್ಲ, ಸಿಗತ್ತೆ. ಯಾಕಂದರೆ ನೀರು ಜಾಸ್ತಿ ಮಳೆ ಬಂದರೆ ಮೇಲೂ ಬಂದು ಕೆಲವೊಮ್ಮೆ ಒಂದೊಮ್ಮೆ ಮೋಡ ಸ್ಫೋಟವಾಗಿ ತುಂಬ ಮಳೆ ಅಂದರೆ ರಾಮದೇವರ ಅದು ಒಂದು ವರ್ಷ
ಈ ರೀತಿಯಾದ ಒಂದು 11 ರೂಮ್ಗಳಿವೆ ಬಂದ ಜನರಿಗೆ ವಾಸ್ತವ್ಯಕ್ಕಾಗಿ. ಈ ಹೊಸದಾಗಿ ಕಟ್ಟಡ ನಿರ್ಮಾಣವಾಗಿತ್ತು. ಗುರುಗಳ ಪುಣ್ಯತಿಥಿಯ ಪೂರ್ವದಲ್ಲಿ ಇದನ್ನ ನಿರ್ಮಾಣ ಮಾಡಿತ್ತು. ಅಂದರೆ 7 ತಿಂಗಳು. ಚೆನ್ನಾಗಿ ಮಾಡಿ. ಎಲ್ಲ ನಮ್ಮ ಶಿಷ್ಯ ವರ್ಗದ ಸಹಕಾರ ಮತ್ತು ಅವರ ವಿವೇಚನೆಯಿಂದ ಇದು ಈ ಪ್ರೆಸಿಡೆಂಟ್ ಅವರಿಗಾಗಿ ಸೂಟ್ ಬಿಲ್ಡಿಂಗ್ ಪುಸ್ತಕ ಯುದ್ಧದಲ್ಲಿ ಆಲ್ಟ್ರೇಷನ್ ಮಾಡಿದ್ದಲ್ಲ, ಸಂಪೂರ್ಣ ಹೊಸದಾಗಿ ಕಟ್ಟಡ ಡಿಸೆಂಬರ್ 9ಕ್ಕೆ ನಾವು ಆರಂಭ ಮಾಡಿದ್ದು. ಜುಲೈ 9ಕ್ಕೆ ನಾವು ಇಲ್ಲ ಅಂದ್ರೆ ಗುರುಗಳ ಒಂದು ಸ್ಮರಣೆಗಾಗಿ लाइट एसी चालू सर. ಯಾತ್ರಾರ್ಥಿಗಳು ಬರ್ತಾ ಇರ್ತಾರೆ ಇಲ್ಲಿಗೆ, ದಿವಸ ಬರ್ತಾ ಇರ್ತಾರೆ. ಗುರುಗಳಿದ್ದಾಗ ಸ್ವಲ್ಪ ಹೆಚ್ಚಿನ ಮತ್ತೆ ಗುರುಗಳ ಸಂಚಾರದಲ್ಲಿದ್ದಾಗ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಹೋಗುವ ದಾರಿಯಲ್ಲಿ ಗುರುಮಠ, ನಮ್ಮ ಗುರುಪೀಠ, ಹೋಗುವ ದಾರಿಯಲ್ಲಿ ರಾಮಲಿಂಗ ದರ್ಶನ ಮತ್ತು ಬೃಂದಾವನಗಳಿಗೆ ಎಲ್ಲ ಇವೆ. ಅದರ ದರ್ಶನ ಪಡೆದು ನಮ್ಮ ಆರೋಗ್ಯ ಎಲ್ಲ ತಾವು ಕೂಡ ತುಂಬ ಪ್ರಯಾಣ ಮಾಡಿದ್ದೀವಿ. ಸೋದೆಗೆ ಬಂದಿದ್ರಾ? ಹೌದಾ? ಹೇಳ್ಬಿಡೋಣ. ಪರಂಪರೆ 18ನೇ ಗುರುಗಳು, 19ನೇ ಗುರುಗಳು, 20ನೇ ಗುರುಗಳು. ನನಗೆ ಜೀವೋತ್ತಮ ಚಿತ್ರ ಮೊನ್ನೆ ಗೊತ್ತಾಯ್ತು. ಅವ್ರು ಅಮಿತ್ ಪ್ರಭು ಅಂತ ಒಬ್ರು ಇದ್ದಾರಲ್ವಾ, ಅವ್ರು ನಂಗೆಲ್ಲ ಕತೆ ಹೇಳಿದ್ರು. ನಂಗೆ ಕೇಳಿ ಬಹಳ ಆಶ್ಚರ್ಯ ಆಯ್ತು. ನನಗೆ ಅರ್ಥ ಸಂಬಂಧ ಇದೆ ಅಂತ ಗೊತ್ತಿರ್ಲಿಲ್ಲ. ಅದು ಕೇಳಿ ಬಹಳ ಖುಷಿ ಆಯ್ತು ನನಗೆ. ಅದು ಚರಮ ಶ್ಲೋಕದಲ್ಲೇ ವಾದಿರಾಜರ ಹೆಸರಿದೆ. ಇವರು ವೃಂದಾವನ ಪ್ರವೇಶ ಮಾಡಿ 1588. ಹೌದು. ವಾದಿರಾಜರು 1601. ಇನ್ನೇ ಮುಂದೆ. ಹೌದು, 1601. 20 ವರ್ಷ. 1601. ನಮ್ಮ ಗುರುಗಳು 80 ವಯಸ್ಸು. 1481ರಿಂದ 1601. ಹೌದು. ನಮ್ಮ ಗುರುಗಳ ಇದು 1518ರಿಂದ 1588.
25 ವರ್ಷ ನಮ್ಮ ನಾರಾಯಣ ತೀರ್ಥರು, ಅದಾದ ನಂತರ 2 ವರ್ಷ ವಾಸುದೇವ್ ತೀರ್ಥರು, ಅದಾದ ನಂತರ ನಮ್ಮ ಜೀವೋತ್ತಮ ತೀರ್ಥರು. ಅದಕ್ಕಾಗಿ ಈ ಮಠಕ್ಕೆ ಜೀವೋತ್ತಮ ಇವರು ನಿಪ್ಪಾಣಿ ಗುರುರಾಜಾಚಾರ್ಯ ಅಂತ ಹೇಳಿ. ಹಾ. ಮೂಲತಃ ಬೆಳಗಾಂನವರು ಇವರು. ಬೆಳಗಾಂ. ಸರಿ ಸರಿ. ಬೆಳಗಾಂ ಶಹಾಪುರ. ಶಹಾಪುರ. ಹೌದು ಹೌದು. ಅಲ್ಲಿ ಮಠ ಮಾರುತಿ ಮಂದಿರ. ಹೌದು ಹೌದು. ಸಮೀಪ ಆಚಾರದಲ್ಲಿ ನಮ್ಮ ಮನೆ. ಹಾ ಹಾ. ನಮ್ಮ ಇವರಿದ್ದಾರೆ ಯಾರು, ಕರ್ನಾಟಕಿ. ಹೌದಾ? ಹೌದು ಹೌದು ಹೌದು. ಕರ್ನಾಟಕ ಅರುಣ್ ಕರ್ನಾಟಕಿ ಅವರೆಲ್ಲ ಅಲ್ಲೇ ಪೂಜೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಗಣಪತಿ ಮಾರುತಿ ಮಂದಿರದಲ್ಲಿ ಶಹಾಪುರ. ಅಲ್ಲಿ ಆಚಾರದಲ್ಲಿ ನಮ್ಮ ಮನೆ. ಹಾ ಹಾ. ಆಚಾರ್ಯಗಳು. ಅಲ್ಲಿ ವೆಂಕಟೇಶ ದೇವಸ್ಥಾನ, ವಿಠಲ್ ಮಂದಿರ. ಮತ್ತೆ ನಿಪ್ಪಾಣಿ ಅಂತ ಹೇಗೆ? ಅದು ನಮ್ಮ ಪೂರ್ವಿಕರು ಅಲ್ಲಿದ್ದು 100 ವರ್ಷದಿಂದ. ನಾವು ಆ ಕಡೆ ಇದ್ದು. ಹಾ ಹಾ. ನಾನು ಬಳ್ಳಾರಿಯಲ್ಲೇ ಇದ್ದಿದ್ದು 36 ವರ್ಷ. ಅಲ್ಲಿ ನವಿಲ ತೀರ್ಥ ಅಂತ. ಸರಿ ಸರಿ. ಡ್ಯಾಮ್ ಇದೆ ಒಂದು. ಮಲಪ್ರಭಾ ನದಿಗೆ ಡ್ಯಾಮ್ ಆಗಿ ಕಟ್ಟಿದ್ದಾರೆ. ನಾವು ಪರಮೇಶ್ವರ ಗುರುಗಳ ದರ್ಶನ ಮಾಡಿದ್ವಿ ಸ್ವಾಮಿ. ದ್ವಾರಕಾನಾಥ ಚಾತುರ್ಮಾಸ್ಯ. ಹೌದಾ? ಅಲ್ಲಿ ಚಾತುರ್ಮಾಸ್ಯ ಕೂತಾಗ ಬೆಳಗಾಂನಲ್ಲಿ ಶಾಪುರ್ನಲ್ಲಿ. ಸರಿ ಸರಿ. ಅದೇ ಅದೇ ಚಾತುರ್ಮಾಸ್ಯ ಕೂತಾಗ ಅಲ್ಲಿ ಅವ್ರು ಇರ್ತಕ್ಕಂಥ ಎಲ್ಲ ವೈದಿಕರನ್ನ ನಮ್ಮ ತಂದೆ ಎಲ್ಲ ಹೋಗಿದ್ರು ಆ ಸಂದರ್ಭ. ಸರಿ ಸರಿ ಸರಿ. ನಾವು ಬಂದದ್ದು ಸಂತೋಷ ಆಯ್ತು ಮಠಕ್ಕೆ. ಉಡುಪಿಯಲ್ಲೇ ಇದ್ರು ಅವಾಗ ಬನ್ನಿ ಹಿಂದಿನ ಒಂದು ಇತಿಹಾಸವನ್ನ ಪುನಃ ಮೆಲಕ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು, ಒಂದು ಪರಿಚಯ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ನಮ್ಮ ಮಠದ ವಿದ್ವಾಂಸರು. ಹಾ ಹಾ. ಸರಿ ಸರಿ. ನಮ್ಮ ಮಠದ ಸಮಗ್ರ ಇತಿಹಾಸವನ್ನು ಅಧ್ಯಯನ ಮಾಡಿದ್ದಾರೆ. ವಾದಿರಾಜರ ಇತಿಹಾಸವನ್ನು, ವಾದಿರಾಜರ ಕೃತಿಗಳ ಅಧ್ಯಯನವನ್ನು ಚೆನ್ನಾಗಿ ಮಾಡಿದ್ದಾರೆ. ತೀರ್ಥ ಪ್ರಬಂಧ ಮತ್ತೆ ರುಕ್ಮಿಣೀಶ ವಿಜಯ ಈ ಪಾಠ ನಮ್ಗೆ ಆಗ್ತಾ ಇತ್ತು. ಹಾಗಾಗಿ ನಮ್ಗೆ ವಾದಿರಾಜರ ಬಗ್ಗೆನೂ ತುಂಬಾ ಅಭಿಮಾನ. ಈ ಪ್ರಾಕಾರ ಎಲ್ಲ ನಮ್ಮ ಗುರುಗಳ ಕಾಲದಲ್ಲಿ ಆಗುತ್ತೆ. ಇದನ್ನೆಲ್ಲ ಈಗ ರಿನೋವೇಷನ್ ಮಾಡುವ ಒಂದು ಇಲ್ಲಿ ವೀರವಿಠಲ ದೇವರ ಒಂದು ಉತ್ತರ ಅಭಿಮುಖವಾಗಿ ವೀರವಿಠಲ ದೇವರ ಒಂದು ದೊಡ್ಡ ಮಂದಿರ ನಿರ್ಮಾಣ ಮಾಡುವ ಒಂದು ಕಾರ್ಯಯೋಜನೆ ನಡೀತಾ ಇದೆ. ನಾಳೆ ಅದರ ಮೀಟಿಂಗ್. ನಾಳೆ ಅಲ್ಲಿ ಒಂದು ರೂಮ್ ನಾರಾಯಣ ಅಲ್ಲಿ ಈಗ ನೀವು ಗುಡಿ ಹತ್ರ ಮುಖ್ಯಪ್ರಾಣದ ಗುಡಿ ನಾರಾಯಣ ರಾಮನವಮಿ ನಾರಾಯಣ ತುಂಬ ವಿಶೇಷವಾದ ಪೂಜೆ ಪುನಸ್ಕಾರಗಳು. ಇಲ್ಲಿಂದ ನದಿ ನೋಟ ಚೆನ್ನಾಗಿ ಈ ಸೈಡ್ ಇದು ಒಂದು ರೂಮ್ 420 ಚದರಡಿ. ಇದು ರೆಗ್ಯುಲರ್ ರೂಮ್. ಪುಣ್ಯತಿಥಿ ಫಂಕ್ಷನ್ಗಳು ಏನಾದರೂ ಇದ್ದಾಗ, ರಾಮನವಮಿ ಉತ್ಸವಗಳು ಏನಾದರೂ ಇದ್ದಾಗ ಇಲ್ಲಿ ನಾವು ಟೆಂಟ್ ಹಾಕಿ ಇಲ್ಲಿ ಊಟದ ವ್ಯವಸ್ಥೆ ಒಟ್ಟಿಗೆ ಒಂದೊಮ್ಮೆ 2,500 ಜನ ಊಟವನ್ನು ಇಲ್ಲ ತುಂಬ ಆ ಕಡೆ 5 ಲಕ್ಷದ ಪರಿಸ್ಥಿತಿ. ಇಲ್ಲಿ 400 ಎಕರೆ 16 ಲಕ್ಷ ಸ್ಕ್ವೇರ್ ಮೀಟರ್ ಇಲ್ಲಿ ಒಟ್ಟಿಗೆ ಈ ಬಿಟ್ಟು ಮತ್ತೆ ಕೆಲವೊಂದು ಕರ್ನಾಟಕದಲ್ಲಿ ತುಂಬ 2,000 ಎಕರೆ ಎಲ್ಲ ಮಸೂದೆಯಲ್ಲಿ ಕಾಯ್ದೆ ಎಲ್ಲವೂ ನೋಡಿನವಾಗಿದೆ. ಆ ಬಗ್ಗೆ ಅನ್ಯೂಟಿ ಎಲ್ಲ ಅಷ್ಟಮಠಗಳಿಗೂ ನಮ್ಮ ಮಠಕ್ಕೆ ಎಲ್ಲ ಬರ್ತಾ ಇರ್ತಾರೆ. ಎಲ್ಲ ಅಷ್ಟಮಠದ ಬಹಳ ಕಡಿಮೆ ಕಡಿಮೆ ಲಕ್ಷದಲ್ಲಿ ಅಷ್ಟೇ ವರ್ಷ 10,000 ಎಕರೆ ಎಲ್ಲವೂ ಕೂಡ ವಿಲೀನ ಮಾಡ್ಕೊಂಡು ಈಗಲೂ ಏನೋ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ನಾವು ರಿಟ್ ಹಾಕಿದ್ದೇವೆ. ನಾವು ಅದನ್ನು ಸಂಪೂರ್ಣ ಕೊಡಬೇಕು ಅಂತ. ಉಳಿದ ಭಾಗ ಏನಾದರೂ ಇದ್ದರೆ ಅದನ್ನು ರಿಟರ್ನ್ ಕೊಡೋಣ ಅಂತ ಏನೋ ಕೇಳ್ಪಡ್ತೀವಿ ನಾವು. ಅದು ಇನ್ನೂ ಸ್ಪಷ್ಟವಾಗಿ ಇಲ್ಲ, ಅದು ಆಗ್ತಾ ಇಲ್ಲ.
ಅನುಮತಿ ಕೊಡ್ತಾ ಇದ್ದಾರೆ. ನಮ್ಗೆ 2 ಲಕ್ಷ ಅನುಮತಿ ಬರ್ತಾ ಇದೆ. ಸಂಪೂರ್ಣ ಪುಣ್ಯತಿಥಿ ಕಾರ್ಯಕ್ರಮ ಎಲ್ಲ ಮೀಸಲಾಗಿಟ್ಟಿದೆ. ನದಿ ಇದೆ, ತುಂಬಾ ಚೆನ್ನಾಗಿದೆ. ಅದೇ ಅದಕ್ಕಾಗಿ ಅಲ್ಲಿ ಈಶಾನ್ಯ ಅಲ್ಲಿ ಅದು ತಿರುಗು ಹೋಗುತ್ತೆ, ಪೂರ್ವದಿಂದ ಹಾಗೆ ಬರುತ್ತೆ, ಆಮೇಲೆ ಮತ್ತೆ ಈಶಾನ್ಯಕ್ಕೆ ವಲನ ಪಕ್ಕ ಅಂದರೆ ಕರೆಕ್ಟ್ 45 ಡಿಗ್ರಿಗೆ ಅದು ವಲನವನ್ನು ತಗೊಳ್ತೀವಿ. ಈ ಬಗ್ಗೆ ಎಲ್ಲ ಚರ್ಚೆ ವಿಮರ್ಶೆ ಎಲ್ಲ ನಮ್ಮ ಗುರುಗಳಿಗೆ ಜ್ಯೋತಿಷದ ಮೇಲೆ ತುಂಬ ಪ್ರೀತಿ. ಜ್ಯೋತಿಷಾಸ್ತ್ರ ಅಂದರೆ ಅವ್ರಿಗೆ ಪಂಚಪ್ರಾಣ. ಅದಕ್ಕಾಗಿ ಜ್ಯೋತಿಷ ಸೂರ್ಯ ಯಾವ ದಿಕ್ಕಿನಲ್ಲಿ ಹಾದು ಬರ್ತಾ ಇದ್ದಾನೆ, ಇದು ಯಾವ ರೀತಿಯಾಗಿ ವಲನ ತಗೊಳ್ತಾನೆ, ಆ ಬಗ್ಗೆ ಎಲ್ಲ ಚರ್ಚೆ ಮಾಡೋದು. ಆಮೇಲೆ ಇದು ಯಂತ್ರ ಎಲ್ಲ ಇಟ್ಕೊಂಡು 45 ಡಿಗ್ರಿ ಇದು ಅದನ್ನು ಖಾಲಿ ಬಾಟಲ್ ಹಾಕೋದು, ಮತ್ತು ಪ್ರವಾಹದಲ್ಲಿ ಅದು ಯಾವ ರೀತಿಯಾಗಿ ಇದು ತಗೊಳ್ತೇವೆ ಪ್ರಾಕ್ಟಿಕಲ್ ಥಿಯರಿಟಿಕಲು ಆಯಿತು, ಪ್ರಾಕ್ಟಿಕಲ್ ಆಯಿತು. ಆಗ ನಮ್ಮನ್ನು ಕರ್ಕೊಂಡು ಬರುತ್ತೆ ನೋಡಿ ಅಂತ ಅಲ್ಲ ಎಲ್ಲ ಸಾಗುವಳಿ ಮರಗಳು ಇಲ್ಲಾಂದರೆ ಜನರು ಸಂಪೂರ್ಣ ನಮ್ಮ ಮಠದ ಕಾರ್ಯಕ್ರಮ ಸಂಚಾರಕ್ಕೆ ಆಮೇಲೆ ಕೋರ್ಟ್ ರಾಜ್ಯ ಅದನ್ನೆಲ್ಲ ಇತ್ಯರ್ಥ ಹಿಂದಿನ ಪರಂಪರೆಗಳಿಗೆ ಪ್ರತಿಯೊಂದು ಎಷ್ಟಾಗುತ್ತೆ ಅಷ್ಟನ್ನೆಲ್ಲ ಮಾತಿನಿಂದ ಕಳಿಸಿ ಏನು ನಮಗೆ ಇಷ್ಟ ಆಗಿಲ್ಲ ನಮ್ಮ ಒಂದು ಅವ್ರಿಗೂ ಒಳ್ಳೆಯದು ನಮಗೂ. ಇಲ್ಲಾಂದ್ರೆ ಅವರ ಕುಟುಂಬ ಅವರ ಫ್ಯಾಮಿಲಿ ತುಂಬ ಹೆಚ್ಚಾಗುತ್ತೆ. ಗುರುಗಳಿಗೆ ಬೇರೆಯವ್ರ ಕೈಲಿ ಮತ್ತು ಮಾಡಬೇಕು, ಕೋರ್ಟ್ ಹಾಕಬೇಕು, ಕೋರ್ಟ್ ಅದನ್ನು ಡೇಟ್ ಮುಂದೆ 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 ಮಾಡಿ 40 ವರ್ಷ ಆಗಿದೆ ಒಂದು ಕೇಸ್ ಇದೆ. ಈಗ ನಾವು ಬಂದಿದ್ದೀವಿ, ನಾವೇನು ಸೀನಿಯರ್ ಸಿಟಿಜನ್ ಮತ್ತು ಮುಂದೆ ವಕೀಲರ ಘೋಷಣೆ ಆಗ್ತದೆ ಅಷ್ಟೇ. ವಕೀಲರು ಯಾರಾದ್ರೂ ಇದ್ದೀರಾ? ನಮ್ಮಲ್ಲಿ ಯಾರು ಬರಲಿಲ್ಲ. ಹಾಗಾದ್ರೂ ಮಾತಾಡ್ಬೋದು. ಗುರುಗಳು ನಮ್ಮ ಬಗ್ಗೆನೇ ಉಲ್ಟಾ ಹೇಳ್ತಾ ಇರ್ತಾರೆ. ಇವರು ಡಾಕ್ಟರ್ ರವಿರಾಜಾಚಾರ್ಯ ಅಂತ ಹೇಳಿ BS ಆಚಾರ್ಯ ಮಾಡ BS ಆಚಾರ್ಯ ಜಗದೀಶ್ ಪೈರು ನಮ್ಮ ಆತ್ಮೀಯರು. ಇವರು ನಮ್ಮ ಯೋಗೀಶ್ ಕಾಮತ್ ಅಂತ ಆಡಿಟರ್, ಮಠದ ಎಲ್ಲ ಲೆಕ್ಕಪತ್ರ ವ್ಯವಹಾರವನ್ನು ಒಂದು 50 ವರ್ಷದ ಗೊತ್ತಾ? ಹುಬ್ಬಳ್ಳಿ ಅದಕ್ಕೊಂದು ಭವನ ಅಂತ ಹೆಸರಿಟ್ಟು ಇದು 500 ಚದರ ಅಡಿ ಮೇಲೆ ಇದೆ. ಇದು ಇವರು ಸ್ವಾಮಿಗಳು ಸಂಕಲ್ಪ ಮಾಡಿದ್ರು
ಶಿವರ್ಗೆ ಚೆನ್ನಾಗಿದೆ. ಮತ್ತೆ ಅವ್ರದ್ದು ಬಹಳ ಶಾರ್ಟ್ ಫಾರ್ಮ್ 6 ತಿಂಗಳೊಳಗೆ 7 ಎಲ್ಲ ಕನ್ಸ್ಟ್ರಕ್ಷನ್ ಕಂಪ್ಲೀಟ್. ಡಿಸೆಂಬರ್ 8ಕ್ಕೆ ಫೌಂಡೇಶನ್ ಹಾಕಿದ್ರು. ಡಿಸೆಂಬರ್ 9 ಜುಲೈ 9 ಕಲ್ಪನೆ ಸಹ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ಆಗ್ತದೆ ಪಕ್ಕದಲ್ಲಿ ಇದೆ ಅಂತ. ಸ್ವಾಮಿಗಳು ಯಾವಾಗ ಹೇಳು ತುಂಬಾ ಚಂದ ವ್ಯವಸ್ಥೆ ಮಾಡಿ ಜನರಿಗೆ ಧಾರ್ಮಿಕ ರೀತಿಯ ಕೆಲವೊಂದು ಅಡಚಣೆಗಳು ಉಂಟು. ಅದೆಲ್ಲ ಆದರೆ ಈಗಿನ ಕಾಲಮಾನಕ್ಕಾಗಿ ನಾವು ಬದಲಾವಣೆ ಮಾಡ್ತೀವಿ. ಅಂದರೆ ಈಗೆಲ್ಲ ಅಟ್ಯಾಚ್ಮೆಂಟ್ ಕಾಲಮಾನದ ರೀತಿ ಅದನ್ನು ನಾವು ಅದರ ಜೊತೆಗೇನೆ ಸಾಕ್ತಾ ಇದ್ದೀವಿ. ಮತ್ತೆ ಮೊದಲಿಗೆಲ್ಲ ಊಟ ಅಂದರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು. ಈಗ ಸೇರಿಸಬೇಕು, ನಾವು ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಮಠದಲ್ಲಿ ಹೋದರೆ ಕೆಳಗಡೆ ಕೂತ್ಕೊಳ್ಬೇಕು, ನಮ್ಗೆ ಕೂತ್ಕೊಳ್ಳಿಕ್ಕಾಗಲ್ಲ, ಮಠಕ್ಕೆ ಯಾಕೆ ಬರಲಿ ನಾನು, ಈ ರೀತಿಯಾದ ಒಂದು ಭಾವನೆ ನಿರ್ಮಾಣ ಆಗಬಾರ್ದು. ವ್ಯವಸ್ಥೆ ಇದೆ, ನೀವು ಬರಬೇಕು, ಸೇವೆ ಮಾಡಬೇಕು, ಅದರಿಂದ ನಿಮ್ಗೆ ಒಳ್ಳೆಯದು. ಆ ಭಾವನೆಯನ್ನು ನಾವು ಹೌದು ಇರಲೇಬೇಕಾಗುತ್ತೆ. ಯಾಕಂದ್ರೆ ಅವರು ಅಷ್ಟೊಂದು ಪ್ರೀತಿ रामाय रामभद्राय रामचंद्राय वेधसे रघुनाथाय नाथाय सीताय पतये नमः. ಸಂಸ್ಥಾನದ ಆರಾಧ್ಯ ದೇವರಾದಂತ ಶ್ರೀ ರಾಮದೇವ ವೀರವಿಠಲ ಮುಖ್ಯಪ್ರಾಣ ದೇವರನ್ನು ಸ್ಮರಿಸಿ ವೃಂದಾವನಸ್ಥ ಸಕಲ ಗುರುವರ್ಯರ ಸ್ಮರಣೆ ಮಾಡಿ ಇಲ್ಲಿ ಆಸೀನರಾದಂಥ ಉಭಯ ಶ್ರೀಗಳ ಅನುಜ್ಞೆಯನ್ನು ಪಡೆದು ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲು ಪ್ರಯತ್ನ ಪಡುತ್ತೇನೆ. ಸಭೆಯ ಪದ್ಧತಿಯ ಪ್ರಕಾರ ಪ್ರಥಮವಾಗಿ ಈ ಕಾರ್ಯಕ್ರಮ ವೇದಘೋಷದಿಂದ ಪ್ರಾರಂಭವಾಗುತ್ತದೆ.
ವೇದಘೋಷವನ್ನು ಮಾಡಲು ವೇದಮೂರ್ತಿ ನರಸಿಂಹ ಭಟ್, ಗಿರೀಶ್ ಭಟ್, ಮುರಳೀಧರ್ ಭಟ್, ಸಂತೋಷ್ ಭಟ್ ಹಾಗೂ ನಾರಾಯಣ್ ಭಟ್ರನ್ನು ಆಮಂತ್ರಿಸುತ್ತೇನೆ. ಅವರು ಬಂದು ವೇದಘೋಷವನ್ನು ಮಾಡಬೇಕಾಗಿ ವಿನಂತಿ. ಅಲ್ಲೇ ವೈದಿಕ ಜೀವನ ನಡೆಸ್ತಾ ಇದ್ದಾರೆ. हरि ओम भद्रं कर्णेभिः विष्णुयाम देवा भद्रं पश्येमाक्षभिर्यजत्राः हिरण्यङ्गैः सुष्ठुवांसस्तनोभिर्व्यासेम देवहि दयदायो ॐ स्वस्ति न इन्द्रो वृद्धश्रवा स्वस्ति न पूषा विश्ववेदाः स्वस्ति न स्वस्ति नो बृहस्पतिर्दधातु ॐ शान्ता पृथिवी शिवमन्तरिक्षं यो नो देव्यभयन्नोऽस्तु हिमादिश प्रदिश बुद्धिशो नमापो विद्युतः परिपालु सर्वतः शान्तिः शान्तिः शान्तिः। ॐ ವೇದಘೋಷವನ್ನು ಮಾಡಿ ಎಲ್ಲ ಈ ಸಭೆಯನ್ನು ವೇದ ವಾತಾವರಣ ನಿರ್ಮಾಣ ಮಾಡಿದಂತ ಎಲ್ಲ ವಿಪ್ರೋತ್ತಮರಿಗೆ ವಂದನೆಗಳು. ಪ್ರಥಮವಾಗಿ ಸಭೆಯಲ್ಲಿ ಸ್ವಾಗತ ಭಾಷಣನೇ ಮುಖ್ಯ. ಸಭೆಯ ಸ್ವಾಗತ ಭಾಷಣ ಮಾಡಲಿಕ್ಕೆ ನಮ್ಮ ಪರ್ತಗಾಳಿ ಮಠದ ಭಕ್ತವೃಂದದಲ್ಲಿ ಒಬ್ಬರಾದಂತ ಶ್ರೀ ಜಗದೀಶ್ ಪೈ ಅವರು ಶ್ರೀಗಳಿಗೆ ಬಂದಂತ ಎಲ್ಲ ವೈದಿಕೋತ್ತಮರಿಗೆ ಸ್ವಾಗತವನ್ನು ಮಾಡಲಿಕ್ಕೆ ಬರಬೇಕಾಗಿ ಆಮಂತ್ರಿಸುತ್ತೇನೆ. आपादमौलिपर्यन्तं गुरूणाम् आकृते स्मरे तेन विघ्नाः प्रणश्यन्ति सिद्धन्ति मनोरचः। कृष्णाय वासुदेवाय हरे परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಹರಿಗುರುಭ್ಯೋ ನಮಃ. ಪ್ರಪ್ರಥಮವಾಗಿ ಉಭಯ ಮಠಗಳ ಆರಾಧ್ಯ ದೇವರ ಚರಣ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ, ಉಭಯ ಮಠಗಳ ಗುರು ಪರಂಪರೆಯ ಎಲ್ಲ ಯತಿವರ್ಯರಿಗೆ ವಂದಿಸುತ್ತಾ, ವ್ಯಾಸಪೀಠದಲ್ಲಿ ವಿರಾಜಮಾನರಾದ ಉಭಯ ಮಠದ ಯತಿವರ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಇಂದು ನಮ್ಮ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ ಸಂಸ್ಥಾನಕ್ಕೆ ಒಂದು ವಿಶೇಷ ಪರ್ವದಿನವಾಗಿರುತ್ತದೆ. ಉಡುಪಿಯ ಅಷ್ಟಮಠಗಳ ಪೈಕಿ ಒಂದಾದ ಸೋದೆ ಶ್ರೀ ವಾದಿರಾಜ ಮಠ ಸಂಸ್ಥಾನದ ಯತಿವರ್ಯರಾದ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯವರು ಇಲ್ಲಿಗೆ ಆಗಮಿಸಿದ್ದಾರೆ. ಸ್ವಾಮೀಜಿಯವರು ತಮ್ಮ 16ನೇ ವಯಸ್ಸಿನಲ್ಲಿ ಗುರುಗಳಾದ ಶ್ರೀ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದರಿಂದ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ತಮ್ಮ ಗುರುಗಳು ಬೃಂದಾವನಸ್ಥರಾದ ನಂತರ ಶ್ರೀ ಸೋದೆ ವಾದಿರಾಜ ಮಠದ ಪೀಠಾಧಿಪತಿಗಳಾಗಿ 2012ರಿಂದ 2014 ತನಕ ತಮ್ಮ ಪ್ರಥಮ ಪರ್ಯಾಯದಲ್ಲಿ ಶ್ರೀಕೃಷ್ಣ ದೇವರ ಪೂಜಾ ಕೈಂಕರ್ಯವನ್ನು, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶ್ರೀಕೃಷ್ಣ ಮುಖ್ಯ ಪ್ರಾಣರ ಹಾಗೂ ಶ್ರೀ ವಾದಿರಾಜರ ಅನುಗ್ರಹದೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೆಸಿರುತ್ತಾರೆ. ಸ್ವಾಮೀಜಿಯವರು ಇಂದು ಪ್ರಪ್ರಥಮವಾಗಿ ಪರ್ತಗಾಳಿ ಮಠ ಸಂಸ್ಥಾನಕ್ಕೆ ಆಗಮಿಸಿದ್ದಾರೆ. ಅವರನ್ನು ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ ಸಂಸ್ಥಾನ ಹಾಗೂ
ಗೌಡ ಸಾರಸ್ವತ ಬ್ರಾಹ್ಮಣರ ಸಮಾಜದ ವತಿಯಿಂದ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಗೋಕರ್ಣ ಭಟ್ಟಗಾಳಿ ಜೀವೋತ್ತಮ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ತಮ್ಮ ಗುರುಗಳಾದ ಶ್ರೀ ಶ್ರೀ ವಿದ್ಯಾಧಿರಾಜ ತೀರ್ಥ ಶ್ರೀಪಾದರಿಂದ ಫೆಬ್ರವರಿ 9, 2017ರಂದು ತಮ್ಮ 17ನೇ ವಯಸ್ಸಿನಲ್ಲಿ ಶಿಷ್ಯ ಸ್ವೀಕಾರ ಮಾಡಿರುತ್ತಾರೆ. ಶ್ರೀ ಶ್ರೀ ವಿದ್ಯಾಧಿರಾಜ ತೀರ್ಥ ಸ್ವಾಮಿಗಳು ಬೃಂದಾವನಸ್ಥರಾದ ನಂತರ ಜುಲೈ 30, 2021ರಂದು ತಮ್ಮ 24ನೇ ವಯಸ್ಸಿನಲ್ಲಿ ಶ್ರೀಮಠದ ಪೀಠಾಧಿಪತಿಗಳಾಗಿ ಪೀಠಾರೋಹಣ ಮಾಡಿರುತ್ತಾರೆ. ತಮ್ಮ ಗುರುಗಳಾದ ಶ್ರೀ ಶ್ರೀ ವಿದ್ಯಾಧಿರಾಜ ತೀರ್ಥರ ಪ್ರಥಮ ಪುಣ್ಯತಿಥಿಯನ್ನು ಜುಲೈ 8, 9, 10, 2022ರಂದು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಅಖಂಡ ಏಕಾಹ ಭಜನಾ ಕಾರ್ಯಕ್ರಮಗಳೊಂದಿಗೆ ಅತಿ ವಿಜೃಂಭಣೆಯಿಂದ ನಡೆಸಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ದೇಶದ ನಾನಾ ಭಾಗಗಳಿಂದ ಸುಮಾರು 10 ರಿಂದ 12 ಸಾವಿರ ಸಮಾಜ ಬಾಂಧವರು ಆಗಮಿಸಿ ಗುರುಗಳ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುತ್ತಾರೆ. ಈ ಸಂಪೂರ್ಣ ಕಾರ್ಯಕ್ರಮವು ಗುರುಗಳ ಮಾರ್ಗದರ್ಶನ ಹಾಗೂ ಆಶೀರ್ವಾದದೊಂದಿಗೆ ಯಶಸ್ವಿಯಾಗಿ ನೆರವೇರಿರುತ್ತದೆ. ತಮ್ಮ ಪ್ರಥಮ ಚಾತುರ್ಮಾಸ್ಯವನ್ನು ಜುಲೈ 20, 2022ರಿಂದ ನವೆಂಬರ್ 10, 2022ರ ತನಕ 115 ದಿನಗಳ ಪರ್ಯಂತ ಕುಮಟಾದಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅತಿ ವೈಭವದಿಂದ ನೆರವೇರಿಸುತ್ತಾರೆ. ಇಂದಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಉಭಯ ಮಠದ ದಿವಾನರು, ವಿದ್ವಾಂಸರು, ಅರ್ಚಕ ವೃಂದ ಹಾಗೂ ಊರ ಪರವೂರಿನ ಸಮಾಜ ಬಾಂಧವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ನನ್ನ ಈ ಸ್ವಾಗತ ಭಾಷಣವನ್ನು ಗುರು ಅಂತರ್ಗತ ವೇದವ್ಯಾಸ ದೇವರಿಗೆ ಸಮರ್ಪಿಸುತ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಸಂಪ್ರದಾಯದ ಪ್ರಕಾರ ಅತ್ಯಂತ ಒಳ್ಳೆಯದಾಗಿ ಸ್ವಾಗತ ಮಾಡಿದಂತ ಉಭಯ ಶ್ರೀಗಳನ್ನು, ನೆರೆದಂತ ಎಲ್ಲ ವಿಪ್ರೋತ್ತಮರನ್ನು, ನೆರೆದಂತ ಎಲ್ಲ ಭಕ್ತಾದಿ ವೃಂದದವರನ್ನು ಸ್ವಾಗತ ಪರವಾಗಿ ಎಲ್ಲರಿಗೂ ಸ್ವಾಗತ ಮಾಡಿದಂತ ಜಗದೀಶ್ ಪೈ ಅವರಿಗೆ ವಂದನೆಗಳು. ಇವತ್ತಿನ ದಿವಸ ಪ್ರಪ್ರಥಮವಾಗಿ ಸ್ವದೇಶ್ ಶ್ರೀಗಳು ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಭರ್ತವಗಾಳಿ ಮಠಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಮಠದ ವತಿಯಿಂದ ಫಲಪುಷ್ಪ ಕಾಣಿಕೆ ಸಮರ್ಪಣೆಯನ್ನು ಮಾಡಿ ಗೌರವ ಸಮರ್ಪಣೆ ಮಾಡಬೇಕು ಹೇಳಿ ನಮ್ಮ ಸದಸ್ಯರಾದಂತ ಜಗದೀಶ್ ಪೈ ಹಾಗೂ ಯೋಗೇಶ್ ಕಾಮತ್ ಅವರಿಗೆ ವಿನಂತಿಸುತ್ತೇನೆ. वसावसादेयो रक्षित्रामन्तरो सर्गाः अवादिरतमन्वकानि विश्वारतेना मित्रावणासचेते या फलिगिर्या फला पुष्पायाश्च पुष्पिणीः बृहस्पति प्रसूतास्तानो जन्मो सहः तेन फलितं सर्वं त्रयोग्यं सचराचर तस्मात् फलप्रदानेन सफलास्य मनोरथाः.
सैरत्नाराजे स्वाति सविताभगः संभावञ्चित्रमीमहे ओम हिरण्यरूपस्य हिरण्यकाशिकाशिरण्यवर्णः हिरण्यात्र्योने निषद्या हिरण्यदातत्यन्नामस्मै ओम श्री श्रीयाय श्री वयोधृभ्यो ददाति ಶ್ರೀಗಳ ಆಜ್ಞೆಯಾಗಿದೆ. ಎಲ್ಲರೂ ಅವರವರ ಹತ್ರ ಇದ್ದಂತಹ ಮೊಬೈಲ್ ಅನ್ನು ಸೈಲೆಂಟ್ ಮೋಡ್ ನಲ್ಲಿ ಇಡಬೇಕು. ಇಲ್ಲಿ ಮೊಬೈಲ್ ಅವರ ಶಬ್ದ ಕೇಳಿಸ್ತಾ ಇದೆ, ಅದಕ್ಕಾಗಿ ಸೈಲೆಂಟ್ ಮೋಡ್ ಮಾಡಿ ಮೊಬೈಲ್ ಅನ್ನು ಇಡಬೇಕು. ಸೋದೆ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಗಳವರಿಗೆ ಬತ್ತಗಾಳಿ ಮಠದ ವತಿಯಿಂದ ಫಲಪುಷ್ಪ ಕಾಣಿಕೆ ಸಮರ್ಪಣೆ ಕಾರ್ಯಕ್ರಮ ನೆರವೇರಿದೆ. ಈಗ ಬರ್ತಗಾಳಿ ಮಠ ಶ್ರೀಪಾದಂಗಳವರಿಗೆ ಸೋದೆ ಮಠದ ವತಿಯಿಂದ ಫಲಪುಷ್ಪ ಸಮರ್ಪಣೆ ಪೂರ್ವಕ ಗೌರವ ಸಮರ್ಪಣೆ ಮಾಡಬೇಕೆ ಹೇಳಿ ಶ್ರೀ ಸೋದೆ ಮಠದ ಶ್ರೀ ಬಾಲರಾಜ ಆಚಾರ್ಯ, ಶ್ರೀ ರವಿರಾಜ್ ಆಚಾರ್ಯ ಹಾಗೂ ಶ್ರೀ ಗೋಪಾಲಕೃಷ್ಣ ನಾಯಕ್ ಇವರಿಗೆ ವಿನಂತಿಸುತ್ತೇನೆ. ओम व्योमस्त्राणि पीवसावसादेवो जिगामन्दवसा अवादिचन्द्रपदानि विश्वारतेनामित्रावरुणासजेते या परिगिर्या फला पुष्पायाश्च पुष्पिणी बृहस्पति वसुदास्तानो मञ्चन्तो वसः आयनेते परायणे दुर्वारो पुष्पिणी व्रताय पुनरीगाणि समुद्रस्य ग्रहाणि मे फलेन फलितं सर्वं त्रैलोक्यं सचराचरं तस्मात् फलप्रदानेन सफलास्य मनोरथाः श्रीरत्नानि दाशुषे स्वामी सुजनागाः तं भागवतीभ्रमीमहे नम्बानपासेनु हिरण्यवर्णः हिरण्यात्रयोने निषद्या हिरण्यराधदत्यन्नामस्मै ओम श्री संतते संधीयते विशुद्धयैवं वेदा ओम दीर्घमामदेयो जो जुर्वान्द शमे युगे आर्घयतीनां ब्रह्मा भवति साधतिः ಬತ್ತಗಾಳಿ ಶ್ರೀಪಾದಂಗಳವರಿಗೆ ಫಲಪುಷ್ಪ ಸಮರ್ಪಣಾ ಪೂರ್ವಕ ಗೌರವ ಸಲ್ಲಿಸಿದಂತ ಸೋದೆ ವಾದಿರಾಜ ಮಠದ ಶ್ರೀ ಗುರುರಾಜ್ ಆಚಾರ್ಯ ಹಾಗೂ ರವಿರಾಜ್ ಆಚಾರ್ಯ ಹಾಗೂ ನಮ್ಮ ಸಮಾಜದವರೇ ಆದಂತ ಜೆಎಸ್ವಿ ಸಮಾಜದವರೇ ಆದಂತ ಶ್ರೀ ಗೋಪಾಲಕೃಷ್ಣ ನಾಯಕ್ ಇವರಿಗೆ ಧನ್ಯವಾದಗಳು. ಸಭೆಯ ಪದ್ಧತಿಯ ಪ್ರಕಾರ ಸೋದೆ ವಾದಿರಾಜ ಮಠದ ಪರಂಪರೆಯ ವಿಷಯಗಳ ಬಗ್ಗೆ, ಮಠದ ವಿಷಯಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಬೇಕು ಹೇಳಿ ವಿದ್ವಾನ್ ಶ್ರೀ
ಗುರುರಾಜ್ ಆಚಾರ್ಯ ನಿಪ್ಪಾಣಿ ಅವರಲ್ಲಿ ವಿನಂತಿಸುತ್ತೇನೆ. ಅವರು ಬಂದು ಸೋದೆ ವಾದಿರಾಜ ಮಠದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಬೇಕಾಗಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರೀಮಧ್ವಮಾದಿರಾಢ್ಯಂಸೌ ಗುರುತ್ತಂಸೌ ಗತಾಂಹಸೌ ಹೃದ್ಯಾನಪದ್ಯ ವಿದ್ಯಾಂ ಮೇ ದದ್ಯಾಸ್ತಾಂ ಕರುಣಾನಿಧಿ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾ ಶೇಷಕಲ್ಯಾಣಕಲನಾಕಲ್ಪಪಾದಪೌ ನೈವೇದ್ಯಗವಿಷಂ ರಾಮೇ ವೀಕ್ಷತದ್ಭುಕ್ತಿಭಾಗ್ಗುರುಃ ಯೋಗಸ್ಯ ಯಜ್ಞವಿಂ ರಾತ್ರೌ ಸತ್ಯಬೋಧೋऽस्तु ಮೇ ಮುದೇ. ಕೋಲವ್ಯಾಸಹಯಗ್ರೀವಪದಕಂಜ ಮಧುವ್ರತಂ ಶ್ರೀವಿಶ್ವೋತ್ತಮಯೋಗೀಂದ್ರಂ ವಂದೇಹಂ ವಾದಿರಾಟ್ ಪ್ರಿಯಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತಿ ಚ ಮನೋರಥಾಃ. ವೇದಿಕೆ ಮೇಲೆ ಆಸೀನರಾದಂಥ ಪರಮಪೂಜ್ಯ ಶ್ರೀಪಾದಂಗಳವರ ಅಡಿದಾವರಿಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ನೆರೆದಂಥ ವಿದ್ವಜ್ಜನರನ್ನು ವಂದಿಸಿ ಪರಾಪರ ತತ್ವ ವಿವೇಕದ ವಿಚಾರದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಮಾಡಿದಂತಹದ್ದು ಒಂದು ಕಾರ್ಯ, ಅದು ಕ್ರಾಂತಿಕಾರಕವಾದದ್ದು. ನಾವೆಲ್ಲ ಏನು ತಿಳ್ಕೊಂಡಾರಂದ್ರೆ, ಇವತ್ತಿನ ಬುದ್ಧಿಜೀವಿಗಳು ಸಾಮಾನ್ಯವಾಗಿ ಮಧ್ವಾಚಾರ್ಯರು ಈ ಭೇದ ಅನ್ನೋ ಒಂದು ಸಿದ್ಧಾಂತವನ್ನ ಹೇಳಿ ಪಕ್ಷಪಾತವನ್ನ, ಭೇದ ಭಾವವನ್ನ ಜಗತ್ತಿಗೆ ಹೇಳಿದ್ರು ಅಂತ ಒಂದು ಆಪಾದನೆ ಇದೆ. ಆದರೆ ಇವ್ರು ಯಾರಿಗೂ ಅದರ ಅರ್ಥ ಗೊತ್ತಿಲ್ಲ ಅಂತ. ಮಧ್ವಾಚಾರ್ಯರು ಭೇದ ಭಾವವನ್ನು ಹೇಳಿಕ್ ಹೋಗಲಿಲ್ಲ. ಭೇದ ಎನ್ನುವುದು ವಾಸ್ತವ, ಇದು ತತ್ವ ಅಂತ ಹೇಳಿಕೊಂಡರು. ಅದನ್ನು ಸರಿಯಾಗಿ ಅರ್ಥೈಸದೇ ಇರತಕ್ಕಂಥವರು ಈ ರೀತಿಯಾದಂತಹ ಒಂದು ಆಪಾದನೆಯನ್ನು ಮಾಡ್ತಾರೆ. ಆ ಸಿದ್ಧಾಂತ, ನಿಜವಾದ ಅನುಭವ ಸಿದ್ಧಾಂತ ಯಾವುದು ಅಂದ್ರೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಅಂತ. ಅದು ಮನಸ್ಸಿಗೆ ನಮ್ಗೆ ಗೊತ್ತದೆ. ಅವರು ಗುರುಸ್ಥಾನದಲ್ಲಿದ್ದಾರೆ, ನಾವೆಲ್ಲ ಶಿಷ್ಯರಾಗಿ ಭಕ್ತರಾಗಿದ್ದೇವೆ. ಏತಾದೃಶವಾದಂತಹ ಸಂಬಂಧ, ಇದು ಭೇದ ಘಟಿತವಾದದ್ದು ಅಂತ ನಮ್ಗೆ ಗೊತ್ತು ಅಂತ, ತಾರತಮ್ಯ ಘಟಿತವಾದದ್ದು ಅಂತ ಅನುಭವ. ಅನುಭವ ಸಿದ್ಧಾಂತ ಇದೇ ವಾಸ್ತವ, ಇದೇ ತತ್ವ ಅಂತ ಪ್ರತಿಪಾದನೆ ಮಾಡಿದವರು ಶ್ರೀಮನ್ ಮಧ್ವಾಚಾರ್ಯ. ಅವರು ಭೇದ ಭಾವ ಹೇಳಿಲ್ಲ, ಭೇದ ಅನ್ನೋದು ವಾಸ್ತವ, ತತ್ವ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಇದು ಹಿರಿದಾದಂತಹ ಒಂದು ಅನುಭವ ಸಿದ್ಧಾಂತ ಅಂತ ನಾವು ಒಪ್ಪಬೇಕು. ಈ ತತ್ವದ ಒಂದು ಪ್ರಣಾಳಿಕೆ, ಪ್ರಚಾರ, ಮುಮುಕ್ಷುಗಳು ಅಂದ್ರೆ ಮುಕ್ತಿಯೋಗ್ಯರಾದಂತಹ ಸಾತ್ವಿಕರು ಈ ಒಂದು ಕರ್ಮಭೂಮಿಯಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ತಾರೆ. ಅಂಥವರಿಗೆ ಈ ತತ್ವಜ್ಞಾನ ಅನ್ನೋದು ಅದು ಮುಂದುವರಿಬೇಕು ಅನ್ನೋದಕ್ಕಿಂತಲೇ ಶ್ರೀಮದ್ ಆಚಾರ್ಯರು ಈ ರೀತಿಯಾಗಿ ಬರಳು ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ ಅನೇಕ ಒಂದು ಚಿತ್ರಪಟದಲ್ಲಿ. ಪ್ರಮುಖವಾಗಿ ಎರಡು ವಿಷಯ ಹೇಳಿದ್ದು, ಒಂದು ಸದಾಚಾರ, ಒಂದು ಸದ್ವಿಚಾರ ಅಂತ. ಸದಾಚಾರ ಅಂದ್ರೆ ಪರಮಾತ್ಮನ ಆರಾಧನೆಯ ಕ್ರಮ. ಅದಕ್ಕೆ ಒಂದು ಪ್ರತೀಕದಂತೆಯೇ ಉಡುಪಿಯಲ್ಲಿ ಶ್ರೀ ಕೃಷ್ಣದೇವರನ್ನ ಸ್ಥಾಪನೆ ಮಾಡಿ ಭಗವದ್ ಆರಾಧನೆ ಹೇಗೆ ಮಾಡಬೇಕು ಅನ್ನೋದನ್ನ ಪ್ರಾಯೋಗಿಕವಾಗಿ ಪ್ರಪಂಚಕ್ಕೆ ತಿಳಿಸಿಕೊಟ್ಟಂತಹ ಹಿರಿಮೆ ಅದು ಮಧ್ವಾಚಾರ್ಯ. ಎರಡನೇದಾಗಿ ಸದ್ವಿಚಾರ, ತಾತ್ವಿಕವಾದಂತಹ ಒಂದು ನೆಲಗಟ್ಟಿನ ಮೇಲೆ ಈ ವಿಚಾರಧಾರೆ ಪ್ರವಾಹತ್ವ ಮುಂದುವರಿಬೇಕು ಅಂತ ಮಾಡಿದಂತಹ ಶ್ರೇಯಸ್ಸು ಕೂಡ ಅದು ಅವರಿಗೆ ಸತ್ತದೆ. ಸರ್ವಮೂಲಾದಿ ಗ್ರಂಥಗಳನ್ನು ರಚನೆ ಮಾಡಿ ಅನೇಕ ಶಿಷ್ಯರನ್ನು ಸ್ವೀಕಾರ ಮಾಡಿ ಆ ತತ್ವ ಪ್ರಚಾರಕ್ಕೆ ಅಧಿಕೃತವಾದಂತಹ ಒಂದು ಅಧಿಕಾರವನ್ನು ಅವರಿಗೆ ಕೊಟ್ಟು ಅಂತಹ ಒಂದು ಸದಾಚಾರ ಸದ್ವಿಚಾರದ ಬಗ್ಗೆ ಕ್ರಾಂತಿಯನ್ನೇ ಮಾಡಿದಂತಹ ಹಿರಿಮೆ ಶ್ರೀಮನ್ ಮಧ್ವಾಚಾರ್ಯ. ಹೀಗಾಗಿ ಅವರು ಅನೇಕ ಶಿಷ್ಯ ಸ್ವೀಕಾರ ಮಾಡಿದಲ್ಲಿ ತಮ್ಮ ಸೋದರರಾದ ಪೂರ್ವಾಶ್ರಮ ಸೋದರರಾದಂತಹ ಯಾವ ಶ್ರೀ ವಿಷ್ಣು ತೀರ್ಥಾಚಾರ್ಯರು ಅಂತೇನಿದ್ದಾರೋ ಇವತ್ತಿಗೂ ಅವರು ಹರಿಶ್ಚಂದ್ರ ಪರ್ವತದಲ್ಲಿ ತಪಸ್ಸನ್ನು ಮಾಡ್ತಾನೆ ಇದ್ದಾರೆ. 36,000 ವರ್ಷ ಆದ ಮೇಲೆ ಈ ಸಿದ್ಧಾಂತ ಖಿಲವಾಗಿರ್ತದೆ, ಅನೇಕ ಪಾಠಾಂತರಗಳಾಗಿರ್ತದೆ. ಅದೆಲ್ಲ ಸರಿಪಡಿಸಲಿಕ್ಕೆ ಸ್ವತಃ ಅವರು ಇಳಿದು ಬಂದು ಅದೆಲ್ಲ ಸರಿಪಡಿಸ್ತಾರೆ ಅಂತ ಅನೇಕ ಪ್ರಮಾಣಗಳು ಉಂಟು ಅಂತ. ಶ್ರೀ ವಾದಿರಾಜ ಸಾರ್ವಭೌಮರು ತಮ್ಮ ಒಂದು ಸಂಚಾರ ಕ್ರಮೇಣ ಸುಬ್ರಹ್ಮಣ್ಯಕ್ಕೆ ಹೋದಾಗ ಆ ಕುಮಾರ ಪರ್ವತವನ್ನು ಏರಿ
ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅದೃಶ್ಯವಾಗಿ ಭಕ್ತಿ ತಪಸ್ಸು ಮಾಡ್ತಕ್ಕಂಥವ್ರು. ಅಂತಹ ವಿಷ್ಣು ತೀರ್ಥಾಚಾರ್ಯರನ್ನು ಸಂದರ್ಶನ ಮಾಡಿ ಅವರಿಂದ ಹರಿಗ್ರೀವ ಪ್ರತಿಮೆಯನ್ನು ಸ್ವೀಕಾರ ಮಾಡಿಕೊಂಡು ಬಂದದ್ದು ಇವತ್ತಿಗೂ ಅದು ಪೀಠದಲ್ಲಿ, ಸೋದಿಯ ಮಠದ ಪರಂಪರೆಯ ಪೀಠದಲ್ಲಿ ಇವತ್ತಿಗೂ ಪೂಜೆಗೊಳ್ಳುತ್ತಾ ಇದೆ ಅಂತ. ಹಾಗೆ ಶ್ರೀ ವಿಷ್ಣು ತೀರ್ಥಾಚಾರ್ಯರಿಗೆ ಅವರು ಮಾಡಿರ್ತಕ್ಕಂತಹ ಒಂದು ಅನುಗ್ರಹ ಅದು ಗೋಪ್ಯತ್ವಾತ್ಮಾನ ವರ್ಣತೆ ಅಂತ ಮಧ್ವಿಜಯಕಾರ ಹೇಳ್ತಾ ಇದ್ದಾರೆ. ಅದು ಬಹಳ ಗೋಪ್ಯತೆ, ಅದು ಹೇಳಿಕ್ಕೂ ಸಾಧ್ಯವಿಲ್ಲ ನಮಗೆ ಅಂತ ಅರ್ಥ. ಆ ದೃಷ್ಟಿಯಿಂದ ನಾವು ಹೇಳಲ್ಲ ಅಂತ ಈ ರೀತಿಯಾಗಿ ಶ್ರೀ ವಿಷ್ಣು ತೀರ್ಥಾಚಾರ್ಯರ ಒಂದು ಪರಂಪರೆಗೆ ಸಂಬಂಧಪಟ್ಟಂತೆ ಸೋದೆ ಮಠ. ವಾದಿರಾಜಕ್ಕಿಂತ ಪೂರ್ವದಲ್ಲಿ ಇದಕ್ಕೆ ಕುಂಭಾಸಿ ಮಠ ಅಂತ ಹೆಸರು. ವಾದಿರಾಜರ ಒಂದು ಅನೋಪಮವಾದಂತಹ ಒಂದು ಮಹಿಮೆಯಿಂದಾಗಿ ಇವತ್ತದು ಶ್ರೀ ಸೋದೆ ವಾದಿರಾಜ ಮಠ ಎಂಬುದಾಗಿ ಪ್ರಸಿದ್ಧಿಯನ್ನು ಹೊಂದಿದೆ. ಈಗ ನಾವು ಮಂತ್ರಾಲಯ ಮಠಕ್ಕೆ ಮೂಲತಃ ನಂಜನಗೂಡು ಮಠ ಅಂತಂದಾಯಿ. ನಂತರದಲ್ಲಿ ರಾಯರ ಒಂದು ವಿಶಿಷ್ಟವಾದಂತಹ ಮಹಿಮೆಯಿಂದಾಗಿ ರಾಘವೇಂದ್ರ ಶ್ರೀಗಳ ಮಠ ಅಂತ ನಾವು ನೋಡ್ತಾ ಇದ್ದೀವಿ. ಈಗ ಅದೇ ರೀತಿ ಸೋಸಲೆ ವ್ಯಾಸರಾಜ ಮಠ ಅಂತದೆ, ಅಂದ್ರೆ ಸೋಸಲೆ ಮಠ ಅಂತ ಹೆಸರು. ಇವತ್ತಿನ ವ್ಯಾಸರಾಜ ಮಠ ಅಂತ ಆಯ್ತು. ವ್ಯಾಸರಾಜರ ಒಂದು ಅಂತಹ ಪ್ರಭುತ್ವ ಏನಿದೆ ಆ ಪರಂಪರೆಯಲ್ಲಿ ಗುರುತಿಸಿ ಆ ಪರಂಪರೆ ಹೆಸರು ಅಂದ್ರೆ ಆ ಪರಂಪರೆಗೆ ಅವರ ಹೆಸರೇ ಬಂತು ಅಂತ. ಹಾಗೆ ಈ ಒಂದು ಪರಂಪರೆಗೆ ಸೋದೆ ಶ್ರೀ ವಾದಿರಾಜ ಮಠ ಅಂತ ಅನ್ನೋದು ರಾಜರ ಒಂದು ಅನೋಪಮವಾದಂತಹ ಒಂದು ಮಹಿಮೆ ಅನ್ನೋದೇನದೆ ಆ ನಿಮಿತ್ತದಿಂದಾಗಿ ಬಂದಿರತಕ್ಕಂಥದ್ದು. ಈ ಪರಂಪರೆಯಲ್ಲಿ ಅನೇಕ ಜ್ಞಾನಿಗಳಾಗಿದ್ದಾರೆ, ಅನೇಕ ಗ್ರಂಥಕಾರರು ಆಗಿದ್ದಾರೆ ಅಂತ. ಅವರಲ್ಲಿ ಕೆಲವರಿಗೆ ಇವತ್ತು ನಾವಿಲ್ಲೇ ಉಲ್ಲೇಖ ಮಾಡಬೇಕು ಅಂತಂದ್ರೆ ವೇದಾತ್ಮ ತೀರ್ಥರು, ವೇದಾಂಗ ತೀರ್ಥರು ಎಂಥೆಂಥ ಯೋಗಿಗಳಾಗಿದ್ದಾರೆ ಅಂದ್ರೆ ರತ್ನಗರ್ಭ ತೀರ್ಥರು ಅಂತ ಇದ್ದಾರೆ. ನಾರಾಯಣದಲ್ಲಿ ಅವರ ವೃಂದಾವನ ಸನ್ನಿಧಾನ ಉಂಟು. ಅವರು ಪ್ರತಿನಿತ್ಯವೂ ಕೂಡ ಯೋಗ ಸಿದ್ಧಿಯಿಂದ ಅಂತರಿಕ್ಷಕ್ಕೆ ಹೋಗಿ ಅನುಷ್ಠಾನ ಮಾಡಿ ಮತ್ತೆ ಭೂಮಿ ಬರ್ತಾ ಇದ್ರು ಅಂತ. ಅಂತಹ ವಿಶಿಷ್ಟವಾದಂತಹ ಅನಿವಾರ್ಯ ಸಿದ್ಧಿ ಸಂಪನ್ನರು. ನಾರಾಯಣ ಕ್ಷೇತ್ರ ಅದು ಭೂತರಾಜ ಅವತಾರ ಕ್ಷೇತ್ರ ಅಂತ ನಾರಾಯಣಾಚಾರ್ಯ ಅಂತ ಅವರಿಗೆ ಹೆಸರಿತ್ತು. ಅವರ ಅವತಾರದ ಒಂದು ಕ್ಷೇತ್ರ ಯಾವುದು ಅಂದ್ರೆ ಅದು ನಾರಾಯಣ ಕ್ಷೇತ್ರ ಅಂತದೆ. ಅಲ್ಲೇ ಇವತ್ತು ಸ್ವತಃ ರತ್ನಗರ್ಭ ತೀರ್ಥರು ಒಂದು ವೃಂದಾವನ ಉಂಟು. ವೇದಾಂಗ ತೀರ್ಥರು ಇಲ್ಲೇ ಬೀಳಿಗೆ ಅಂತದೆ ಸಿದ್ದಾಪುರದ ಹತ್ರ, ಅಲ್ಲಿರ್ತಕ್ಕಂಥವರು. ಆ ವೃಂದಾವನ ಸನ್ನಿಧಾನ ಅಷ್ಟೇ ಪ್ರಸಿದ್ಧವಾದದ್ದು. ವಾದಿರಾಜರು ತಮ್ಮ ಎಲ್ಲಾ ಕೃತಿಗಳ ಒಂದು ಪ್ರತಿಯನ್ನ ಅಲ್ಲಿ ಭೂಗತ ಸ್ಥಾಪನೆ ಮಾಡಿ ಮೇಲೆ ವೇದವ್ಯಾಸದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಅವರು ಗ್ರಂಥಕರ್ತರು. ಶ್ರೀಮಂತ ಮಧ್ವಾಚಾರ್ಯರ ಅನೇಕ ಗ್ರಂಥಗಳಿಗೂ ಕೂಡ ಅವರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಭಜಮಧ್ವೇಷಂ ಅಂತ ಒಂದು ಕಥೆಯನ್ನು ನಾವು ಬರೆದಿರ್ತಕ್ಕಂಥದ್ದು ಬಹಳ ಹಿರಿದಾದದ್ದು ಅಂತ ಅರ್ಥ. ಭಜಮಧ್ವೇಷಂ ಭಜಮಧ್ವೇಷಂ ಅಂತ ಈ ರೀತಿ ಪ್ರೌಢಮತಿ ಅಂತ ಹೇಳಿದ್ದಾರೆ. ಮಧ್ವಾಂತರದ ಭಗವಂತನ ಆರಾಧನೆ ಮಾಡಬೇಕಾದ್ರೆ ಸಾಮಾನ್ಯರಿಗೆ ಮೂಢಮತಿಗೆ ಸಾಧ್ಯ ಇಲ್ಲ. ಅದರಿಂದ ಪ್ರೌಢಮತಿ ಅನ್ನೋ ಈ ರೀತಿಯಾಗಿ ಸಂಬೋಧನೆ ಮಾಡಿ ಅಂತಹ ಭಜಮಧ್ವೇಷಂ ಅನ್ನೋ ಒಂದು ಆ ಕೃತಿಯನ್ನು ಕೂಡ ಪ್ರಪಂಚಕ್ಕೆ ಕೊಟ್ಟವರು. ಮಹಾಭಾರತದ ಅಕ್ಷರ ನಿರ್ಣಯ, ಐತರಿಯ ಭಾಷ್ಯ, ಒಂದು ಟೀಕಾ ಟಿಪ್ಪಣಿ ಇತ್ಯಾದಿ ಅನೇಕ ಕೃತಿಗಳನ್ನು ಮಾಡಿರ್ತಕ್ಕಂತಹ ಒಂದು ಶ್ರೇಷ್ಠ ಅಂದ್ರೆ ಒಂದು ವಾಂಗ್ಮಯ ಸೇವೆ, ತತ್ವ ಪ್ರಚಾರ, ಅನುಷ್ಠಾನ ಇವೆಲ್ಲವೂ ಏಕತ್ರ ನಾವು ನೋಡಬೇಕು ಅಂದ್ರೆ ಇಂತಹ ಯೋಗಿಗಳಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೇವೆ. ಅಂಥ ಒಂದು ವಿಶೇಷ ಒಂದು ಸನ್ನಿಧಾನ. ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯ ವಾಯುಸ್ತುತಿಗೆ ವ್ಯಾಖ್ಯಾನ ಬರೆದಂತಹ ವೇದಾತ್ಮ ತೀರ್ಥರಿದ್ದಾರೆ. ಹೀಗೆ ಅನೇಕ ಜ್ಞಾನಿಗಳು. ಅದರಲ್ಲಿ ವಾಗೀಶ ತೀರ್ಥರು ಏನು ಕುಂಭಾಸಿ ಮಠಕ್ಕೆ ಆಗಿನ ಕಾಲಕ್ಕವರು ಅಧಿಪತಿಗಳಾಗಿದ್ದರು. ಅವರ ಒಂದು ಕರಕಮಲ ಸಂಜಾತರಾದಂಥವರೇ ಸಾಕ್ಷಾತ್ ವಾದಿರಾಜ ತೀರ್ಥರು. 120 ವರ್ಷ 1 ತಿಂಗಳ 7 ದಿನ ಅವರು ಈ ಭೂಮಿಯಲ್ಲಿ ದರ್ಶರಾಗಿದ್ದರು. ಸಶರೀರ ವೃಂದಾವನ ಪ್ರವೇಶ ಮಾಡಿದಂಥ ಈ ಮಾಧ್ವ ಪರಂಪರೆಯಲ್ಲಿ ಪ್ರಪ್ರಥಮ ಯತಿವರೇಣ್ಯರು ಅಂದ್ರೆ ಶ್ರೀ ವಾದಿರಾಜ ತೀರ್ಥರು. ಸಾಕ್ಷಾತ್ ಲಾತವ್ಯ ರುಜುದೇವತೆಯ ಅವತಾರರಾದಂಥವರು 120ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಂತಹ ಒಂದು ಶ್ರೇಯಸ್ಸು ಅವರಿಗೆ. ಈ ಪುಣ್ಯ ಭೂಮಿಯ ಉದ್ದಗಲಕ್ಕೂ ಕೂಡ ಅನೇಕ ಸಲ ಸಂಚಾರ ಮಾಡಿ ರಾಜ ಮಹಾರಾಜರಿಗೆ ಅಷ್ಟೇ ಅಲ್ಲ, ಈ ದ್ವೈತ ಸಿದ್ಧಾಂತ ಅನ್ನೋದೇನದ ಈ ಭೇದ ಸಿದ್ಧಾಂತವನ್ನ ಆ ಪ್ರತಿಹತವಾದಂತಹ ಯಾವ ಒಂದು ಯುಕ್ತಿಯಿಂದ ಅದನ್ನು ಸಮರ್ಥನೆ ಮಾಡಿ ತಿಳಿಸಿಕೊಟ್ಟಂತಹ ಒಂದು ಶ್ರೇಯಸ್ಸು ಕೂಡ ಅದು ವಾದಿರಾಜರಿಗೆ ಸಲ್ತದೆ ಅಂತ. ಒಂದು ವಿಷಯ ಹೀಗದೆ ಒಂದು ಶ್ಲೋಕ ನಿಮೀತ ವೇಷ್ಟನಾಭೂಮೋ ಯಂ ನಮಂತಿ ಹಿ ವಾದಿನಃ ತಸ್ಯೈವ ವಾದಿರಾಜತ್ವಂ ಯುಕ್ತಂ ಅನ್ವರ್ಥಕಂ ಕ್ಷಿತಂ ಅಂತ ಒಂದು ಪ್ರಮಾಣ. ಆಯ್ತಾ? ವಾದಿರಾಜ ಎನ್ನುವ ಹೆಸರು ಇನ್ನೊಬ್ಬರಿಗೆ ಅದು ಸಲ್ಲದ್ದು, ಅದು ಇವರಿಗೇನೆ ಸಲ್ತದೆ ಅಂತ ಅರ್ಥ. ಈ ರೀತಿ ಪ್ರತಿವಾದಿಗಳೆಲ್ಲರೂ ಕೂಡ ಮಂಡ್ಯ ಭಾಗಿ ಅವರ ಮುಂದೆ ಅವರು ಶರಣಾಗತರಾಗಿ ಅವರು ತಮ್ಮ ಸೋಲನ್ನು ಉಪಯೋಗಿಸಿದ್ರು ಅಂತ ಈ ರೀತಿಯಾಗಿ ನಿಮೀತ ವೇಷ್ಟನಾಭೂಮೋ ಯಂ ನಮಂತಿ ಹಿ ವಾದಿನಃ ತಸ್ಯೈವ ವಾದಿರಾಜತ್ವಂ ಯುಕ್ತಂ ಅನ್ವರ್ಥಕಂ ಕ್ಷಿತಂ ಅಂತ. ಇವತ್ತು ಸ್ವತಂತ್ರ ಕನ್ನಡ ಕೃತಿಗಳನ್ನು ನಾವು ಹೇಳಬೇಕು. ಮುಖ್ಯವಾಗಿ 20ಕ್ಕೂ ಹೆಚ್ಚು ಸ್ವತಂತ್ರ ಕನ್ನಡ ಕೃತಿಗಳನ್ನು, ಸಾಮಾನ್ಯ ಲಕ್ಷ್ಮೀ ಶೋಭಾನಿ ಅಂತ ಒಂದೇ ನಮಗೆ ಕಂಡು ಬಂದ್ರೆ ಹಾಗಲ್ಲ, 20ಕ್ಕೂ ಹೆಚ್ಚು ಸ್ವತಂತ್ರ ಕೃತಿಗಳನ್ನ, 100 ಸುಳಾದಿಗಳನ್ನ, 100 ಪದಪದ್ಯಗಳನ್ನ, ಉಗಾಭೋಗಗಳನ್ನ ಮಾಡಿ ಈ ಪ್ರಪಂಚಕ್ಕೆ ಕೊಟ್ಟು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಒಂದು ಕೀರ್ತಿ ಅದು ವಾದಿರಾಜರಿಗೆ ಅಂತ.
70ಕ್ಕೂ ಸ್ತೋತ್ರ ಮಾಡಿದಂತಹ ಒಬ್ಬ ವ್ಯಕ್ತಿ ಭಾರತೀಯ ಸ್ತೋತ್ರ ಸಾಹಿತ್ಯ ಪರಂಪರೆಯಲ್ಲಿ ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡು ವಾದಿರಾಜರು 70 ಸ್ತೋತ್ರವನ್ನು ಮಾಡಿ ಆ ಸ್ತೋತ್ರ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಅಂತ ಒಂದು ಶ್ರೇಯಸ್ಸು ಕೂಡ ಅದು ವಾದಿರಾಜರ ಮಡಲಿಗೆ ಅಂತ ನಾವು ಹೇಳಬೇಕಾಗಿದೆ. ಈ ರೀತಿಯಾಗಿ ವೇದಾಂತ ಗ್ರಂಥ ಇರಲಿ, ಕಾವ್ಯಗಳಲ್ಲಿ ಇದು ಉಪನಿಷ ವಿಜಯದೆ, ಸರಸಭಾರತಿ ವಿಲಾಸದೆ, ತೀರ್ಥಪ್ರಬಂಧ ಮೊದಲಾದಂತಹ ಕೃತಿಗಳನ್ನ ಒಂದು ಮಹಾಕಾವ್ಯ, ಒಂದು ಪ್ರವಾಸ ಕಾವ್ಯ, ಇನ್ನೊಂದು ಪ್ರಮೇಯ ಕಾವ್ಯ ಅಂತ ಈ ರೀತಿಯಾಗಿ ಅನರ್ಘ್ಯವಾದಂತಹ ಯಾವ ಒಂದು ತತ್ವೋಪದೇಶಕ್ಕೂ ಸಂಬಂಧಪಟ್ಟಂತಹ ಎಂಥ ಕಾವ್ಯ ಅಂದ್ರೆ ಮಾಘ ಕಾವ್ಯಕ್ಕಿಂತ ಹಿರಿದಾದಂತಹ ಕಾವ್ಯವನ್ನ ವಾದಿರಾಜರು ಸಂಸ್ಕೃತ ಸಾಹಿತ್ಯಕ್ಕೆ ಮಾಡಿಕೊಟ್ಟಿದ್ದಾರೆ ಅಂತ. ಆ ದೃಷ್ಟಿಯಿಂದ ಮಿಗಿಲಾದಂತಹ ಒಂದು ಕಾರ್ಯವನ್ನ ಅಂದ್ರೆ ವಾಂಗ್ಮಯ ಸೇವೆಯನ್ನ ಇವತ್ತು ವಾಂಗ್ಮಯ ಕೊಡುಗೆಯನ್ನು ಇವತ್ತು ನಾವು ವಾದಿರಾಜರ ವಿಷಯದಲ್ಲಿ ಇವತ್ತು ನೋಡ್ತಾ ಇದ್ದೇವೆ. ವಿಜಯನಗರದ ಅರಸರಿಗೆ ಬಂದಿರತಕ್ಕಂತಹ ಒಂದು ಆರ್ಥಿಕ ಆಪತ್ತನ್ನು ಪರಿಹಾರ ಮಾಡಿದರು ಅವರು. ಕೆಳದಿರಾಗಿ ಇವತ್ತು ಶರಣಾಗತನಾಗಿಬಿಟ್ಟ ಅವರಿಗೆ ಅರಸಪ್ಪನಾಗಿ ಬಂದಿರತಕ್ಕಂತಹ ರಾಜಕೀಯ ಒಂದು ದುಮಳತೆ ಇತ್ತು, ಅದನ್ನು ಪರಿಹಾರ ಮಾಡಿದವರೇ ವಾದಿರಾಜರಿಂದ. ಊರ್ಧ್ವದಲ್ಲಿ ತ್ರಿವಿಕ್ರಮ ಮೂರ್ತಿಯನ್ನು ತರಿಸಿ ಭೂತರಾಜರಿಂದ ಅಲ್ಲಿ ಪ್ರತಿಷ್ಠೆ ಮಾಡಿ ಅಂತ ಒಂದು ವಿಶಿಷ್ಟವಾದಂತಹ ತಮ್ಮ ಸ್ವರೂಪ ಎಂಥದ್ದು ಅನ್ನೋದನ್ನ ಯಾವ ವಾದಿರಾಜ ತಿಳಿಸಿಕೊಟ್ಟಿದ್ದಾರೆ. ಧಬಲ ತೀರ್ಥ ಅಂತ ಅನ್ನೋದು ಇವತ್ತಿಗೆ ಸೋದಾಕ್ಷಕ್ಕೆ ಹೋದ್ರೆ ಗೊತ್ತು ನಮಗೆ. ಅದು ಯುಗಾಂತರ ತೀರ್ಥ. ವಾಯು ಪುರಾಣದಲ್ಲಿ ಅದಕ್ಕೊಂದು ಉಲ್ಲೇಖ ಕೂಡ ಇದೆ. ತತ್ರೈವ ಹೈಸಿರೋ ನಾಮ ತೀರ್ಥಂ ಸತ್ಯೋ ವರಪ್ರದ ವಾಯು ಪುರಾಣದಲ್ಲಿ ಉಂಟು. ಅದಕ್ಕೆ ಹೈಸಿರ ತೀರ್ಥ ಅಂತ ಅದಕ್ಕೆ ಯುಗಾಂತರದ ಹೆಸರಿತ್ತು. ವಾದಿರಾಜರ ಕಾಲಕ್ಕಂತ ಧಬಲ ತೀರ್ಥ ಅಂತ ಅದಕ್ಕೆ ಒಂದು ಪ್ರಸಿದ್ಧಿ ಬಂದದೆ ಅಂತ. ಈ ರೀತಿಯಾಗಿ ಈ ಪುಣ್ಯಭೂಮಿ ಉದ್ದಗಲಕ್ಕೂ ಅನೇಕ ಸಲ ಸಂಚಾರ ಮಾಡಿ ದುರ್ವಾದಿಗಳನ್ನ ನಿಗ್ರಹ ಮಾಡೋಣ ಅಂತ ತಾತ್ವಿಕ ದೃಷ್ಟಿಯಿಂದ ನಾವು ಯಾವಿಲ್ಲ ಅಪಾರ್ಥ ಮಾಡ್ಕೋಬೇಕಾಗಿಲ್ಲ. ಯಾವುದು ಸತ್ಯ ತತ್ವ, ಯಾವುದು ಅನುಭವಕ್ಕೆ ಇವತ್ತು ಸರಿ ಹೋಗ್ತದೆ ಅದನ್ನೇ ಮಧ್ವಾಚಾರ್ಯ ಹೇಳಿದ್ದು ಅನ್ನೋ ದೃಷ್ಟಿಯಿಂದ ಆ ತತ್ವವನ್ನು ಪ್ರತಿಪಾದನೆ ಮಾಡಿ ಆ ಪರಮಾತ್ಮನ ವಿಶೇಷ ಅನುಗ್ರಹವನ್ನು ಹೊಂದಿದ್ದು. ಹಯಗ್ರೀವ ದೇವರು ಅವರ ನಿರ್ಮಲವಾದಂತಹ ಭಕ್ತಿಗೆ ತಾನೇ ಅತ್ಯಾರೂಪದಿಂದ ಒಲಿದು ಬಂದಿರತಕ್ಕಂಥ ದೃಶ್ಯ ಸುರಾದ್ಯೈ ಇತರೇರ ಅದೃಶ್ಯ ತುರಂಗ ಮಾಸ್ಯಾಕೃತಿ ನಿಂದಿರೇಶ ಶ್ರೀ ವಾದಿರಾಜಾರ್ಯ ಗುರೋ ಸಮೀಪೆ ಸ್ಥಿತ ಸದಾ ಸೇವಿತ ಆಸಸಾದಂತಿ ರೀತಿಯಾಗಿ ಅವರ ಚರಿತ್ರೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ವಾದಿರಾಜರು 117ನೇ ವರ್ಷಕ್ಕೆ 5ನೇ ಪರ್ಯಾಯವನ್ನು ಮಾಡಿದರು. ಹೇಗೆ ಗೊತ್ತಾ ನಿಮಗ? ಉಡುಪಿಯಲ್ಲಿ ವೇದವೇದ್ಯರಲ್ಲಿಯೂ ಮೂರ್ತಿಮಂತರಾಗಿ ಇದ್ದು ಒಂದು ತಮ್ಮ ಶಿಷ್ಯರಲ್ಲಿ ಸ್ವತಃ ಸೋದಿಗೆ ಬಂದು ಉಡುಪಿಯಂತೆಯೇ ಇವತ್ತ 2 ವರ್ಷದ ಅವಧಿಯ ಎಲ್ಲಾ ಪೂಜಾ ವಿಧಾನಗಳನ್ನ ಸಕ್ರಮ ಪಾಲಿಸಿ ವೈಭವದಿಂದ ಪರ್ಯಾಯವನ್ನು ಕೂಡ ಸೋದೆಯಲ್ಲಿ ಉಡುಪಿಯಲ್ಲಿ ಏಕತ್ರ ಮಾಡಿರ್ತಕ್ಕಂತಹ ಒಂದು ಹಿರಿಮೆ ಅದು ವಾದಿರಾಜರಿಗೆ ಮಾತ್ರ ಅಂತ. ಇತ್ಯಾಜ್ಞಾಪ್ಯಾಗತ ಸೋದಾಮ ವೇಣುಗೋಪಾಲಮರ್ಚಯನ್ ಉಭಯತ್ರ ಸ್ವಪರ್ಯಾಯ ಪೂಜಾಂಸ ಕೃತವಾಂಕ್ಯನ ಅಂತ ಈ ರೀತಿ ಅವರ ಚರಿತ್ರೆ. ಉಭಯತ್ತಂದ್ರೆ 2 ಕಡೆಗೆ ಅಂತ ಅಂಥ ಒಂದು ವಿಶಿಷ್ಟ ಕಾರಣ. ಒಬ್ಬ ರಾತವ್ಯ ರುಜುದೇವತೆ ಮುಂದಿನ ಕಲ್ಪದಲ್ಲಿ ವಾಯುಪದಕ್ಕೆ ಬರ್ತಕ್ಕಂಥವರೇ ಆಗಿದ್ದಾರೆ ಅವರು. ಈ ರೀತಿಯಾದಂತಹ ಹಿರಿಮೆ ಮಹಿಮೆ ಇರೋದರಿಂದಲೇ ಇದೆಲ್ಲ ಅವರಿಗೆ ಅತ್ಯಂತ ಸುಲಭವಾದದ್ದು, ಅದು ಗಮ್ಯವಾದದ್ದು ಅಂತ ಈ ರೀತಿಯಾಗಿ ನಾವು ಅವಶ್ಯ ತಿಳಿದುಕೊಳ್ಳಬೇಕು. ಅಷ್ಟೇ ಅಲ್ಲ, ಪಂಚವೃಂದಾವನ ಸನ್ನಿಧಿ ಅಂತ ಮುಖ್ಯವಾದ ಸಾಮಾನ್ಯ ಒಬ್ಬ ಯತಿಗಳಿಗೆ ನಾವು ಒಂದು ವೃಂದಾವನ ಅಂತ ನೋಡ್ತಾ ಇದ್ದೇವೆ ಜಗತ್ತಿನಲ್ಲಿ ಎಲ್ಲ ಕಡೆಗೂ ಕೂಡ. ಇಡೀ ಬ್ರಹ್ಮಾಂಡವನ್ನು ಆರೋಹಣ ಮಾಡಿದರೂ ಕೂಡ ಎಲ್ಲೆಲ್ಲೂ ಯಾವ ಯತಿಗಳಿಗೆ 5 ವೃಂದಾವನದ ಪ್ರಸಕ್ತಿಯೇ ಇಲ್ಲ ಅಂತ. ಸೋದೆ ಗೋಪುರ ಇವತ್ತು ನಮಗೆ ಅದು ಶ್ವೇತದ್ವೀಪದ ಮಹಿಮೋಪೇತವಾದಂತಹ ಪೀಠದಲ್ಲಿ ಇವತ್ತು ನಾವು 5 ವೃಂದಾವನಗಳನ್ನು ನೋಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಸಾಕ್ಷಾತ್ ಭಗವಂತನ ಒಂದು ಆಜ್ಞೆಯಿಂದ ಇದೇ ಕಲ್ಪದಲ್ಲಿ ಅವರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನೋ 5 ರೂಪಗಳ ಒಂದು ವೈಭವವುಳ್ಳವರು ಅನ್ನೋದನ್ನು ಜಗತ್ತಿಗೆ ತೋರಿಸಲಿಕ್ಕಾಗಿ ಬೃಂದಾವನ ಪ್ರವೇಶ ಕಾಲಕ್ಕೆ ಮಿಂಚಿನಲ್ಲಿ ಕೊಳೆವ ಮಹಿಮರ ಅಂತ ಅವರನ್ನು ಕೊಂಡಾಡಿದ್ದಾರೆ ದಾಸರಾಯರು ಕೂಡ. ಆ ತೇಜೋ ರೂಪಗಳನ್ನು ಸ್ವೀಕಾರ ಮಾಡಿ ವಾದಿರಾಜರು ಆ ರೀತಿಯಾದಂತಹ ಬೃಂದಾವನ ಪ್ರವೇಶವನ್ನ ಅದ್ಭುತವಾದಂತಹ ರೀತಿಯಲ್ಲಿ ಮಾಡಿದ್ರು ಅಂತ. ಅವ್ರಿಗೆ ಯಾವ ವೃದ್ಧಾಪ್ಯದ ಒಂದು ತೊಂದರೆ ಇರಲಿಲ್ಲ. 120 ವರ್ಷ 1 ತಿಂಗಳು 7ನೇ ದಿನ ಅವರು ವೃಂದಾವನ ಪ್ರವೇಶವನ್ನು ಮಾಡಿದ್ದು ಅಂತ. 118 ವರ್ಷಕ್ಕೆ ಪರ್ಯಾಯ ಮಾಡಿದ್ದಾರೆ. ಸೋದೆಯಲ್ಲಿ ವೇಣುಗೋಪಾಲ ದೇವರನ್ನು ಪ್ರತಿಷ್ಠೆ ಮಾಡಿದಂತ. ಈ ರೀತಿಯಾಗಿ ಅವರ ಒಂದು ಬದುಕಿನ ಒಂದು ಮಹಾತ್ಮೆ ಅಂತ ತಿಳ್ಕೊಳ್ಳಿ. ಭಗವಂತವರಿಗೆ ಮಾಡಿರ್ತಕ್ಕಂಥ ಅನುಗ್ರಹ, ಅವರು ಲೋಕಕ್ಕೆ ಮಾಡಿರ್ತಕ್ಕಂಥ ಒಂದು ಉಪಕಾರ, ಅದಿವತ್ತ ತಮ್ಮ ತಪಸ್ಸಿದ್ಧಿಯಿಂದ ಅನುಗ್ರಹ ಮಾಡಿದ್ದು ಒಂದು ಪ್ರಕಾರ. ವಾಂಗ್ಮಯವನ್ನು ಇವತ್ತು ನಿರ್ಮಾಣ ಮಾಡಿಕೊಟ್ಟಿರುವಂತ ಸಾರಸ್ವತ ಪ್ರಪಂಚವನ್ನು ಇವತ್ತು ಶ್ರೀಮಂತಗೊಳಿಸಿರ್ತಕ್ಕಂಥ ಒಂದು ಆ ಕೊಡುಗೆ ಏನದೆ ಅದು ಅನರ್ಘ್ಯವಾದದ್ದು ಅಂತ. ಅದರಿಂದ ಇವತ್ತು ಭಾರತೀಯ ತತ್ವಶಾಸ್ತ್ರಕ್ಕೆ ಅಂದ್ರೆ ಇಂಡಿಯನ್ ಫಿಲಾಸಫಿ ಅಂತ ಹೇಳ್ತೇವೋ ಯೂನಿಕ್ ಕಾಂಟ್ರಿಬ್ಯೂಷನ್ ಆಫ್ ವಾದಿರಾಜ ಅಂತ ಹೇಳ್ಬೋದು. ಇಲ್ಲಿ ವಾದಿರಾಜರ ಒಂದು ಕೊಡುಗೆ ಅದು ಅನರ್ಘ್ಯವಾದದ್ದು ಈ ರೀತಿಯಾಗಿ. ವೇದಾಂತದ ವಾದ ಗ್ರಂಥಗಳಲ್ಲಿ ಇವತ್ತು ಶ್ಲೋಕ ರೂಪವಾಗಿ ಬರುವಂತಹ ಮಧ್ವಾಚಾರ್ಯ ನಂತರದಲ್ಲಿ ಯಾರಾದ್ರೂ ಇದ್ರೆ ಅವರು ವಾದಿರಾಜರು ಒಬ್ಬರೇ ಅಂತ ತಿಳ್ಕೊಂಡ್ಬಿಟ್ಟು. ಯುಕ್ತಿ ಮಲ್ಲಿಕಾದಿ ಗ್ರಂಥಗಳು ಎಂಥವು ಅಂದ್ರೆ
ಶ್ಲೋಕ ರೂಪವಾದಂತಹ ಒಂದು ಕೃತಿ ಅದು ವಾದ ಗ್ರಂಥ ಅಂತ ಅರ್ಥ. ಅವರು ಬರೆದಂತಹ ಒಂದು ಕೃತಿಗಳು ಒಂದು ಎನ್ಸೈಕ್ಲೋಪೀಡಿಯಾ ಅಂತೆ, ವಿಶ್ವಕೋಶ ಅಂತ. ಅಂತಹ ಒಂದು ನಿರೂಪಣೆ, ವರ್ಣನೆ, ಈ ವಿಚಾರಧಾರೆ ಎಲ್ಲವೂ ಕೂಡ ಅನರ್ಘ್ಯವಾದದ್ದು. ಕನ್ನಡ ಕೃತಿಗಳಲ್ಲಿ ಕೂಡ ಇವತ್ತ ಮೂಲ ಪ್ರಮಾಣಗಳನ್ನು ಉಲ್ಲೇಖ ಮಾಡಿ, ಒಂದು ಸಂಸ್ಕೃತ ಪುರಾಣಾದಿಗಳ ಒಂದು ಉಕ್ತಿಗಳನ್ನು ಉಲ್ಲೇಖ ಮಾಡಿ ಕೃತಿ ರಚನೆ ಮಾಡಿರ್ತಕ್ಕಂತಹ ಒಂದು ಹಿರಿಮೆ ಕೂಡ ಅದು ವಾದಿರಾಜರ ಒಂದು ಮಡಿಲಿಗೆ ಅಂತ ಇವತ್ತು ನಾವು ಹೇಳಬೇಕಾಗಿದೆ. ಇಂತಹ ದ್ವೈತ ವಾಂಗ್ಮಯದಲ್ಲಿ, ಪರಂಪರೆಯಲ್ಲಿ ವಾದಿರಾಜರಿಗೆ ಒಂದು ವಿಶಿಷ್ಟ ಸ್ಥಾನದ. ಅವರು ಕವಿಗಳು ಹೌದು, ವೇದಾಂತಿಗಳು ಹೌದು, ಅವರಿಗೆ ಸಿದ್ಧ ಪುರುಷರು ಹೌದು, ದೇವತಾಂಶರು ಹೌದು. ಎಲ್ಲ ದೃಷ್ಟಿಯಿಂದ ನೋಡಬೇಕಾದ್ರೂ ಕೂಡ ಆಲ್ ಇನ್ ಒನ್ ಇದ್ದಂತೆ ಅಂತ ಅರ್ಥ. ಅಂತಹ ಒಂದು ಅಪೂರ್ವವಾದಂತಹ ಒಂದು ವ್ಯಕ್ತಿತ್ವದ ನಿಮಿತ್ತದಿಂದಲೇ ಆ ಪರಂಪರೆಗೆ ನಂತರದಲ್ಲಿ ಸೋದೆ ಶ್ರೀ ವಾದಿರಾಜ ಮಠ ಅನ್ನೋ ಒಂದು ಹಿರಿಮೆ, ಮಹಿಮೆ, ಆ ಒಂದು ಮಹತ್ವ ಬಂತು ಅಂತ ಹೇಳಬೇಕಾಯ್ತು. ಅವರ ಶಿಷ್ಯರಾದಂತಹ ವೇದವಿದ್ಯರಾಗಲಿ, ವೇದವಿಧಿಗಳು ಎಲ್ಲರೂ ಕೂಡ ಇವತ್ತು ಒಂದಿಲ್ಲ ಒಂದು ನಿಮಿತ್ತದಿಂದ ಆ ಪರಂಪರೆಯ ಒಂದು ಕೀರ್ತಿಯನ್ನು ಅವರು ಊರ್ಜಿತಗೊಳಿಸಿದ್ದಾರೆ ಅಂತ ಹೇಳಬಹುದು. ನಂತರದಲ್ಲಿ ಕಳೆದ ಶತಮಾನದಲ್ಲಿ ಆಗಿ ಹೋದಂತಹ ಒಬ್ಬರಿದ್ದಾರೆ, ವೃಂದಾವನಾಚಾರ್ಯರು ಅಂತ ಅವರಿಗೆ ಹೆಸರು. ಅದು ಪ್ರಸಿದ್ಧ ಹೆಸರು. ಅವರಿಗೆ ಆಶ್ರಮ ನಾಮ ವಿಶ್ವಪ್ರಿಯ ತೀರ್ಥವಂತ ಈ ರೀತಿಯ 4 ಪರ್ಯಾಯವನ್ನ ಮಾಡಿದ್ರು. 1 ಕೋಟಿ ತುಳಸಿ ಅಂದ್ರೆ ಬರೀ 1 ಕೋಟಿ ಅಲ್ಲ, ಕೋಟಿಯಷ್ಟು ತುಳಸಿ ಹೂವನ್ನ ಆ ಕೃಷ್ಣದೇವರಿಗೆ ಸಮರ್ಪಣೆ ಮಾಡಿದ್ರು. ಅದಕ್ಕೆ ಅವರು ಚರಿತ್ರೆಯಲ್ಲಿ ಹೇಳ್ತಾರೆ, ತುಳಸಿ ಸುಮಕೋಟಿಭಿ ಅಂತ ಬಹುವಚನ ಪ್ರಯೋಗ ಉಂಟು ಅಂತ. ಅಷ್ಟೇ ಅಲ್ಲ, ಒಂದು ಮಹಿಮಾ ತೋರಿಸಿದ್ರು. ಒಂದು ಚೂರ್ಣೋತ್ಸವ ಆಗಬೇಕಾದ್ರೆ ಯಾರು ಪರಿಚಾರಕರ ಒಂದು ಅಚಾತುರ್ಯದಿಂದ ಬ್ರಹ್ಮರಥಕ್ಕೆ ಅಗ್ನಿಸ್ಪರ್ಶ ಆಗಿದೆ. ಮಂಗಳಾರತಿ ಮಾಡಿ ಈ ಕಡೆ ಬರಬೇಕಾದ್ರೆ ಆ ಕೃಷ್ಣದೇವರ ಪ್ರತಿಮೆಯನ್ನು ತಾವೇ ಎತ್ತಿಕೊಂಡು ಅಲ್ಲಿಂದ ಜಿಗಿದಂತಹ ಸ್ವಾಮಿಗಳು. ಹಿಂದಕ್ಕೆ ಅದು ಸುಗುಣಮಾನದಲ್ಲಿ ಕೂಡ ಲೇಖನ ಬಂದಿತ್ತು. ಪಾವಿಂ ಆಚಾರ್ಯ ಅಂತ ಒಬ್ರು ಅಲ್ಲಿ ಆಗಿ ಹೋಗಿದ್ದಾರೆ. ಅವರು ಕರ್ಮವೀರಕ್ಕೆ ಸಬ್ ಎಡಿಟರ್ ಆಗಿದ್ದರು ಎಷ್ಟೋ ವರ್ಷ ಹುಬ್ಬಳ್ಳಿ ಕಡೆಗೆ. ಅವರ ಅಜ್ಜಿ ಸ್ವತಃ ಹೇಳಿದಂತಹ ಕಥೆ ಇದು. ನಮ್ಮ ಅಜ್ಜಿ ಅದನ್ನು ನೋಡಿದವರು ಅಂತ ಅವರೇ ಅದನ್ನು ಲೇಖನ ಮಾಡಿದ್ದಾರೆ. ಇಂತಹ ಒಂದು ವಿಶಿಷ್ಟವಾದಂತಹ ಮಹಿಮೆ ಅಷ್ಟೇ ಅಲ್ಲ, 2 ವರ್ಷ ಕೇವಲ ಕೌಪೀನಧಾರಿಗಳಾಗಿ ತಮ್ಮ ವೈರಾಗ್ಯದ ಶಿಖರವನ್ನು ಮುಟ್ಟಿದಂತಹ ಒಂದು ಹಿರಿಮೆ ಅದು ವೃಂದಾವನಾಚಾರ್ಯ. ಆ ಹೆಸರು ಯಾಕಂದ್ರೆ ಅವರು ಅನ್ಯತ್ರ ಅಧ್ಯಯನ ಮಾಡಲಿಕ್ಕೆ ಹೋಗಲಿಲ್ಲ. ತಮ್ಮ ಗುರುಗಳ ಹತ್ರ ಯಥಾಮತಿ ಅಧ್ಯಯನ ಮಾಡಿ ವಾದಿರಾಜರ ವೃಂದಾವನ ಮುಂಭಾಗದ ಪೀಠದಲ್ಲಿ ಕುಳಿತುಕೊಂಡು ಅವರ ಅಧ್ಯಯನ ಮಾಡ್ತಾರೆ, ಆವರ್ತನ ಮಾಡಿದ್ರು. ಪಂಚ ವೃಂದಾವನಾಭ್ಯಾಸ ದೇವರಿಗೆ ನಿಷೇಧಿದೆ ನತ್ತಂ ದಿವಂ ಪಪಾಠಾಸೋ ಸಮೀರ ಸಮಯಂ ಸುಧಿ ಅಂತವರ ಚರಿತ್ರೆಯಲ್ಲಿ. ಅವಾಗ ಇನ್ನಾದ್ರೂ ಸಂದೇಹ ಬಂದ್ರೆ ವೃಂದಾವನದಿಂದ ವಾಣಿ ಬರ್ತಿತ್ತು, ಅವರಿಗೆ ಶ್ರಮ ಆಗ್ತಿತ್ತು ಅಂತ. ಅದರಿಂದ ಸಂದೇಹ ಪರಿಹಾರವನ್ನು ಮಾಡಿಕೊಂಡಿದ್ದಾರೆ ಅಂತಹ ಸಿದ್ಧ ಪುರುಷರು. ಅವರು 4 ಪರ್ಯಾಯವನ್ನು ಮಾಡಿದಂಥವರು. ಅವರ ಶಿಷ್ಯರು ವಿಶ್ವಾತೀಶ ತೀರ್ಥರು ಅಂತ. ವಾದಿರಾಜರ ಔಚಿತ್ಯ ವಿಷಯದಲ್ಲಿ ವಿರೋಧ ಬಂದಾಗ ಐತಿಹಾಸಿಕ ಸಭೆಯನ್ನು 1884ರಲ್ಲಿ ಮಾಡಿ ಗ್ರಂಥವನ್ನು ಇವತ್ತು ಪ್ರಕಾಶನ ಮಾಡಿದಂತಹ ಒಂದು ಹಿರಿಮೆ ಅವರದೇ. ಅನೇಕ ಆಗಿನ ಅಷ್ಟಮಠದ ಪೀಠಾಧಿಪತಿಗೆ ಒಂದು ಶಾಸ್ತ್ರ ಪಾಠವನ್ನು ಹೇಳಿದಂತಹ ಒಂದು ಮಹಿಮೆ. ಅವರ ಪಾಂಡಿತ್ಯ ಎಂಥದ್ದು ಅಂದ್ರೆ, ಅವರು ವೃಂದಾವನ ಪ್ರವೇಶ ಮಾಡಿದ ನಿಮಿತ್ತದಿಂದ ಅವತ್ತಿನ ದಿನ ವಿಕ್ಟೋರಿಯಾ ರಾಣಿ ರಜೆಯನ್ನು ಘೋಷಣೆ ಮಾಡಿದ್ರು, ತಿಳ್ಕೊಂಡ್ಬಿಟ್ಟು ಎಂತ. ಅಂತಹ ಒಂದು ವಿಶಿಷ್ಟವಾದಂತಹ ಒಂದು ಪಾಂಡಿತ್ಯ ಅದು ವಿಶ್ವಾದೀಶ ತೀರ್ಥರು. ನಂತರ ಬಂದಂತಹ ವಿಶ್ವೇಂದ್ರ ತೀರ್ಥರು ಕೂಡ ಕನ್ನಡ ಸಾಹಿತ್ಯಕ್ಕೆ ರಾಜೇಶ ರಾಜನಾಥ ಅನ್ನೋ ಒಂದು ಅಂಕಿತದಿಂದ ಅನೇಕ ಕೃತಿಗಳನ್ನ ಮಾಡಿ ಆ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತಹ ಒಂದು ಪರಂಪರೆ. ತದನಂತರ ಬಂದಂತಹ ಶ್ರೀ ವಿಶ್ವೋತ್ತಮ ತೀರ್ಥರಂತೂ ಅದು ನಾವೆಲ್ಲ ಆದಷ್ಟು ನೋಡಿದವರು ಅಂತ ಅರ್ಥ. ಆ ಗುರುಗಳನ್ನ ಅವರ ಒಂದು ಹಿರಿಮೆ ಹೇಳಲಿಕ್ಕೆ ಸಮಯ ಸಾಲದಂತೂ ಒಂದೇ ಹೇಳ್ತಾ 4 ಪರ್ಯಾಯವನ್ನು ಮಾಡಿ ಏನೆಲ್ಲ ರಾಜನ ಒಂದು ಅನುಗ್ರಹ ಪಡಿತಕ್ಕಂತಹ ಒಂದು ಕ್ರಮ ಇರದೆ, ಪದ್ಧತಿ ಇರದೆ, ಅದನ್ನು ಅಂತರಂಗದಲ್ಲಿ ಅದನ್ನು ಅವರು ಅನುಷ್ಠಾನ ಮಾಡಿ ಸಿದ್ಧಿಯನ್ನು ಹೊಂದಿ ವಾದಿರಾಜರ ಕಾರುಣ್ಯದ ಕೂಸು ಯಾರು ಅಂದ್ರೆ ಇವತ್ತ ಶ್ರೀ ವಿಶ್ವೋತ್ತಮ ತೀರ್ಥರು ಮುಂದೆ ಇವತ್ತು ನಾವು ಸ್ಪಷ್ಟವಾಗಿ ಹೇಳ್ಬೋದು. ಅಂತಹ ಒಂದು ಹಿರಿಮೆ ಅದು ವಿಶ್ವೋತ್ತಮ ತೀರ್ಥರು. ಅವರು ಒಂದು ಸಂಗತಿ ನೋಡ್ರಿ, ನೀವು ಸೋದಿಗೆ ಇತ್ತೀಚೆಗೆ ಯಾರಾದ್ರೂ ಹೋಗಿ ಗೊತ್ತದೆ, 2001ರಲ್ಲಿ ವೃಂದಾವನಾಖ್ಯಾನ ಮಂದಿರ ಅಂತ ಒಂದು ಶಿಲಾಲೇಖ ಆಗಿದೆ. ವೃಂದಾವನಾಖ್ಯಾನ ಅಂದ್ರೆ ವಾದಿರಾಜರು ವೃಂದಾವನ ಪ್ರವೇಶ ಮಾಡಿದ ಮೇಲೆ ಒಬ್ಬ ಬ್ರಾಹ್ಮಣನ ಸ್ವಪ್ನದಲ್ಲಿ ಉಪದೇಶ ಮಾಡಿದಂತಹ ಅದ್ಭುತವಾದಂತಹ ಒಂದು ಶಾಸ್ತ್ರ ಪ್ರಮೇಯ ಕಾವ್ಯ, ಬೇರೆ ಏನಾದ್ರು. ಅಂಥದ್ದನ್ನ ಶಿಲಾಲೇಖ ಮಾಡತಕ್ಕಂತಹ ಪ್ರಸಕ್ತಿ ಬಂದಾಗ 4ನೇ ಪರ್ಯಾಯದಲ್ಲಿ ಸಾಕ್ಷಾತ್ ಕೃಷ್ಣದೇವರಲ್ಲಿ ಅವರಂತಹ ವಿಶೇಷ ಪ್ರಾರ್ಥನೆಯನ್ನು ಮಾಡಿದರು. ನಂತರದಲ್ಲಿ ಅದನ್ನು ಅವರು ಮಾಡಿದ್ದಾರೆ. ಇವತ್ತು ಸೋದೆ ಹೋದ್ರೆ 3 ಕಡೆ ಅಂತಹ ಅದ್ಭುತವಾದಂತಹ ಸನ್ನಿಧಾನ ಒಂದು ಚಿಂತನೆಯನ್ನು ಮಾಡಬೇಕು ಅಂತ ಅನ್ನೋದನ್ನ ಒಂದು ವೃಂದಾವನ ಸನ್ನಿಧಿ, ಹಿಂಬದಿಯಲ್ಲಿರ್ತಕ್ಕಂತಹ ಧಬಲ ತೀರ್ಥ ಸನ್ನಿಧಿ, ಮುಂಬದಿಯಲ್ಲಿರ್ತಕ್ಕಂತಹ ಆಖ್ಯಾನ ಮಂದಿರ ಅಂತ ಪ್ರತಿ ವರ್ಣಾಭಿಮಾನಿ ದೇವತೆಗಳು ಕೂಡ ಅಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತ ಆ ಆಖ್ಯಾನ ಗ್ರಂಥದಲ್ಲೇ ಸ್ಪಷ್ಟವಾಗಿ ಉಲ್ಲೇಖಿತವಾಗಿದೆ. ಈ ರೀತಿಯಾಗಿ ಸಕಲ ಸೋತ್ತಮರಲ್ಲಿ ಹರಿದಾಸರು ಎಲ್ಲಾ ಸನ್ನಿಧಾನಕ್ಕೂ ಹೋಗಿ ಪರಮಪೂಜ್ಯ ಶ್ರೀಪಾದಂಗಳವರು ಸ್ವರೂಪ ಮಹಿಮಾ ಜ್ಞಾನದಿಂದ ದಲೆಮಾಗಿ ಅನುಗ್ರಹಿತರಾಗಿ ಬಂದಿದ್ದರು. ಈ ರೀತಿಯಾಗಿ ಅವರಿಗೆ ಎಷ್ಟು ಗ್ರಂಥಗಳ ಒಂದು ಕೃತಿ ಇತ್ತು. ಸರ್ವಜ್ಞರ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ಸೂತ್ರ ಭಾಷೆಯಲ್ಲಿ, ವಾದಿರಾಜರ ಯುಕ್ತಿ ಮೆಲುಕಾಗಲಿ ಎಲ್ಲಾ ಗ್ರಂಥಗಳ ಮುಖೋದ್ಗತವಾಗಿ
ಆ ರೀತಿಯಾಗಿ ಅವರು ಪಾಠ ಹೇಳಿ ಕೂತರೆ ಪುಸ್ತಕ ನಿರಪೇಕ್ಷ ಪಾಠ ಹೇಳ್ತಿದ್ರು. ಅದು ನಾನೇ ಸಾಕ್ಷಿ ಅಂತ 1996ರಲ್ಲಿ ನಾನು ಇನ್ನೂ ಅಲ್ಲೇ ವೃತ್ತಿಯಲ್ಲಿದ್ದೆ, ಬಳ್ಳಾರಿಯಲ್ಲಿ ಅಧ್ಯಾಪಕನಾಗಿ ಕಾಲೇಜಿನಲ್ಲಿ ರಜೆ ಬಿಟ್ಟಾಗೆಲ್ಲ ಹೋಗ್ತಿದ್ದೆ ನಾನು ಪರ್ಯಾಯ ಅಂತ ಒಂದು ದೃಷ್ಟಿಯಿಂದ. ಅಲ್ಲಿ ಬಡಗುಮಾಳಿಗೆಯಲ್ಲಿ ಕೃಷ್ಣಾಪುರ ಶ್ರೀಗಳು ಬರಬೇಕು, ಎಸ್ ಕೆ ಆಚಾರ ಕೆಲವರು ಬಚ್ಚೆಯಲ್ಲಿ ಹೋಗಿ ಉಡುಪಿಯವರವರು ಅವರೆಲ್ಲ ಬರ್ತಿದ್ರು ಪಾಠ. ಯುಕ್ತಿ ಮಲ್ಲಿಕ ಪಾಠ ಹೇಳಬೇಕಾದ್ರೆ ನಾವೆಲ್ಲ ಪುಸ್ತಕ ನಿರಪೇಕ್ಷ ಪಾಠ ಹೇಳ್ತಿದ್ರು ಅಂತ ಅರ್ಥ. ಇಂಥ ಒಂದು ವಾಂಗ್ಮಯ ಪ್ರಭುತ್ವ ಇತ್ತು ಅವರಿಗೆ. ಎಷ್ಟು ಭಾಷೆ ಬರ್ತಿದ್ರು ಶ್ರೀಗಳಿಗೆ, ಆಂಗ್ಲ ಭಾಷಾ ಪ್ರಭುತ್ವ ಎಲ್ಲಿ ಓದಿದ್ರು ಏನು, ಎಲ್ಲ ಅನುಗ್ರಹಿತ ವಿದ್ಯಾ ಸಂಪತ್ತು ಅಂತ ತಿಳ್ಕೊಂಡ್ಬಿಟ್ಟು. ಆಯುರ್ವೇದ ಎಷ್ಟು ಗೊತ್ತಿತ್ತು ಅವರಿಗೆ, ಅಲೋಪತಿಕಲ್ ಟರ್ಮ್ಸ್ ಅವರಿಂದ ತಿಳ್ಕೋಬೇಕು ನಾವೆಲ್ಲ ಅಂತ ಅರ್ಥ. ಈಗ ಒಂದೇ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಅವ್ರಿಗೆ ಎಂಥ ಒಂದು ಪ್ರಭುತ್ವ ಇತ್ತು ಅಂತಂದ್ರೆ, ಈ ಜೀನ್ ಟೆಕ್ನಾಲಜಿ ಅಂತ ಏನೊಂದು ಡಾಕ್ಟರ್ ಗೊತ್ತಾ, ನಮಗೇನು ಗೊತ್ತಿರೋ ವಿಷಯ. ಮಣಿಪಾಲ್ ಇನ್ಸ್ಟಿಟ್ಯೂಟ್ ನಲ್ಲಿ ಒಬ್ಬ ವಿದ್ಯಾರ್ಥಿ ಅಧ್ಯಯನ ಮಾಡ್ತಿದ್ದ ಧನಂಜಯ ಅಂತ. ಶ್ರೀಗಳವರ ಪಾದ ಸೇವೆ ಮಾಡಿ ಅವ್ನು ಫಸ್ಟ್ ರ್ಯಾಂಕ್ ಬಂದ ನೋಡಿ, ತಿಳ್ಕೊಂಡ್ಬಿಟ್ಟು. ಇವತ್ತಿಗೆ ಬಾಂಬೆಯಲ್ಲಿ ಜಸ್ಲೋಕ್ ಹಾಸ್ಪಿಟಲ್ ಅಂತದೆ, ಅಲ್ಲಿ ಸೀನಿಯರ್ ರಿಸರ್ಚ್ ಸ್ಕಾಲರ್ ಅಂತ ಇದ್ದಾನೆ ಇವತ್ತಿಗೆ ಕೂಡ, ಆಯ್ತಾ. ಅವನ ಹೆಸರು ಧನಂಜಯ ಅಂತ. ಯಾಕೆ ಹೇಳಿದೆ ಅಂತಂದ್ರೆ ಅವರ ಒಂದು ಅನುಗ್ರಹಣ ಅಂತ. ಅವನ ಎದುರಿಗೂ ಕೇಳಿದ್ರೆ ಅವನ ಪ್ರೊಫೆಸರ್ ಹೋಗಿ ಹೇಳ್ದಂತ, ಅದು ಯಾವ ಗುರುಗಳು ಇನ್ನೂ ನಮಗೆ ಸರಿಯಾಗಿ ಇನ್ಫಾರ್ಮೇಶನ್ ಬಂದಿಲ್ಲ ಅದು ಅಂತ ಹೇಳಿ ಆ ಡಾಕ್ಟರ್ ಬಂದು ಅವ್ರಿಗೆ ನಮಸ್ಕಾರ ಹಾಕಿದ್ದಾರೆ ವಿಶ್ವೋತ್ತಮ ತೀರ್ಥರಿಗೆ. ಈ ರೀತಿಯಾದಂತಹ ಒಂದು ಔಷಧ ಒಂದು ಕ್ಷೇತ್ರದಲ್ಲಿ ಇನ್ನೊಂದಿರಲಿ ಎಲ್ಲದರಲ್ಲೂ ಅಂತಹ ಒಂದು ಪ್ರಭುತ್ವವನ್ನು ಹೊಂದಿರತಕ್ಕಂಥ ಅಪೂರ್ವ ವ್ಯಕ್ತಿತ್ವ ಅಂದ್ರೆ ಅದು ವಿಶ್ವೋತ್ತಮ ತೀರ್ಥರು ಅಂತ. ಈ ರೀತಿಯ ಅಂತೂ ನಾನು ಪರ್ಯಾಯವನ್ನು ಮಾಡಿದ್ದಷ್ಟೇ ಅಲ್ಲ, ಅವರು ಅನೇಕ ಗ್ರಂಥಗಳ ಸಂಪಾದನೆ ಕೂಡ ಆಗಿನ ಕಾಲ ಮಾಡಿದ್ದಾರೆ. ಅದರ ನಂತರದಲ್ಲಿ ಈ ಪ್ರಸ್ತುತ ಪೀಠಾಧಿಪತಿಗಳಾದಂತಹ ಶ್ರೀಗಳವರು ಅವರ ಪೂರ್ಣ ಸನ್ನಿಧಾನೋಪೇತರಾಗಿ ಆ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಶ್ರೀಗಳು ಅಂತಿದ್ದು ನಮ್ಮ ಮುಂದೆ ಬರ್ತಕ್ಕಂಥವ್ರನ್ನ ರಾಜರು ಬೆಳೆಸ್ತಾರೆ ಅಂತ. ಈಗ ಅವರು ಆಯೋಜನೆ ಮಾಡಿರ್ತಕ್ಕಂಥ ಅನೇಕ ಕಾರ್ಯಗಳನ್ನು ನೋಡಿ ನಮ್ಗೆ ಗೊತ್ತಾಗ್ತದೆ ಅಂತ ಅರ್ಥ. ಆಧುನಿಕ ಒಂದು ಕ್ಷೇತ್ರದಲ್ಲಿ ಕೂಡ ಇವತ್ತು ಒಂದು ಹೆಸರು ಶ್ರೀ ಮಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಏನದೆ, ಅದು ಅದ್ಭುತವಾದಂತಹ ಒಂದು ಶ್ರೇಯಸ್ಸನ್ನು ಹೊಂದಿ ಒಂದು ಊರ್ಜಿತವಾದಂತಹ ಒಂದು ಸಂಸ್ಥೆ ಅಂತ ಇವತ್ತು ಒಂದು ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಅರ್ಥ. ಈ ವಯಸ್ಸಿನಲ್ಲಿ ಇಂತಹ ಒಂದು ಸಾಧನೆಯನ್ನು ಮಾಡಿದಂತಹ ಶ್ರೇಯಸ್ಸದೆ ತಾವತ್ತ ಶಾಸ್ತ್ರ ಭಾಷಕ್ಕೆ ಅವರೇನು ದೂರಿಡಲಿಲ್ಲ ಅಂತ. ಸೋದೆಯಲ್ಲೇ ಭಾವಿಸಿದರೆ ಗುರುಕುಲವನ್ನು ಇವತ್ತು ಆರಂಭ ಮಾಡಿ ಗುರುಗಳು ಮಾಡಿದ್ದು ಅದಕ್ಕೊಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ ಅವರು ಕೊಡ್ತಕ್ಕಂತಹ ಒಂದು ಸೌಲಭ್ಯ, ವಸತಿ ಎಲ್ಲವೂ ಕೂಡ ಅದ್ಭುತವಾದದ್ದು. ಇತ್ತೀಚೆಗೆ ವೇದಾಧ್ಯಯನಕ್ಕೆ ಶ್ರೀಗಳು ಕೊಟ್ಟಿರ್ತಕ್ಕಂತಹ ಒಂದು ಹಿರಿದಾದಂತಹ ಒಂದು ಪ್ರೋತ್ಸಾಹ ಇರುತ್ತೆ. ಎಲ್ಲಿವರೆಗೆ ಅದು ರಿಕಾಗ್ನೈಸ್ಡ್ ಬೈ ಸಾಂಕೇತಿಕ ವೇದ ವಿದ್ಯಾಪೀಠ ಅಂತ ಇವತ್ತೇನು ಮಧ್ಯಪ್ರದೇಶದಲ್ಲಿ ಉಂಟು, ಅಂತಹ ಒಂದು ಸಂಸ್ಥೆಯಿಂದ ಇವತ್ತು ಅದು ನೋಂದಣಿಯನ್ನು ಹೊಂದಿ ಇವತ್ತ ಅದು ಆದರ್ಶ ಗುರುಕುಲ ಅಂತ ಈ ರೀತಿಯಾದಂತಹ ಒಂದು ಪ್ರಸಿದ್ಧಿಯನ್ನು ಕೂಡ ಅದು ಪಡಿತಾರೆ. ಒಂದೊಂದೇ ವೇದ ವಿಭಾಗ ಇವತ್ತು ಹೆಚ್ಚಾಗ್ತದೆ. ಈಗಾಗಲೇ ಋಗ್ವೇದ ಯಜುರ್ವೇದದ ಒಂದು ಅಧ್ಯಾಪನಾದಿಗಳದೇ ಮುಂದಿನ ವರ್ಷದ ಶ್ರೀಗಳು ಸಾಮವೇದವನ್ನು ಕೂಡ ಇವತ್ತು ಅದಕ್ಕಾಗಿ ಅಧ್ಯಾಪಕನ ನಿಯೋಜನೆ ಮಾಡಬೇಕು ಅನ್ನೋ ಯೋಜನೆಯಲ್ಲಿ ಕೂಡ ಇದ್ದಾರೆ. ಇನ್ನು ಸೋದಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಒಂದು ಚಿತ್ರಣವನ್ನು ನೀವೆಲ್ಲ ನೋಡಿರಬಹುದು ಅಂತ ಅರ್ಥ. ಅದಕ್ಕಾಗಿ ಒಂದು ಹೆಜ್ಜೆಯನ್ನು ಇಟ್ಟೇ ಬಿಟ್ಟಾರೆ ಶ್ರೀಗಳು ಅಂತ ಅರ್ಥ. ಅದೆಲ್ಲ ಒಂದು ಭಕ್ತರ ಒಂದು ಸಹಕಾರದಿಂದ ಸಾಕ್ಷಾತ್ ಅವರ ಒಂದು ಪ್ರಾರ್ಥನೆ, ಅವರ ಸಾಧನೆಯ ಒಂದು ಫಲವಾಗಿ ಅದಿಷ್ಟರಲ್ಲಿ ಅದು ಪೂರ್ಣಗೊಳ್ಳುತ್ತದೆ ಅಂತ ಅರ್ಥ. ಇಷ್ಟಾಗಿ ತಾವು ತಮ್ಮ ಅಧ್ಯಯನ ಬಿಟ್ಟಿಲ್ಲ, ಅದು ಬಹಳ ಮಹತ್ವದ್ದು ಅಂತ ಅರ್ಥ. ಆಯ್ತಪ್ಪ ಇದು ಓದೋದು ನಮಗೆ ಅಂತಲ್ಲ, ನಿರಂತರವಾದಂತಹ ಒಂದು ಗ್ರಂಥಾವಲೋಕನ ಇತ್ಯಾದಿಗಳನ್ನು ಮಾಡಿ ಇತ್ತೀಚೆಗೆ ಭಾಗವತ ಪ್ರವಚನವನ್ನು ನಾವು ಮಾಡಿದ್ದು ನಾವು ಕೇಳಿಬಿಟ್ರೆ ಗೊತ್ತಾಗ್ತದೆ ಶ್ರೀಗಳಿಗೆ ಆ ಒಂದು ಗ್ರಂಥ ವಿಷಯಕವಾದಂತಹ ಒಂದು ಪ್ರಭುತ್ವ, ಒಂದು ಉಪಸಕ್ತಿ ಅದು ಯಾವ ರೀತಿ ಇದೆ ಅಂತ ಅರ್ಥ. ಅದೇ ರೀತಿ ಒಂದು ತ್ರೈಮಾಸಿಕವಾದಂತಹ ಒಂದು ಪತ್ರಿಕೆಯನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ. ಅನೇಕ ಗ್ರಂಥಗಳ ಒಂದು ಸಂಪಾದನೆಯಾಗ್ಯಾವ. ಯಾವಾಗ ಅವರು ಪೀಠಕ್ಕೆ ಬಂದ್ರು ವಾದಿರಾಜರ ವಿಷಯದಲ್ಲಿ ಅಂತೂ ಒಂದು ಪ್ರಸಿದ್ಧಿ ಅದೇ. ವೃಂದಾವನಾಚಾರ್ಯಂತಹ ಅವರ ಹೆಸರು ಚಿರಸ್ಥಾಯಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಶ್ರೀಮದ್ ವೃಂದಾವನಾಚಾರ್ಯ ಸಂಶೋಧನಾ ಹಾಗೂ ಪ್ರಕಾಶನ ಕೇಂದ್ರ ಅಂತ ಮಾಡಿದ್ದಾರೆ. ವಿದ್ವಾಂಸರ ಪೋಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೂ ಕೂಡ ಶ್ರೀ ವಿಶ್ವೋತ್ತಮ ತೀರ್ಥ ವಿದ್ವತ್ ಪೋಷಣ, ಮಾಸಿಕ ವಿದ್ವತ್ ಪೋಷಣೆ ಅಂತ ಈ ಒಂದು ಸ್ಕೀಮ್ ಒಂದು ಯೋಜನೆಯನ್ನು ಮಾಡಿ ಅನೇಕ ವಿದ್ವಾಂಸರಿಗೆ ಮಾಸಿಕ ಸಂಭಾವನೆಯನ್ನು ಕೂಡ ಇವರು ಕೊಡ್ತಾ ಇದ್ದಾರೆ ಅಂತ ಅರ್ಥ. ಈ ರೀತಿಯಾಗಿ ಆಧುನಿಕ ಒಂದು ಕ್ಷೇತ್ರದಲ್ಲಿ ಕೂಡ, ಧಾರ್ಮಿಕ ಕ್ಷೇತ್ರದಲ್ಲಿ, ಸೈದ್ಧಾಂತಿಕ ಕ್ಷೇತ್ರದಲ್ಲಿ ಕೂಡ ಒಂದು ಕ್ರಾಂತಿಯನ್ನು ಮಾಡತಕ್ಕಂತಹ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದಂಗಳವರು ಅದೇ ಪರಂಪರೆಯಲ್ಲಿ ವಾದಿರಾಜನ ಒಂದು ವಿಶೇಷ ಸನ್ನಿಧಾನೋಪೇತರಾಗಿ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯ ಇನ್ನೂ ಹೆಚ್ಚು ಯಶಸ್ವಿ ಆಗಲಿ ಅಂತ ನಮ್ಮ ಕರ್ತವ್ಯತ್ವೇನು ಇವತ್ತು ನಾವು ಅಲ್ಲಿ ಪ್ರಾರ್ಥನೆ ಮಾಡೋಣ. ಅಂತಹ ಶ್ರೀಗಳು ಈ ಸನ್ನಿಧಾನಕ್ಕೆ ಬಂದಿರೋದು ವಾದಿರಾಜರ ಸಮಕಾಲೀನರಾದಂತಹ ಜೀವೋತ್ತಮ ತೀರ್ಥರಿಗೂ ವಾದಿರಾಜರಿಗೂ ಒಂದು ಸಂಬಂಧ, ಒಂದು ಭೇಟಿ ಇತ್ಯಾದಿಗಳು ಆಗಿರ್ತಕ್ಕಂಥದ್ದು ಅವರ ಜನ್ಮಶ್ಲೋಕದನ್ನು ನೋಡಿದರೆ ನಮ್ಗೆ ಗೊತ್ತಾಗ್ತದೆ ಅನ್ನೋ ದೃಷ್ಟಿಯಿಂದಲೇ ಆ ದೃಷ್ಟಿಯಿಂದ ಈ ಭೂತರಾಜರ ಸನ್ನಿಧಿ ಕೂಡ ಉಂಟು ಅಂತ ಅನ್ನೋದು ನಾವು ಕೇಳಿದ್ದೇವೆ. ಆದ್ದರಿಂದ ಅದು ಭೂತರಾಜರ ಪ್ರಸಕ್ತಿಯಲ್ಲಿ ಸನ್ನಿಧಿಯೇ ಇಲ್ಲದೆ ಅಲ್ಲಿ ಒಂದಿಲ್ಲ ಒಂದು ಕ್ರಮದಿಂದ ಅಲ್ಲಿ ವಾದಿರಾಜರ ಸಂಪರ್ಕ ಇರಲೇಬೇಕು ಅಂತ. ಎಲ್ಲಿ ವಾದಿರಾಜರ ಪ್ರಸಕ್ತಿ ಬರುತ್ತೋ ಅಲ್ಲಿ ಭೂತರಾಜರ ಸನ್ನಿಧಿ, ಎಲ್ಲಿ ಭೂತರಾಜರ ಒಂದು ಸನ್ನಿಧಿಯ ಒಂದು ಪ್ರಸಿದ್ಧಿ ಬರುತ್ತೋ ಅಲ್ಲಿ ವಾದಿರಾಜರ ಒಂದು ಸಂಪರ್ಕ ಅಂತ ಅರ್ಥ. ಈ ರೀತಿಯಾದಂತಹ ಒಂದು ಪ್ರಾಚೀನತೆಯ ಒಂದು ಆ ಸ್ಮರಣೆ ಆಗಬೇಕು ನಮ್ಮನ್ನು ದೃಷ್ಟಿಯಿಂದಲೇ ಉಭಯ ಶ್ರೀಮಂತರ ಒಂದು ಸನ್ನಿಧಿ ಇಲ್ಲೇ ಸಮಾಗಮದಂತೆ ಆಗಿರುವುದು ನಮಗೆಲ್ಲ ಸಂತೋಷದಾಯಕ ಅಂತ ಈ ರೀತಿಯಾಗಿ ಹೇಳಿ ಇಂಥ ಒಂದು
ಏನೋ ಅದನ್ನು ಸ್ವಲ್ಪ ಆ ಪರಂಪರೆ ಬಗ್ಗೆ ಹೇಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಹಿರಿಯರಿಗೂ ಮತ್ತು ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಮರ್ಪಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಮಾಧವ ಸಮೋದೇವೋ ನಜ ಮಧ್ವ ಸಮೋ ಗುರು ಮಗದ್ವಾಕ್ಯ ಸಮಂ ಶಾಸ್ತ್ರಂ ನಜ ತಸ್ಯ ಸಮಪುಮಾನ್. ಶ್ರೀಮನ್ ಮಧ್ವಾಚಾರ್ಯರ ಬಗ್ಗೆ, ಅವರ ಮಹಿಮೆಯನ್ನು, ಅವರ ಪರಂಪರಾಗತ ಬಂದಂತಹ ಸೋದೆ ವಾದಿರಾಜ ಮಠದ ಪರಂಪರೆಯ ವಿಷಯಗಳ ಬಗ್ಗೆ ನಮ್ಮ ಮಠದವರಿಗೆ ಹೆಚ್ಚಿನ ವಿಷಯ ಗೊತ್ತಿಲ್ಲ. ಆ ವಿಷಯವನ್ನು ಪ್ರಾಸ್ತಾವಿಕವಾಗಿ ಅತ್ಯಂತ ಸುಂದರ ರೀತಿಯಾಗಿ ನಮಗೆ ವಿಧಿಲಿ ಮಾಡಿದಂತ ವಾದಿರಾಜ ತೀರ್ಥರ ಮಹಿಮೆಯನ್ನು, ಅವರ ಪರಂಪರೆಯಲ್ಲಿ ಬಂದಂತಹ ಶ್ರೀ ವಿಶ್ವೋತ್ತಮ ತೀರ್ಥರ ಮಹಿಮೆಯನ್ನು ಹಾಗೂ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ವಿಶ್ವವಲ್ಲಭ ತೀರ್ಥರ ಸಾಧನೆಯ ಮಾರ್ಗವನ್ನು ನಮಗೆ ವಿಧಿತ ಮಾಡಿದಂತ ಸೋದೆ ವಾದಿರಾಜ ಮಠದ ಶ್ರೀ ಗುರುರಾಜ್ ಆಚಾರ್ಯ ನಿಪ್ಪಾಣಿ ಇವರಿಗೆ ನಮ್ಮ ಪತ್ತಗಾಳಿ ಮಠದ ವತಿಯಿಂದ ಧನ್ಯವಾದಗಳು. ಸೋದೆ ವಾದಿರಾಜ ಮಠದ ಬಗ್ಗೆ ಸಂದರ್ಭೋಚಿತ ಅವರು ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಈಗ ಪತ್ತಗಾಳಿ ಮಠದ ಬಗ್ಗೆ ಕೆಲವೊಂದು ವಿಷಯವನ್ನು ಅವರ ಎದುರು ಪ್ರಸ್ತುತ ಮಾಡಬೇಕು. ಗುರುಗಳ ಆಜ್ಞೆಯಾಗಿದೆ. ಗುರುಗಳ ಆಜ್ಞೆ ನನಗೆ ಆಗಿದೆ. ಆದ್ರಿಂದ ಶ್ರೀ ಪತ್ತಗಾಳಿ ಮಠದ ಬಗ್ಗೆ ಕೆಲವು ಪ್ರಾಸ್ತಾವಿಕ ವಿಷಯಗಳನ್ನು ಆಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ನಮ್ಮ ಭಾರತ ಖಂಡದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಅಂದ್ರೆ ಅತ್ಯಂತ ಚಿಕ್ಕ ಸಮಾಜ. ಈ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜಕ್ಕೆ ಒಬ್ಬ ಗುರುಗಳು ಬೇಕು ಹೇಳಿ ಅವರ ಶಿಷ್ಯರಾಗಿ ಕೆಲಸ ಮಾಡುವಂತ ಶ್ರೀ ನಾರಾಯಣ ತೀರ್ಥರಿಗೆ ನಮ್ಮ ಮಧ್ವ ಪರಂಪರೆಯ ಪರಿಗಮಾರ ಮಠದ ಶ್ರೀ ರಾಮಚಂದ್ರ ತೀರ್ಥರು ಬದರಿಕಾಶ್ರಮದಲ್ಲಿ 1475 ಚೈತ್ರ ಶುಕ್ಲ ದ್ವಿತೀಯ ದಿವಸ ಗೌಡ ಸಾರಸ್ವತ ಬ್ರಾಹ್ಮಣರಿಗೆ ನೀವು ಗುರುಗಳಾಗಬೇಕು ಹೇಳಿ ಸನ್ಯಾಸ ದೀಕ್ಷೆಯನ್ನು ಬದರಿಕಾಶ್ರಮದಲ್ಲಿ ಬದರಿಯ ದೇವರಾದಂತ ನಾರಾಯಣ ಸನ್ನಿಧಿಯಲ್ಲಿ ಬದರಿ ದೇವರ ಹೆಸರನ್ನಿಟ್ಟು ಶ್ರೀ ನಾರಾಯಣ ತೀರ್ಥ ಎಂದು ಅಭಿಧಾನವಿಟ್ಟು ಗೌಡ ಸಾರಸ್ವತ ಬ್ರಾಹ್ಮಣರಿಗೆ ಗುರುಗಳು ಮಾಡಿಕೊಟ್ಟಂತ ಕಲಿಮಾರ ಮಠದ ಶ್ರೀ ರಾಮಚಂದ್ರ ತೀರ್ಥರು. ಅದರ ನಂತರ ಅವರಿಗೆ ಒಂದು ವಾಸಸ್ಥಾನ ಬೇಕು ಹೇಳಿ ಅವರಿಗೆ ವಾರಣಾಸಿಯಲ್ಲಿರುವಂತ ಈಗ ಕಾಶಿ, ಹಿಂದಿನ ಕಾಶಿ, ಈಗ ವಾರಣಾಸಿ, ಬಿಂದು ಮಾಧವರ ಸನ್ನಿಧಿಯಲ್ಲಿರುವ ಪಂಚಗಂಗಾ ಘಾಟನ ಒಂದು ಮಠವನ್ನು ಹಾಗೂ ನಿತ್ಯ ಅರ್ಚನೆಗೆ ಅವರಿಗೆ ಬೇಕು ಹೇಳಿ ಲಕ್ಷ್ಮೀನಾರಾಯಣ ವಿಗ್ರಹವನ್ನು ನೀಡಿ ಪ್ರಥಮವಾಗಿ ಈ ಮಠದ ಪ್ರಥಮ ಮಠ ಹೇಳಲು ವಾರಣಾಸಿಯಲ್ಲಿ ಬಲಿಮಾರ ಮಠದ ರಾಮಚಂದ್ರ ತೀರ್ಥರು ಈ ಲಕ್ಷ್ಮೀನಾರಾಯಣ ವಿಗ್ರಹವನ್ನು ಪೂಜೆಗೆ ಕೊಟ್ಟು ಮಠವನ್ನು ಕೊಟ್ಟಿದ್ದಾರೆ. ಅದರ ನಂತರ ಶ್ರೀ ನಾರಾಯಣ ತೀರ್ಥರು ಮಧ್ವ ಮತದ ಎಲ್ಲ ತತ್ವಗಳನ್ನು ನಮ್ಮ ಗೌಡ ಸಾರಸ್ವತ ಬ್ರಾಹ್ಮಣ ವೃಂದದವರಿಗೆ ವಿದಿತ ಮಾಡಬೇಕು ಹೇಳಿ ಸಂಚಾರವನ್ನು ಪ್ರಾರಂಭಿಸಿ ಭಟ್ಕಳದಲ್ಲಿ ಬಂದರು. ಭಟ್ಕಳದಲ್ಲಿ ಅಲ್ಲಿ ಅವರಿಗೆ ಒಂದು ಮಠವನ್ನು ಮಾಡುವಂತ ಸಂದರ್ಭ ಬಂದು ಅಲ್ಲಿ ಮಠವನ್ನು ಸ್ಥಾಪಿಸಿದರು, 2ನೇ ಮಠ. ಅಲ್ಲಿ ಅವರಿಗೆ ನಮ್ಮ ಸಮಾಜದ ವತಿಯಿಂದ ಒಡೆಯರ ಎಂಬ ಪದವಿಯು ಸಿಕ್ಕಿದೆ. ಒಡೆಯರ ಶಬ್ದದ ಅರ್ಥ ಅಂದ್ರೆ ಒಡೆಯರು. ಅದನ್ನು ಸಂಕುಚಿತವಾಗಿ ಒಡೆಯರ ಶಬ್ದವನ್ನು ಅವರಿಗೆ ಅಭಿಧಾನವಿಟ್ಟು ನಮ್ಮ ಗೌಡ ಸಾರಸ್ವತ ಬ್ರಹ್ಮವೃಂದದವರು. ಅದರ ನಂತರ ಶ್ರೀಮನ್ನಾರಾಯಣ ತೀರ್ಥರ ನಂತರ ನಮ್ಮ ಪರಂಪರೆಯ 3ನೇ ಯತಿಗಳಾದಂಥ ಶ್ರೀ ಜೀವೋತ್ತಮ ತೀರ್ಥರು. ಹೆಸರೇ ಹೇಳ್ತದೆ, ಜೀವದಲ್ಲಿ ಉತ್ತಮವಾದಂಥ ತೀರ್ಥರು ಜೀವೋತ್ತಮ ತೀರ್ಥರು. ಅವರಿಗೆ 3 ವಿಠ್ಠಲ ವಿಗ್ರಹ ಗಂಡಕಿ ನದಿಯಲ್ಲಿ ತೀರ್ಥಯಾತ್ರೆಗೆ ಹೋದಾಗ ಸಿಕ್ಕದಂತಹ 3 ಮೂರ್ತಿ. ನಮ್ಮ ಸಂಸ್ಥಾನದ ಆರಾಧ್ಯ ದೇವರ ವೀರವಿಠ್ಠಲ ದೇವರು. ಅದೇ ಪ್ರಕಾರ ಆ 3 ವಿಗ್ರಹಗಳಲ್ಲಿ ಒಂದು ವಿಗ್ರಹವನ್ನು ನಮ್ಮ ಗೋಕರ್ಣ ಮಠದಲ್ಲಿ ಭೂವಿಜಯ ವಿಠ್ಠಲ ನಾಮಿನ ಅಭಿಧಾನವಿಟ್ಟು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಒಂದು ಮಠವನ್ನು ಪ್ರಾರಂಭಿಸಿದರು.
ಅದರ ನಂತರ ಜೀವೋತ್ತಮ ತೀರ್ಥರು ಅವರ ಜನ್ಮಸ್ಥಾನ ಕುಂದಾಪುರ ತಾಲೂಕಿನ ಬಸರೂರು. ಅದಕ್ಕಾಗಿ ಬಸರೂರಿನಲ್ಲಿ ಅವರು ಎಲ್ಲ ತೀರ್ಥಾಟನೆಯನ್ನು ಮಾಡಿ ವಿಜಯ ಪತಾಕೆಯನ್ನು ಸಾಂಕೇತಿಕವಾಗಿಟ್ಟು ಅಲ್ಲಿ ದಿಗ್ವಿಜಯ ವಿಠ್ಠಲ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಒಂದು ಮಠವನ್ನು ಪ್ರಾರಂಭ ಮಾಡಿದರು. ಅದೇ ಪ್ರಕಾರ ಮೂರನೇ ವಿಗ್ರಹ ವೀರವಿಠ್ಠಲ, ಅವರ ನಿತ್ಯ ಪೂಜೆಗೆ ಬೇಕು, ನಮ್ಮ ಮಣ್ಣನಲ್ಲಿ ವೀರವಿಠ್ಠಲ ದೇವರು ಬೇಕು ಹೇಳಿ ಅವರಿಗೆ ವೀರವಿಠ್ಠಲ ದೇವರು ನಿತ್ಯ ಪೂಜೆಗೆ ಅವರು ಬಳಸಿಕೊಂಡ್ರು. ಅದೇ ಪ್ರಕಾರ ಈ 3 ವಿಠ್ಠಲ ಮೂರ್ತಿಗಳ ಪೂಜೆಯನ್ನು ಮಾಡುತ್ತಾ ಈ ನಮ್ಮ ಜೀವೋತ್ತಮ ತೀರ್ಥರು ಅತ್ಯಂತ ತಪಸ್ವಿ, ಅತ್ಯಂತ ಮೇಧಾವಿ ಹಾಗೂ ಅತ್ಯಂತ ನಮ್ಮ ಭಾರತ ಖಂಡದ ಎಲ್ಲ ತೀರ್ಥಗಳ ಸಂದರ್ಶನಗಳನ್ನು ಮಾಡಿ ಅವರು ಮಾಡಿದಂತ ಎಲ್ಲ ತೀರ್ಥಾಟನೆಯನ್ನು ತೀರ್ಥಾವಳಿ ಎಂಬ ಗ್ರಂಥದಲ್ಲಿ ಅವರು ಉಲ್ಲೇಖ ಮಾಡಿ ನಮಗೆ ಸಮರ್ಪಿಸಿದ್ದಾರೆ. ಅದರ ನಂತರ ನಮ್ಮ ಪರಂಪರೆಯಲ್ಲಿ ಬಂದಂತ 6ನೇ ಯತಿಗಳು ಆದಂತಹ ಶ್ರೀ ರಾಮಚಂದ್ರ ತೀರ್ಥರು ಗೋಕರ್ಣ ಮಠದಲ್ಲಿ ವಾಸಸ್ಥಾನವಾಗಿರುವಾಗ ಅಲ್ಲಿ ಅವರಿಗೆ 4 ವಿಗ್ರಹಗಳು ಸ್ವಪ್ನ ದೃಷ್ಟಾಂತದಲ್ಲಿ ಭಾಸವಾದವು. ಅದೇ ಪ್ರಕಾರ ಅವರಿಗೆ ನಮ್ಮ ಗೋಕರ್ಣ ಮಠದ ಹಿಂಬದಿಯಲ್ಲಿರುವಂತಹ ಸ್ಥಳದಲ್ಲಿ ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತಾದೇವಿ ಹಾಗೂ ಮುಖ್ಯ ಪ್ರಾಣ ವಿಗ್ರಹಗಳು ಸ್ವಪ್ನ ಸದೃಶವಾಗಿ ದೊರೆತು ಆ ಸ್ವಪ್ನ ಸದೃಶದಲ್ಲೇ ನೀವು ಉತ್ತರ ದಿಕ್ಕಿಗೆ ಹೋಗಿ ಎಲ್ಲಿ ಗೋಮಾತೆಯು ಅದರ ಕೆಚ್ಚಲಿನಿಂದ ಕ್ಷೀರಧಾರೆಯನ್ನು ಎರೆಯುತ್ತದೆಯೋ ಆ ಸ್ಥಳದಲ್ಲಿ ನೀವು ಈ ರಾಮಚಂದ್ರ ಸಿಕ್ಕಿದಂತಹ ವಿಗ್ರಹವನ್ನು ಪ್ರತಿಷ್ಠೆ ಮಾಡಬೇಕು ಹೇಳಿ ಸ್ವಪ್ನ ದೃಷ್ಟಾಂತ ಆದ ಪ್ರಕಾರ ಅವರು ಸಂಚಾರವನ್ನು ಪ್ರಾರಂಭಿಸಿ ಉತ್ತರ ದಿಕ್ಕಿಗೆ ಬಂದು ಈ ಗೋಮಾಂತಕ ಕ್ಷೇತ್ರದಲ್ಲಿ ಈಶಾನ್ಯ ಪ್ಲವಾಶಿ ಕುಶಾವತಿ ನದಿ ತೀರದಲ್ಲಿ ಅತ್ಯಂತ ಶ್ರೇಷ್ಠ ಜಾಗ ಇದು. ಇದರ ಮೊದಲಿನ ಹೆಸರು ಪರ್ವತ ಕಾನನ, ಈಗ ಪರ್ತಗಾಳಿಯಾಗಿದೆ. ಆ ಪರ್ವತ ಈ ಉತ್ತರ ದಿಕ್ಕಿಗೆ ಮಾರ್ಗವನ್ನು ಸಂಚಾರ ಮಾಡುತ್ತಾ ಈ ಸ್ಥಳದಲ್ಲಿ ಗೋಮಾತೆಯ ದರ್ಶನ ಆಗಿ ಗೋಮಾತೆಯು ಅಲ್ಲಿ ಕ್ಷೀರಧಾರೆ ಇದೇ ಸ್ಥಳದಲ್ಲಿ ಇರ್ತದ್ದು. ಆ ಕ್ಷೀರಧಾರೆಯ ಸ್ಥಳದಲ್ಲಿ ಶ್ರೀರಾಮಚಂದ್ರ, ಸೀತಾದೇವಿ ಹಾಗೂ ಲಕ್ಷ್ಮಣನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅವರು ಮುಂದಿನ ದೃಷ್ಟಾಂತದ ಪ್ರಕಾರ ಮುಂದಿನ ಮುಖ್ಯ ಪ್ರಾಣ ವಿಗ್ರಹವನ್ನು ಮುಂದೆ ಬರುವಂತ ಸನ್ನಿವೇಶದಲ್ಲಿ ಉತ್ತರ ದಿಕ್ಕಿಗೆ ಸಂಚಾರ ಮಾಡುತ್ತಾ ಅಲ್ಲಿಯೂ ಸಹ ಗೋಮಾತೆಯು ಕ್ಷೀರಧಾರೆ ಏರದಂತ ಸ್ಥಳದಲ್ಲಿ ಮುಖ್ಯ ಪ್ರಾಣ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ದೃಷ್ಟಾಂತ ಆದ ಪ್ರಕಾರ ಇಲ್ಲಿಯೇ ಹತ್ತಿರವಾದಂತಹ ಋಷಿವನ, ಈಗ ರೇವಣ ಆಗಿದೆ, ಅಲ್ಲಿ ಮುಖ್ಯ ಪ್ರಾಣ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು. ಅವರ ಸಮಕಾಲದಲ್ಲೇ ಇಲ್ಲಿ ಮಹಾರಥೋತ್ಸವವನ್ನು ಪ್ರಾರಂಭ ಮಾಡಿದರು. ರಾಮ ಲಕ್ಷ್ಮಣ ಸೀತಾದೇವಿಯ ಉತ್ಸವ ರಾಮನವಮಿ ದಿವಸ, ಚೈತ್ರ ಶುಕ್ಲ ನವಮಿಯ ದಿವಸ ಇಲ್ಲಿ ರಥೋತ್ಸವವನ್ನು ಪ್ರಾರಂಭ ಮಾಡಿದರು. ಆ ರಥೋತ್ಸವಕ್ಕೆ ಸದ್ಯ ಅತ್ಯಂತ ವಿಜೃಂಭಣೆಯಿಂದ 7 ದಿವಸ ನಮ್ಮ ಮಾಧವ ಸಂಪ್ರದಾಯದ ಆಗಮಗಳ ಪ್ರಕಾರ ಈ ಎಲ್ಲ ಮಹಾರಥೋತ್ಸವದ ಕಾರ್ಯಗಳು ಅತ್ಯಂತ ವಿಜೃಂಭಣೆಯಿಂದ ನಡೆದು ಬಂದಿದ್ದು. ಅದೇ ದಿವಸ ಇಲ್ಲಿ ರಾಮ ಜನ್ಮೋತ್ಸವ, ಮಹಾರಥೋತ್ಸವ 7 ದಿವಸ ಎಲ್ಲ ಯಜ್ಞಾನುಷ್ಠಾನಗಳು ಸೇರಿ ಸಾಧಾರಣ ಇಲ್ಲಿ ರಾಮನವಮಿಯ ದಿವಸ 25,000ಕ್ಕಿಂತ ಹೆಚ್ಚು ಜನರು ಸೇರಿ ರಾಮನ ದರ್ಶನವನ್ನು, ರಾಮ ಜನ್ಮೋತ್ಸವವನ್ನು ಪಡೆಯುತ್ತಿದ್ದಾರೆ. ಅತ್ಯಂತ ಪುಣ್ಯಮಯವಾದಂತ ಈ ಪರ್ತಗಾಳಿ ಮಠ ಗೋಕರ್ಣದಿಂದ ಪ್ರಾರಂಭವಾಗಿ ಅಲ್ಲಿಂದ ರಾಮಚಂದ್ರ ಮೂರ್ತಿ ಪರ್ತಗಾಳಿ ಬಂದದ ನಿಮಿತ್ತ ಈ ಗೋಕರ್ಣ ಪರ್ತಗಾಳಿ ಮಠವಾಗಿ ನಮ್ಮ ಪರಂಪರೆಯ ಅತ್ಯಂತ ಶ್ರೇಷ್ಠ ಯತಿಗಳಾದಂತ ಶ್ರೀ ಜೀವೋತ್ತಮ ತೀರ್ಥರ ಅಭಿಧಾನವನ್ನು ಆ ಮಠ ಪರಂಪರೆಯಲ್ಲಿ ನಮ್ಮ ಸಂಸ್ಥಾನದಲ್ಲಿ ಸೇರಿಸಿ ಈ ಮಠ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠವೆಂದು ಪ್ರಖ್ಯಾತಿ ಪಡೆದಿದೆ. ಅಂತಹ ಈ ಗೋಕರ್ಣ ಮಠ ಪರಂಪರೆಯಲ್ಲಿ ಲಕ್ಷಾಧಿಕ ನಮ್ಮ ಸಮಾಜದವರು ಬಂದು ಈ ಮೂಲ ಮಠದಲ್ಲಿ ಬಂದು ಸ್ವಾಮಿಗಳ ಸೇವೆಯನ್ನು, ಇಲ್ಲಿ ಎಲ್ಲ ಶ್ರೀರಾಮದೇವರ ಸೇವೆಯನ್ನು, ವೀರವಿಠಲ ದೇವರ ಸೇವೆ ಮಾಡುತ್ತಿದ್ದಾರೆ. ಅದೇ ಪ್ರಕಾರ ಈ ಪವಿತ್ರವಾದಂತಹ ಈ ತಪೋಭೂಮಿಯಲ್ಲಿ ಈ ದಿವಸ ಪರ್ತಗಾಳಿ ಮಠದ ಈ ಪರಿಸರದಲ್ಲಿ ನಮ್ಮ ಮಾಧವ ಪರಂಪರೆಯ ಶ್ರೀಗಳಾದಂತ ಶ್ರೀ ವಿಶ್ವೋತ್ತಮ ತೀರ್ಥರ ಶಿಷ್ಯೋತ್ತಮರಾದಂತ ಶ್ರೀ ವಿಶ್ವವಲ್ಲಭ ತೀರ್ಥರು ಪ್ರಪ್ರಥಮವಾಗಿ ಆಗಮಿಸಿ ಆಗಮಿಸಿದ್ದು ನಮಗೆಲ್ಲರಿಗೂ ಅತ್ಯಂತ ಭಾಗ್ಯದ ವಿಷಯ. ಅವರ ಹೆಸರೇ ಹೇಳ್ತದೆ,
ವಿಶ್ವ ವಲ್ಲಭ ತೀರ್ಥರು. ಅವರ ಪರಂಪರೆಯಲ್ಲಿ ಅವರ ಗುರುಗಳು ವಿಶ್ವೋತ್ತಮ ತೀರ್ಥರು, ವಿಶ್ವಕ್ಕೆ ಉತ್ತಮ ಮಾಡಿದಂತ ವಿಶ್ವೋತ್ತಮರು. ಹೀಗೆ ವಿಶ್ವವನ್ನೇ ವಲ್ಲಭ ರೀತಿಯಿಂದ ನಡೆಸುವಂತ ವಿಶ್ವ ವಲ್ಲಭ ತೀರ್ಥರು. ಹೀಗೆ ಅವರ ಆಗಮನ ನಮ್ಮ ಬರ್ತಗಾಳಿ ಅತ್ಯಂತ ಸಂತಸ ವ್ಯಕ್ತ ಮಾಡಿದೆ. ನಾವು ಧನ್ಯರಾಗಿದ್ದೇವೆ. ಅದೇ ಪ್ರಕಾರ ನಮ್ಮ ಪರಂಪರೆಯಲ್ಲಿ ಇರುವಂತಹ ನಮ್ಮ ಗುರುಗಳಾದಂತಹ ಶ್ರೀ ವಿದ್ಯಾಧಿರಾಜ ತೀರ್ಥರು ವಿದ್ಯಾಧೀಶ ತೀರ್ಥರಿಗೆ ಶಿಷ್ಯವನ್ನು ನೀಡಿ ನಮಗೆಯೂ ಸಹ ಅತ್ಯಂತ ಭಾಗ್ಯ ವಿಷಯವನ್ನು ಮಾಡಿದ್ದಾರೆ. ಅವರ ಹೆಸರಿನಲ್ಲೂ ವಿದ್ಯಾಧಿರಾಜ ಶಬ್ದದಲ್ಲಿ ವಿದ್ಯಾಧೀಶ ಶಬ್ದದಲ್ಲಿ ವ್ಯತ್ಯಾಸ ಏನೂ ಇಲ್ಲ. ವಿದ್ಯಾ ಗುರುಗಳ ಹೆಸರಿನಲ್ಲೂ ವಿದ್ಯೆ, ಶಿಷ್ಯರ ಹೆಸರಲ್ಲೂ ವಿದ್ಯೆ. ಹಾಗೆ ನಮ್ಮ ಸ್ವದೇಶಿಗಳ ಗುರುಗಳ ಹೆಸರಿನಲ್ಲಿ ವಿಶ್ವೋತ್ತಮ, ಅದೇ ಪ್ರಕಾರ ಅವರ ಶಿಷ್ಯರಾದಂತ ವಿಶ್ವವಲ್ಲಭದ ಹೆಸರಿನಲ್ಲೂ ವಿಶ್ವ ಶಬ್ದ. ಹೀಗೆ ಅತ್ಯಂತ ಅವಿನಾಭಾವ ಸಂಬಂಧ. ಸೋದೆ ಪರಂ ವಾದಿರಾಜ ಮಠಕ್ಕೆ ಪತ್ತಗಾಳಿಯ ಮಠಕ್ಕೆ ಅತ್ಯಂತ ಅವಿನಾವ ಸಂಬಂಧ ಮೊದಲಿನಂದಿದೆ. ಅದೆಲ್ಲ ನಮ್ಮ ಗುರುಗಳು ವ್ಯಾಖ್ಯಾನ ಮಾಡ್ತಾರೆ. ಅದೇ ಪ್ರಕಾರ ಆ ಉಭಯ ಶ್ರೀಗಳ ಸೇವೆಯನ್ನು ಮಾಡಲು ಎಲ್ಲ ಸಮಾಜ ಬಾಂಧವರು ಇಲ್ಲಿ ಬಂದು ನೆರವೇರಿದ್ದಾರೆ. ಅತ್ಯಂತ ನಾವು ಧನ್ಯರಾಗಿದ್ದೇವೆ. ಗೌಡ ಸಾರಥ ಬ್ರಹ್ಮವೃಂದದವರು ಉಭಯ ಶ್ರೀಗಳ ದರ್ಶನ ಈ ಪರಿಸರದಲ್ಲಿ ಪವಿತ್ರ ಭೂಮಿಯಲ್ಲಿ ನಮಗೆಲ್ಲ ಲಭಿಸಿದೆ. ಅತ್ಯಂತ ನಾವು ಧನ್ಯರಾಗಿದ್ದೇವೆ. ಸಮಯಾವಕಾಶ ಮುಂದೆ ಹೋಗ್ತಾ ಇದೆ. ಅದಕ್ಕಾಗಿ ಸ್ವಲ್ಪ ರೀತಿಯಿಂದ ನನ್ನ ಬುದ್ಧಿಮತ್ತೆಗೆ ತಕ್ಕವಾಗಿ ನಾನು ಸ್ವಲ್ಪ ಪ್ರಾಸ್ತಾವಿಕ ಮಾತನ್ನು ಆಡಿದ್ದೇನೆ. ಇದರಲ್ಲಿ ಏನು ತಪ್ಪಾದರೂ ಕ್ಷಮಿಸಬೇಕೆಂದು ಉಭಯಗರ ಶ್ರೀಗಳಲ್ಲಿ ನಾನು ವಿನಂತಿ ಮತ್ತು ಕ್ಷಮಾಪಣೆಯನ್ನು ಬೇಡಿ ನನ್ನ ಪ್ರಾಸ್ತಾವಿಕ ಎರಡು ಮಾತುಗಳನ್ನು ವಿರಮಿಸುತ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಪ್ರಪ್ರಥಮವಾಗಿ ಆಗಮಿಸಿದಂತ ಶ್ರೀ ಸೋದೆ ವಾದರಾಜ ಮಠ ಇತಿವರಿಯರಾದಂತಹ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಗಳವರು ನಮಗೆಲ್ಲರಿಗೂ ಆಶೀರ್ವಾದ ಪರ ಅನುಗ್ರಹ ಸಂದೇಶವನ್ನು ಅನುಗ್ರಹ ಮಾಡಬೇಕಾಗಿ ಶ್ರೀಗಳಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. व्यासाय भवनाशाय श्रीशाय गुणराशये विद्याय शुद्ध विद्याय मध्वाय च नमो नमः। तपो विद्या विरक्त्यादि सद्गुणौघकरानहम् वादिराज गुरुन् वन्दे हयग्रीवदयाश्रयान्। श्री गुरुभ्यो नमः। ಜಗದ್ಗುರುಗಳಾಗಿರುವಂತಹ ಶ್ರೀಮನ್ ಮಧ್ವಾಚಾರ್ಯರು ಪ್ರಪಂಚಕ್ಕೆ ಯಥಾರ್ಥವಾದ ತತ್ವವನ್ನ ತೋರಿಸಿಕೊಟ್ಟಂತಹ ದೊಡ್ಡ ಗುರುಗಳು ನಮಗೆ. ಎಲ್ಲ ಮತಾಚಾರ್ಯರು ಬಂದು ಅವರವರ ಸಿದ್ಧಾಂತವನ್ನ ಪ್ರಚಾರ ಮಾಡಿದರು. ಎಲ್ಲ ಮತಾಚಾರ್ಯರು ಬಂದ ಮೇಲೆ ಕೊನೆಯಲ್ಲಿ ಬಂದಂತಹ ಮತಾಚಾರ್ಯರು ಅವರು ಮಧ್ವಾಚಾರ್ಯರು. ಬಂದು ಮಧ್ವಾಚಾರ್ಯರು ತಮ್ಮ ಮತವನ್ನ ತಮ್ಮ ಕೊಡುಗೆಯನ್ನ ಇಲ್ಲಿ ನೀಡಲಿಲ್ಲ. ಮಧ್ವಾಚಾರ್ಯರ ಹೆಗ್ಗಳಿಕೆ ಏನು ಹಾಗಾದ್ರೆ ಅಂತ ಹೇಳಿದ್ರೆ, ಈ ಹಿಂದಿನಿಂದಲೂ ಕೂಡ ಇದ್ದಂತಹ ಸನಾತನವಾದ ಅದು ಮುಸುಕಾಗಿದ್ದಂತಹ ಮರೆಯಾಗಿದ್ದಂತಹ ಈ ಯಥಾರ್ಥವಾದ ತತ್ವವಾದವನ್ನ ಮತ್ತೆ ಅದನ್ನ ಜಗತ್ತಿಗೆ ಪರಿಚಯಿಸಿಕೊಟ್ಟರು ಎನ್ನುವುದೇ ಅದು ಮಧ್ವರ ಹೆಗ್ಗಳಿಕೆ. ಮಧ್ವರಾಜ ಗುರು ಸಾರ್ವಭೌಮರು ಒಂದು ಮಾತನ್ನ ಹೇಳ್ತಾರೆ, ಸಿದ್ಧಾಂತ ಅಂದ್ರೆ ಯಾವುದು? ಸಿದ್ಧಾಂತ ಅಂತ ಹೇಳಿದರೆ ಅದು ಅಂತೆ
ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ ಅಂತ ಹೇಳಿ, ಯಾವುದು ಕೊನೆಯಲ್ಲಿ ಸಿದ್ಧ ಆಗ್ತದೋ ಅದುವೇ ನಿಜವಾದ ಸಿದ್ಧಾಂತ. ಎಲ್ಲ 21 ಮತಾಚಾರ್ಯರು ಬಂದ ಮೇಲೆ ಕೊನೆಯಲ್ಲಿ ಬಂದವರು 22ನೇ ಮತಾಚಾರ್ಯರು, ಅದು ಮಧ್ವಾಚಾರ್ಯರು. ಆದ್ದರಿಂದಲೇ ಮಧ್ವಸ್ಯಾಗಮ ಏವಹಿ, ಅಂತೆಯೇ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ ಅಂತ ಹೇಳಿ ನಿಜವಾದ ಸಿದ್ಧಾಂತ ಅದು ನಮ್ಮ ತತ್ವವಾದ. ಈ ನಮ್ಮ ಸಿದ್ಧಾಂತದ ಬಹಳ ಮುಖ್ಯವಾದ ಪ್ರಮೇಯ ಏನು ಅಂತ ಹೇಳಿದ್ರೆ ವಿಷ್ಣು ಸರ್ವೋತ್ತಮತ್ವ. ವಿಷ್ಣುವಿನ ಸರ್ವೋತ್ತಮತ್ವ ವಿಷ್ಣುವಿನ ಸರ್ವೋತ್ತಮತ್ವೇನ ನಾವು ಆರಾಧನೆ ಮಾಡಬೇಕು, ವಾಯುದೇವರ ಜೀವೋತ್ತಮತ್ವೇನ ನಾವು ಆರಾಧನೆ ಮಾಡಬೇಕು ಅನ್ನುವುದು ನಮ್ಮ ಪ್ರಧಾನ ತತ್ವ. ಈ ವಿಷ್ಣುವನ್ನು ಸರ್ವೋತ್ತಮ ಅಂತ ಯಾಕೆ ಹೇಳಬೇಕು, ಹೇಗೆ ಹೇಳಬೇಕು? ಸುಮ್ಮನೆ ವೇದಗಳು ಹೇಳ್ತಾ ಇದೆ, ಇತಿಹಾಸಗಳು ಹೇಳ್ತಾ ಇದೆ ಅಂತ ಹೇಳಿ ಅನೇಕ ಪ್ರಮಾಣಗಳನ್ನು ನಾವಿಲ್ಲಿ ಹೇಳಬಹುದು. ಸಾಮಾನ್ಯ ಜನಗಳಿಗೂ ಕೂಡ ಇದನ್ನು ತಿಳಿಸುವ ಬಗೆ ಹೇಗೆ? ಸಾಮಾನ್ಯರಿಗೂ ಅರ್ಥ ಆಗ್ಬೇಕಲ್ವಾ? ಸಾಮಾನ್ಯರು ಕೂಡ ಎಲ್ಲ ವೇದ ಇತಿಹಾಸಗಳನ್ನ ನೋಡಿಕೊಂಡು ಅರ್ಥೈಸಿಕೊಳ್ಳುವುದು ಬಹಳ ಕಷ್ಟಕರದ ಸಂಗತಿ. ಅದಕ್ಕೆ ವಾದಿರಾಜರು ಸುಮ್ಮನೆ ಸಾಮಾನ್ಯರಿಗೂ ಕೂಡ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ ಯುಕ್ತಿಬದ್ಧವಾಗಿ ಅದನ್ನು ಸಮರ್ಥನೆ ಮಾಡ್ತಾರೆ. ಸಾಮಾನ್ಯರು ಕೂಡ ಹರಿಸರ್ವೋತ್ತಮತ್ವ ಆ ಪ್ರಮೇಯವನ್ನ, ಆ ತತ್ವವನ್ನು ಅರ್ಥ ಮಾಡಿಕೊಳ್ಬೇಕು. ಹೇಗೆ ಅರ್ಥ ಮಾಡಿಕೊಳ್ಬೇಕು? ಒಂದು ಒಳ್ಳೆಯ ದೃಷ್ಟಾಂತ ಹೇಳಬೇಕು. ತಮ್ಮ ಒಂದು ಸರಸಭಾರತಿ ವಿಲಾಸದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಸರ್ವೋತ್ತಮ ದೇವತೆ ಯಾರು? ಸರ್ವೋತ್ತಮ ದೇವತೆಯಿಂದ ಯಾರನ್ನು ತಿಳಿಬೇಕು ನಾವು? ವಾದಿರಾಜರು ಹೇಳ್ತಾರೆ, ಪ್ರಿಯೇಕ ಶರಣಾನ್ ಪಶ್ಯ ಪ್ರಹ್ಲಾದ ಧ್ರುವಪೂರ್ವಕ ಶಿವೈಕ ಶರಣಾನ್ ಪಶ್ಯ ಬಾಣ ರಾವಣಾದ್ಯ ಕೃತೇಕತ. ವಿಷ್ಣುವನ್ನೇ ಸರ್ವೋತ್ತಮ ಅಂತ ಹೇಳಿ ಉಪಾಸನೆ ಮಾಡಿರುವಂತಹ ಪ್ರಹ್ಲಾದ, ಧ್ರುವ ಮೊದಲಾದವರ ಪರಿಸ್ಥಿತಿ ಏನಾಯಿತು ಎಂದು ಗಮನಿಸಿ. ಎಲ್ಲರೂ ಕೂಡ ಉನ್ನತ ಸ್ಥಾನವನ್ನು ಅಲಂಕರಿಸಿದರು. ಪ್ರಹ್ಲಾದ, ಧ್ರುವ ಅವರ ಚರಿತ್ರೆಯನ್ನು ನೋಡಿದರೆ ಒಳ್ಳೆಯ ಸ್ಥಾನವನ್ನು ಅಲಂಕರಿಸಿ ಭಗವಂತನ ವಿಶೇಷ ಕಾರುಣ್ಯಕ್ಕೆ ಪಾತ್ರರಾದಂತಹ ದೊಡ್ಡ ವ್ಯಕ್ತಿಗಳು. ಅದುವೇ ಶಿವೇಕ ಶರಣಾನ್ ಪಶ್ಯ ಬಾಣ ರಾವಣಾದ್ಯ ಕೊತೇಗ. ಶಿವನನ್ನೇ ಸರ್ವೋತ್ತಮ ಅಂತೇಳಿ ಉಪಾಸನೆ ಮಾಡಿ ಬಾಣಾಸುರ, ರಾವಣಾಸುರ, ಜರಾಸಂಧ ಮೊದಲಾದವರ ಪರಿಸ್ಥಿತಿ ಏನಾಯಿತು? ಎಲ್ಲರೂ ಕೂಡ ನಾಶ ಹೊಂದಿ ಹೋದರು. ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಇವರ ಚರಿತ್ರೆಯನ್ನು ಗಮನಿಸಿ ಸಾಕು ಅಂತ ಹೇಳಿ ದೃಷ್ಟಾಂತವನ್ನು ತೋರಿಸಿಕೊಟ್ಟರು. ಆ ವಿಷ್ಣುವನ ಸರ್ವೋತ್ತಮ ಅಂತ ಉಪಾಸನೆ ಮಾಡಿದ ಫಲವಾಗಿ ಒಳ್ಳೆಯ ಸ್ಥಾನವನ್ನು ಹೊಂದಿದ ಪ್ರಹ್ಲಾದ, ಧ್ರುವ ಮೊದಲಾದವರು ನಮಗೆಲ್ಲ ಮಾದರಿಯಾಗಬೇಕು. ನಾವು ಕೂಡ ಅವರಂತೆ ಒಳ್ಳೆಯ ಸ್ಥಾನವನ್ನು ಹೊಂದಬಹುದು ಅಂತ ಹೇಳಿ ಆ ಒಂದು ಭಗವಂತನ ಯಥಾರ್ಥವಾದ ಉಪಾಸನೆಯನ್ನು ಮಾಡಿದರೆ ಏನು ಫಲ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟರು. ಅದನ್ನ ಬಹಳ ಯುಕ್ತಿಬದ್ಧವಾಗಿ ವಾದಿರಾಜ ಸಾರ್ವಭೌಮರು ತೋರಿಸಿಕೊಡ್ತಾರೆ. ಇಂತಹ ಅನೇಕ ಪ್ರಮೇಯಗಳನ್ನ ಯುಕ್ತಿಬದ್ಧವಾಗಿ ತಮ್ಮ ಕೃತಿಗಳಲ್ಲಿ ಅದನ್ನ ಸಾಮಾನ್ಯ ಜನಗಳಿಗೂ ಕೂಡ ಅದು ಅರ್ಥ ಆಗುವ ರೀತಿಯಲ್ಲಿ ಅದನ್ನು ಮನದಟ್ಟು ಮಾಡಿಕೊಡ್ತಾರೆ ವಾದಿರಾಜ ಸಾರ್ವಭೌಮರು. ಅವರ ಆ ಒಂದೊಂದು ಕೃತಿಯ ಆ ಒಂದೊಂದು ಕಥೆಗಳನ್ನು ಹೇಳಿಕೊಂಡು ಹೋದರೆ, ಅದರ ಹಿನ್ನೆಲೆಗಳನ್ನು ನೋಡಿಕೊಂಡು ಹೋದರೆ ಅದು ಬಹಳ ಅದ್ಭುತವಾದದ್ದು. ಸಾಮಾನ್ಯವಾಗಿ ಲೋಕದಲ್ಲೆಲ್ಲ ಈ ಮಹಾಕಾವ್ಯಗಳ ಅಧ್ಯಯನ, ಅವಲೋಕನ ಈ ನಮ್ಮ ಸನ್ಯಾಸಿಗಳಿಗೆ ನಿಷೇಧ ಇದೆ. ಈ ಮಹಾಕಾವ್ಯಗಳಲ್ಲೆಲ್ಲ ನಾಯಕ ನಾಯಕಿಯರ ವರ್ಣಗಳೇ ಜಾಸ್ತಿಯಾಗಿ ಇರುವುದರಿಂದ ಸನ್ಯಾಸಿಗಳಿಗೆ ಇದೆಲ್ಲ ವರ್ಜ್ಯ. ಇಂತಹ ಎಲ್ಲ ಕಾವ್ಯಗಳು ಶೃಂಗಾರದ ವರ್ಣಗಳು ಇರುವುದರಿಂದ ಆ ಎಲ್ಲ ಶೃಂಗಾರವನ್ನು ಹೆಚ್ಚು ಕೇಳಬಾರದು, ನೋಡಬಾರದು ಅಂತ. ಆದರೆ ಸನ್ಯಾಸಿಗಳು ಕೂಡ ಓದಬಹುದಾದಂತಹ
ಒಂದು ಅದ್ಭುತವಾದ ಮಹಾಕಾವ್ಯವನ್ನು ಜಗತ್ತಿಗೆ ಕೊಟ್ಟಂತಹ ಕೀರ್ತಿ ಅದು ವಾದಿರಾಜಗುರು ಸಾರ್ವಭೌಮರದು ರುಕ್ಮಿಣೀಶ ವಿಜಯ ಕಾವ್ಯದ ಮೂಲಕ. ಇಲ್ಲಿಯ ನಾಯಕ ನಾಯಕಿಯರು ಯಾರು ಹೇಳಿದರೆ ಸಾಕ್ಷಾತ್ ಪರಮಾತ್ಮ ಲಕ್ಷ್ಮೀ ದೇವಿಯರೇ. ಪರಮಾತ್ಮನ ಶೃಂಗಾರದ ವರ್ಣನೆ ಅಂದರೆ ಅದು ಬೇರೆ ಏನೂ ಕೆಟ್ಟ ಕಲ್ಪನೆಗೆ ಅವಕಾಶ ಇಲ್ಲ, ಅದು ಭಗವಂತನ ಮಹಿಮೆ ಎನ್ನುವುದಾಗಿ ನಾವು ಅಲ್ಲಿ ಚಿಂತನೆ ಮಾಡಬಹುದಾದ್ರಿಂದ ಸನ್ಯಾಸಿಗಳು ಕೂಡ ಓದಬಹುದಾದಂತಹ ಒಂದು ಅದ್ಭುತವಾದ ಮಹಾಕಾವ್ಯವನ್ನು, ಅದು ಕೂಡ ಏನು ಜಗತ್ತಿನಲ್ಲಿ ಪಂಡಿತರಿಂದ ಮಾನ್ಯವಾದಂತಹ ಆ ಮಾಘನ ಶಿಶುಪಾಲವಧ ಎನ್ನುವಂತಹ ಕಾವ್ಯ ಸರ್ವೋತ್ಕೃಷ್ಟ ಕಾವ್ಯ ಅಂತ ಹೇಳಿ ಮಾನಿತವಾಗಿತ್ತು. ಆ ಕಾವ್ಯವನ್ನು ಕೂಡ ಅದು ಮೀರಿಸಿ ಸರ್ವೋತ್ಕೃಷ್ಟ ಕಾವ್ಯ ಅಂತ ಹೇಳಿ ಪುಣೆ ಆ ವಿದ್ವಾಂಸರ ಸಮ್ಮುಖದಲ್ಲಿ ಅದು ನಿರ್ಣಯಗೊಂಡು ಆನೆಯ ಮೇಲೆ ಅಂಬಾರಿಯಲ್ಲಿ ಇಟ್ಟು ಅದು ಪುರಸ್ಕಾರಗೊಂಡಂತಹ ಕೃತಿ ರುಕ್ಮಿಣೀಶ ವಿಜಯ ಕಾವ್ಯ. ಹೀಗೆ ಸನ್ಯಾಸಿಗಳು ಕೂಡ ಓದಬಹುದಾದಂತಹ ಒಂದು ಅದ್ಭುತ ಕೃತಿಯನ್ನು ವಾದಿರಾಜ ರಚಿಸಿಕೊಟ್ರು. ಜೊತೆಯಲ್ಲಿ ತೀರ್ಥ ಪ್ರಬಂಧ ಅಂತ ಸಂಸ್ಕೃತ ವಾಂಗ್ಮಯ ಪ್ರಪಂಚದಲ್ಲಿ ಒಂದು ಈ ಟ್ರಾವಲಾಗ್ ಅಂತ ಹೇಳ್ತಾರೆ, ಪ್ರವಾಸಿ ಗ್ರಂಥ. ತೀರ್ಥಯಾತ್ರೆಯನ್ನು ಮಾಡಬೇಕಾದ್ರೆ ಆಯಾಯ ತೀರ್ಥ ಕ್ಷೇತ್ರಗಳಲ್ಲಿ ಭಗವದ್ ರೂಪವನ್ನು ನಾವು ಯಾವ ರೀತಿ ಚಿಂತನೆ ಮಾಡಬೇಕು, ಭಗವಂತನ ಯಾವ ಮಹಿಮೆಗಳನ್ನು ನಾವು ಚಿಂತನೆ ಮಾಡಬೇಕು, ಹೇಗೆ ಚಿಂತನೆ ಮಾಡಬೇಕು, ಅಲ್ಲಿಯ ಕ್ಷೇತ್ರಗಳ ಪೌರಾಣಿಕ ಹಿನ್ನೆಲೆ ಏನು ಅಂತ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವುದಿಲ್ಲ. ಎಲ್ಲರೂ ಕೂಡ ತೀರ್ಥಯಾತ್ರೆಯನ್ನು ಮಾಡಬೇಕಾದ್ರೆ ಆಯಾ ಕ್ಷೇತ್ರಗಳ ಹಿನ್ನೆಲೆಯನ್ನು ತಿಳಿದುಕೊಂಡು ಹೋಗಬೇಕು. ಸುಮ್ಮನೆ ನಾವು ಪಿಕ್ನಿಕ್ಗೆ ಹೋದಾಗೆ ತೀರ್ಥಯಾತ್ರೆಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಬಂದು ಎಲ್ಲೋ ಹೋಟೆಲ್ ಉಂಡ್ಕೊಂಡು ಬರುವುದಲ್ಲ. ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ಭಗವತ್ ಸನ್ನಿಧಾನದ ಬಗ್ಗೆ ತಿಳಿದುಕೊಂಡು ಅನುಸಂಧಾನವನ್ನು ಮಾಡಿಕೊಂಡು ಕ್ಷೇತ್ರದ ಮಹಿಮೆಗಳನ್ನು ತಿಳಿದುಕೊಂಡು ಪೌರಾಣಿಕ ಹಿನ್ನೆಲೆಗಳನ್ನು ತಿಳಿದುಕೊಂಡು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಅದಕ್ಕೆ ವಿಶೇಷವಾದ ಪುಣ್ಯ ಇದೆ. ಅದಕ್ಕೋಸ್ಕರನೇ ವಾದಿರಾಜರು ತೀರ್ಥ ಪ್ರಬಂಧ ಅಂತ ಒಂದು ಕೃತಿ ನಿರ್ಮಾಣ ಮಾಡಿಕೊಟ್ರು. ತಾವು ತೀರ್ಥಯಾತ್ರೆಯನ್ನು ಮಾಡಬೇಕಾದ್ರೆ ಎಲ್ಲಾ ಕ್ಷೇತ್ರಗಳನ್ನ ಸಂದರ್ಶನವನ್ನು ಮಾಡಿದಾಗ ಆ ಎಲ್ಲ ಕ್ಷೇತ್ರಾಭಿಮಾನಿ ದೇವತೆಗಳನ್ನು ವರ್ಣನೆ ಮಾಡಿ ಸಂಕಲನವನ್ನು ಮಾಡಿ ಒಂದು ತೀರ್ಥ ಪ್ರಬಂಧ ಅಂತ ಒಂದು ಪುಟ್ಟ ಕೃತಿ. ಸಮಗ್ರ ನಮ್ಮ ಭಾರತದ ಎಲ್ಲಾ ತೀರ್ಥಕ್ಷೇತ್ರಗಳ ಆ ವರ್ಣನೆಯನ್ನು ನಾವು ಕಾಣಬಹುದು. ಪ್ರತಿಯೊಬ್ಬ ಭಕ್ತರು ಕೂಡ ಅಲ್ಲಿ ಹೋಗಿ ಏನು ನೀವು ಆ ಕ್ಷೇತ್ರ ಬಗ್ಗೆ ಏನು ಅನುಸಂಧಾನ ಮಾಡಬೇಕು ಅಂತ ನೀವು ಏನು ಬೇರೆ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಬೇರೆ ಗೂಗಲ್ ಮಾಡಿ ಸರ್ಚ್ ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ. ತೀರ್ಥ ಪ್ರಬಂಧ ಪುಸ್ತಕವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋದ್ರೆ ಸಾಕು, ಎಲ್ಲ ತೀರ್ಥ ಕ್ಷೇತ್ರಗಳ ವರ್ಣನೆಯನ್ನ ಬಹಳ ಸುಂದರವಾಗಿ, ಜಾಸ್ತಿ ಹೇಳಿಕ್ಕೆ ಹೋಗುವುದಿಲ್ಲ. ಕೆಲವು ಕ್ಷೇತ್ರಗಳಲ್ಲಿ ಒಂದೊಂದೇ ಶ್ಲೋಕದಲ್ಲಿ, ಆ ಒಂದು ಶ್ಲೋಕದಲ್ಲಿಯೇ ಸಮಗ್ರ ತೀರ್ಥ ಕ್ಷೇತ್ರಗಳ ಪೌರಾಣಿಕ ಹಿನ್ನೆಲೆ ಎಲ್ಲ ಇತಿಹಾಸವನ್ನು ತಿಳಿಸಿಕೊಟ್ಟು ಆ ಕ್ಷೇತ್ರದ ಮಹಿಮೆ ಏನನ್ನೋದನ್ನು ತೋರಿಸಿಕೊಡ್ತಾರೆ. ಇನ್ನು ತಿರುಪತಿಯಂತಹ ಕ್ಷೇತ್ರದಲ್ಲಿ, ಶ್ರೀರಂಗದಂತಹ ಕ್ಷೇತ್ರಗಳಲ್ಲಿ ಬಹಳ ವಿಸ್ತಾರವಾಗಿ ಕೂಡ ವರ್ಣನೆಯನ್ನು ಮಾಡ್ತಾರೆ. ಹೀಗೆ ಒಬ್ಬ ಸಾಮಾನ್ಯ ಭಕ್ತನು ಕೂಡ ತನ್ನ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ಅನುಕೂಲಗಳನ್ನು ಕೂಡ ವಾದಿರಾಜ ಗುರು ಸಾರ್ವಭೌಮರು ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ ನಮ್ಮ ತೀರ್ಥಯಾತ್ರೆಯನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲಪ್ಪ, ಏನೋ ಆರೋಗ್ಯದ ವ್ಯವಹಾರಸ್ಯ ಆಗಿರ್ಬೋದು, ಏನೋ ಬೇರೆ ತೊಂದರೆಗಳಿರ್ಬೋದು, ಆರ್ಥಿಕವಾಗಿ ಒಂದಷ್ಟು ತೊಂದರೆಗಳಿರ್ಬೋದು, ನಿಮಗೆ ಹೋಗ್ಲಿಕ್ಕೆ ಅನಾನುಕೂಲ ಉಂಟು, ಈ ತೀರ್ಥ ಪ್ರಬಂಧವನ್ನು ಪ್ರತಿನಿತ್ಯವೂ ಕೂಡ ಮನೆಯಲ್ಲೇ ಕೂತು ಪಾರಾಯಣ ಮಾಡಿ. ಈ ತೀರ್ಥ ಪ್ರಬಂಧವನ್ನು ಪಾರಾಯಣ ಮಾಡಿದ್ರಿಂದಲೇ ತೀರ್ಥಯಾತ್ರೆ ಮಾಡಿದ ಫಲವನ್ನು ನಮಗೆ ವಾದಿರಾಜ ಇದರಿಂದ ಕೊಡ್ತಾ ಇದ್ದಾರೆ. ಎಂತಹ ಕಾರ್ಯ ನೋಡಿ, ಸಕಲ ಸಾಧಕರಿಗೂ ಕೂಡ ಒಂದು ದೊಡ್ಡ ಅನುಗ್ರಹ ಇದೆ. ಬಹುಶಃ ಇಂಥವರೆಲ್ಲ ಬರದೇ ಹೋದ್ರೆ ಈ ಮುಂದಿನ ಈ ಸಾಧಕ ಪ್ರಪಂಚಕ್ಕೆ ಒಂದು ದೊಡ್ಡ ಬಡಕ. ಸಾಧನೆ ಮಾಡಬೇಕು ಅಂತ ಒಂದು ಉತ್ಕಟ ಇಚ್ಛೆ ಇದ್ರೆ ಎಷ್ಟು ಮಾಡಬಹುದು. ಬೇಕಾದಷ್ಟು ಸವಲತ್ತುಗಳನ್ನ ನಮ್ಮ ಹಿರಿಯರು ಪೂರ್ವಜರು ಮಾಡಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಈ ಉದ್ಗ್ರಂಥಗಳು, ವ್ಯಾಖ್ಯಾನಗಳು, ಅದೇ ರೀತಿಯಾಗಿ ಟೀಕೆಗಳು, ಟಿಪ್ಪಣಿಗಳು ಬೇಕಾದಷ್ಟು ಇದೆ. ಸಾಮಾನ್ಯರಿಗೆ ಏನು, ಸಾಮಾನ್ಯ ಭಕ್ತರು ಕೂಡ ಈ ಎಲ್ಲ ಭಗವತ್ ಚಿಂತನೆಯನ್ನು ಮಾಡಲಿಕ್ಕೆ ಏನು ಅಂತ ಕೇಳಿದ್ರೆ, ಸಾಮಾನ್ಯರು ಕೂಡ ಎಲ್ಲ ವೇದ ಪುರಾಣ ಇತಿಹಾಸಗಳಲ್ಲಿ ಈ ಎಲ್ಲ ಹೇಳಿರುವಂತಹ ಎಲ್ಲ
ಪ್ರಮೇಯಗಳನ್ನ, ತತ್ವಗಳನ್ನ ಕನ್ನಡದ ಪದ್ಯಗಳಲ್ಲಿ ಅದನ್ನ ಸಾಮಾನ್ಯರಿಗೂ ಕೂಡ ಅರ್ಥ ಆಗುವಂತೆ ಅದನ್ನು ರಚಿಸಿಕೊಟ್ಟರು. ಕೇವಲ ಕನ್ನಡದಲ್ಲಿ ಮಾತ್ರ ತುಳು ಭಾಷೆಯಲ್ಲೂ ಕೂಡ ವಾದಿರಾಜ ನಿರ್ಮಾಣ ಮಾಡಿಕೊಟ್ರು. ಆಯಾ ಪ್ರಾಂತ್ಯದ ಸಾಮಾನ್ಯ ಭಕ್ತರು ಕೂಡ ತುಳು ಭಾಷೆಯಲ್ಲಿ ಕೂಡ, ಅವರಿಗೆ ಕನ್ನಡ ಭಾಷೆ ಬರದಿದ್ರೆ, ನಮ್ಮಲ್ಲಿ ಕೆಲವು ದಕ್ಷಿಣ ಕನ್ನಡದಲ್ಲಿ ಇವತ್ತಿಗೂ ಕೂಡ ಕನ್ನಡ ಭಾಷೆ ಬರೆದಿದ್ದವರು ಇದ್ದಾರೆ, ಹಳ್ಳಿಗಳು. ಅಂತಹ ಕನ್ನಡ ಭಾಷೆ ಬರೆದಿರುವಂತಹ ತುಳು ಭಾಷಿಗರಿಗೂ ಕೂಡ ತುಳು ಭಾಷೆಯಲ್ಲಿ ಪದ್ಯವನ್ನು ರಚಿಸಿಕೊಟ್ಟಂತಹ ಹೆಗ್ಗಳಿಕೆ ವಾದಿರಾಜರದ್ದು. ಮಾತ್ರ ಅಲ್ಲ, ವಾದಿರಾಜರ ಆ ಒಂದು ಪ್ರೌಢಿಮೆ ಎಂತದ್ದು ಅಂತ ಹೇಳಿದ್ರೆ, ಅವರದೊಂದು 2 ಕೃತಿ ಇತ್ತೀಚೆಗೆ ಉಪಲಬ್ಧವಾಗಿದೆ. ಅವರ ಒಂದು ಕೀರ್ತನೆ 5 ಭಾಷೆಗಳಲ್ಲಿ ಇದೆ. ಆ 5 ಭಾಷೆಗಳ ಕೀರ್ತನೆ ಅದು ಆರಂಭ ಆಗುವುದು ಕನ್ನಡ ಭಾಷೆಯಲ್ಲಿ. ನಾನೇನು ಬಲ್ಲೆ ನಿನ್ನ ಮಹಿಮೆಗಳನ್ನು ನೀರಜಾಕ್ಷ ಮುಕುಂದ ಅಂತ ಹೇಳಿ ಅದರ ಚರಣ ಆರಂಭ ಆಗ್ತದೆ, ಪಲ್ಲವಿ ಆರಂಭ ಆಗ್ತದೆ. ನಂತರದಲ್ಲಿ ಒಂದೊಂದು ಚರಣ ಅದು ಒಂದೊಂದು ಭಾಷೆಯಲ್ಲಿ ಮುಂದುವರಿತದೆ. ಮೊದಲು ಕನ್ನಡ ಭಾಷೆಯಲ್ಲಿ, ತಮ್ಮ ಮಾತೃಭಾಷೆ, ಮಾತೃಭೂಮಿ ಅಂತ ಕನ್ನಡ ಭಾಷೆಯಲ್ಲಿ ಆರಂಭಿಸಿ ಮುಂದೆ ಅದನ್ನ ಮರಾಠಿ, ತಮಿಳು, ತೆಲುಗು ಮುಕ್ತಾಯ ಮಾಡಬೇಕಾದ್ರೆ ಹಿಂದಿಯಲ್ಲಿ ಮುಕ್ತಾಯ ಮಾಡ್ತಾರೆ. ಹೀಗೆ ಒಂದು ಕೀರ್ತನೆಯನ್ನು, ಒಂದು ಪದ್ಯವನ್ನ 5 ಭಾಷೆಗಳಲ್ಲಿ ನಿರ್ಮಾಣ ಮಾಡಿ ತಮ್ಮ ಒಂದು ಭಾಷಾ ಪ್ರೌಢಿಮೆಯನ್ನ ಬೇರೆ ಬೇರೆ ಭಾಷೆಯವರು ಕೂಡ ಭಗವತ್ ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟರು ವಾದಿರಾಜರು. ಅಷ್ಟಲ್ಲದೇನೆ ಭಗವಂತನ ಚಿಂತನೆಗೆ ಅದು ಭಾಷೆ ಎನ್ನುವಂಥದ್ದು ಅದೊಂದು ರೀತಿಯಾಗಿ ತೊಡಕಾಗಬಾರದು. ವಾದಿರಾಜರ ಇನ್ನೊಂದು ಕೃತಿ ಇದೆ, ನಾರದ ಕೊರವಂಜಿ ಅಂತ. ಅವನು ನಾರದ ಕೊರವಂಜಿ ಎನ್ನುವಂತಹ ಒಂದು ದೀರ್ಘ ಕೃತಿಯಲ್ಲಿ ಅವನು ಕೊರವಂಜಿ ವೇಷಧಾರಿ, ಅದು ಇದು ಆಂಧ್ರದ ಪ್ರದೇಶಕ್ಕೆ ಬರಬೇಕಾದ್ರೆ ಆ ಕೊರವಂಜಿಯ ಭಾಷೆ ಯಾವ ರೀತಿಯಾಗಿರ್ತದೆ, ತೆಲುಗು ಭಾಷೆಯಲ್ಲೇ ಅದನ್ನು ವಾದಿರಾಜ ಪದ್ಯದ ಮೂಲಕ ಅದನ್ನು ರಚಿಸಿಕೊಡ್ತಾರೆ. ಆ ಒಂದು ಪದ್ಯವನ್ನು ಗಮನಿಸುವಾಗ ವಾದಿರಾಜರ ತೆಲುಗು ಭಾಷೆಯ ಪ್ರೌಢಿಮೆ ಎಂಥದ್ದು ನಮಗೆ ಅರಿವಾಗ್ತದೆ. ಅದನ್ನು ತೆಲುಗು ಭಾಷೆಯನ್ನು ಬಲ್ಲಂತ ವಿದ್ವಾಂಸರು ಹೇಳಿದ್ರಂತೆ, ಇದು ತೆಲುಗು ಬಲ್ಲಂತಹ ವಿದ್ವಾಂಸರಿಗೂ ಕೂಡ ಅರ್ಥ ಆಗುವುದು ಬಹಳ ಕಷ್ಟ ಉಂಟು, ಅಂತಹ ಒಂದು ಪ್ರೌಢವಾದ ಭಾಷೆಯಲ್ಲಿ ವಾದಿರಾಜ ರಚನೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಹೀಗೆ ಎಲ್ಲಾ ಭಾಷೆಯಲ್ಲಿಯೂ ಕೂಡ ಅವರು ಅನೇಕ ಕುರುಗಳನ್ನು ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಅವರ ಎಲ್ಲ ಅಮೂಲ್ಯ ಸಂಪತ್ತನ್ನು ಕಳ್ಕೊಂಡಿದ್ದೇವೆ ನಾವು. ಈ ಉಳ್ಕೊಂಡದ್ದನ್ನ, ಉಳಿಸಿಕೊಂಡದ್ದನ್ನ ರಕ್ಷಿಸಿಕೊಳ್ಳಬೇಕಾದ ನಮ್ಮ ಕರ್ತವ್ಯ. ಎಲ್ಲ ಸಾಧಕರು ಕೂಡ ಈ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ, ಮುಂದಿನ ಪರಂಪರೆಗೆ ಅದನ್ನು ವರ್ಗಾಯಿಸಿದ್ರೆ, ಅದುವೇ ನಾವು ಈ ಎಲ್ಲ ನಮ್ಮ ಪೂರ್ವ ಗುರುಗಳಿಗೆ ಆ ಒಂದು ಸಲ್ಲಿಸುವಂತಹ ಒಂದು ದೊಡ್ಡ ಗುರುಕಾಣಿಕೆ ಅಂತ ಭಾವಿಸಬಹುದು. ಇಂತಹ ಎಲ್ಲ ಪೂರ್ವ ಗುರುಗಳ ಅನುಗ್ರಹದಿಂದಲೇ ಇಂತಹ ಒಂದು ಉತ್ತಮವಾದ ವೈಷ್ಣವ ಜನ್ಮವನ್ನು ನಾವೆಲ್ಲ ಹೊಂದಿದ್ದೇವೆ. ಮಾನವ ಜನ್ಮವೇ ಅತ್ಯಂತ ದುರ್ಲಭವಾದದ್ದು. ಅದರಲ್ಲಿಯೂ ಕೂಡ ಈ ವೈಷ್ಣವ ಜನ್ಮ ಅನ್ನುವಂಥದ್ದು ಎಲ್ಲ ಪೂರ್ವಜರ ವಿಶೇಷ ಅನುಗ್ರಹದಿಂದ ಅದು ಸಾಧ್ಯವಾಗಿದೆ. ಈ ಒಂದು ಜನ್ಮದಲ್ಲಿ ದೇವರು ನಮ್ಮಿಂದ ಒಳ್ಳೆಯ ಸಾಧನೆಯನ್ನು ಮಾಡಿಸಬೇಕು, ಅದಕ್ಕೆ ಆ ಹರಿಗುರುಗಳ ವಿಶೇಷ ಅನುಗ್ರಹ ಇರಲಿ ಅಂತ ಹೇಳಿ ದೇವರು ವಿಶೇಷವಾಗಿ ಪ್ರಾರ್ಥಿಸಿ, ಇವತ್ತಿನ ದಿವಸ ಈ ನಮ್ಮ ಜೀವನದಲ್ಲಿ ವಿಶೇಷವಾಗಿ ನಮ್ಮ ಮಠದ ಪರಂಪರೆಯಲ್ಲಿ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಈ ಉಭಯ ಮಠಗಳ ಸಮಾಗಮ ಮತ್ತೆ ಅನೇಕ ವರುಷಗಳ ನಂತರದಲ್ಲಿ ಇವತ್ತಾಗಿದೆ. ಪರ್ತಗಾಳಿ ಮಠಕ್ಕೂ ಸೋದೆ ವಾದಿರಾಜ ಮಠಕ್ಕೂ ಅವಿನಾಭಾವ ಸಂಬಂಧ ಇದೆ. ಸಂಬಂಧ ಎನ್ನುವಂಥದ್ದು ಅದು ಇವತ್ತು ನಿನ್ನೆಯದ್ದಲ್ಲ, ಅದು ಅನಾದಿ ಕಾಲದಿಂದ ಪರ್ತಗಾಳಿ ಮಠದ ಪರಂಪರೆಯ 3ನೇ ಯತಿಗಳು ಜೀವೋತ್ತಮ ತೀರ್ಥರು ಅಂತ ಹೇಳಿ ಆ
ಜೀವೋತ್ತಮ ತೀರ್ಥರು ವಾದಿರಾಜ ಗುರು ಸಾರ್ವಭೌಮರ ಸಮಕಾಲೀನ. ಅವರ ಇರುವ ಸಂಬಂಧ, ಬಾಂಧವ್ಯ ಅದು ಇಲ್ಲಿಗೆ ಬಂದಾಗ ನಮಗೆ ಎದ್ದು ಕಾಣ್ತಾ ಇದೆ. ಸಾಮಾನ್ಯವಾಗಿ ನಮ್ಮ ಮಠದ ಪರಂಪರೆಯಲ್ಲಿ ಒಂದು ಪ್ರತೀತಿ ಇದೆ. ಭೂತರಾಜರ ಸನ್ನಿಧಾನ ಎಲ್ಲೆಲ್ಲಿ ಇದೆಯೋ, ಯಾವ ಯಾವ ಕ್ಷೇತ್ರದಲ್ಲೆಲ್ಲ ಭೂತರಾಜರ ಸನ್ನಿಧಿ ಇದೆಯೋ ಅಲ್ಲೆಲ್ಲ ವಾದಿರಾಜರು ಬಂದು ಹೋಗಿದ್ದಾರೆ ಅನ್ನೋದು ಅದು ನಿಶ್ಚಿತ ಅಂತ. ನಾವು ಭಕ್ತಗಾಳಿಯಲ್ಲೂ ಕೂಡ ಭೂತರಾಜರ ಸನ್ನಿಧಾನವನ್ನು ನಾವು ಗಮನಿಸ್ತಾ ಇದ್ದೇವೆ. ಆದ್ರಿಂದ ಬಹುಶಃ ಇಲ್ಲಿಗೂ ಕೂಡ ವಾದಿರಾಜರು ಒಂದು ಕಾಲದಲ್ಲಿ ಬಂದು ಹೋಗಿದ್ದಾರೆ ಅಂತ ನಾವು ಭಾವಿಸ್ತೇವೆ. ಈ ಮಠ ಅದು ನಂತರದಲ್ಲಿ ನಿರ್ಮಾಣ ಆಗಿರಬಹುದು, ಆದರೆ ಭೂತರಾಜರ ಸನ್ನಿಧಾನ ಇರುವುದರಿಂದ ಆ ಒಂದು ಸಂಬಂಧ, ವಾದಿರಾಜರ ಸಂಬಂಧಕ್ಕೆ ಒಂದು ದೊಡ್ಡ ಸೂಚನೆಯನ್ನು ನಮಗೆ ನೀಡುತ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ನನಗೆ ತುಂಬಾ 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 ಸಂತೋಷ ಆದಂತ ಒಂದು ವಿಷಯ ಅಂತ ಏನಂತ ಹೇಳಿದ್ರೆ, ನಮ್ಮ ಅಮಿತ್ ಪ್ರಭು ಅವರು ಇಲ್ಲೇ ಇದ್ದಾರೆ, ಶಿರಸಿಯಲ್ಲಿ ಇರ್ತಾರೆ, ನಮ್ಮ ಇದಕ್ಕೆ ಬಹಳ ಬರ್ತಾ ಇರ್ತಾರೆ. ಅವರು ಒಂದು ಶ್ಲೋಕವನ್ನು ತಂದು ತೋರಿಸಿದ್ದಾರೆ ನನಗೆ. ಆ ಜೀವೋತ್ತಮ ತೀರ್ಥರ ಚರಮ ಶ್ಲೋಕ, ವಿಠಲತ್ರಯ ಲಬ್ಧಾರಂ ವಾದಿರಾಜ ಇತಿ ಪ್ರಿಯಂ ಅಂತ. ಬಹಳ ಸಂತೋಷ ಆಯ್ತು. ಅಂದ್ರೆ ಒಂದು ಪರಂಪರೆಯ ಸನ್ಯಾಸಿಗಳ ಚರಮ ಶ್ಲೋಕದಲ್ಲಿ ಇನ್ನೊಂದು ಪರಂಪರೆ ಯತಿಗಳ ಹೆಸರು ಸೇರಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಅವಿನಾಭಾವವಾದ ಒಂದು ಸಂಬಂಧ ಹಿಂದೆ ಇತ್ತು ಅಂತ ನಾವು ಗಮನಿಸಬೇಕು. ಸುಮ್ಮನೆ ಬಂದು ಹೋಗುವಂತ ವಿಸಿಟಿಂಗ್ ಸಂಬಂಧ ಅಲ್ಲ. ಸುಮ್ಮನೆ ಇವತ್ತು ಸಿಗ್ತಾರೆ, ನಾಳೆ ಸಿಗ್ತಾರೆ, ಬಂದು ಹೋದ್ರು, ಇನ್ನೂ ಸಂಬಂಧ ಇತ್ತು, ಪರಿಚಯ ಇತ್ತು ಅನ್ನುವ ಸಂಬಂಧ ಇದಲ್ಲ. ಆ ಜೀವೋತ್ತಮ ತೀರ್ಥರ ಆ ಚರ್ಮ ಶ್ಲೋಕದಲ್ಲಿ ವಾದಿರಾಜ ಅತಿ ಪ್ರಿಯಂ ಅಂತ ಹೇಳಿ ಆ ಚರ್ಮ ಶ್ಲೋಕದಲ್ಲಿ ಅದನ್ನು ಸೇರಿಸಬೇಕು ಅಂತ ಆದ್ರೆ ಆ ಬಾಂಧವ್ಯ ಎಂತದ್ದಿರಬೇಕು, ಎಷ್ಟಿರಬೇಕು? ಈ ಸಂಬಂಧವನ್ನು ಬೇರ್ಪಡಿಸಲಿಕ್ಕೆ ಆಗ್ತದ? ಖಂಡಿತ ಇಲ್ಲ. ಆ ಸಂಬಂಧಗಳು, ಈ ಎರಡು ಪರಂಪರೆಗಳು ಈ ಒಂದಷ್ಟು ಸಮಯದಲ್ಲಿ ಒಂದಷ್ಟು ಹತ್ತಿರ ಇಲ್ಲದೆ ಇರಬಹುದು. ಇಲ್ಲದೇ ಇದ್ದ ಮಾತ್ರಕ್ಕೆ ಅದು ಸಂಬಂಧವನ್ನು ಕಳೆದುಕೊಂಡಿದೆ ಅಂತ ಅರ್ಥ ಅಲ್ಲ. ಇದಕ್ಕೆ ಒಂದು ದೃಷ್ಟಾಂತವಾಗಿ ಒಂದು ಕಥೆಯನ್ನು ಹೇಳ್ತೇನೆ. ಸುಮ್ಮನೆ ಇದೊಂದು ಜನಪದ ಕಥೆ. ಒಂದು ಬಾರಿ ರಾಮದೇವರಿಗೂ ಸೀತಾದೇವಿಗೂ ಒಂದು ಜಗಳ ಆಯ್ತು. ಸುಮ್ಮನೆ ಇದೊಂದು ರಾಮಾಯಣದಲ್ಲಿರುವ ಕಥೆ ಅಲ್ಲ, ಸುಮ್ಮನೆ ಇದೊಂದು ಜನಪದ ಕಥೆ ಅಂತ ತಿಳ್ಕೊಳ್ಳಿ. ಒಳ್ಳೆ ಉದ್ಬೋಧಕ ಕಥೆ ಇದು. ಸೀತಾದೇವಿಗೂ ರಾಮದೇವಿಗೂ ಜಗಳ ಆಯ್ತಂತೆ. ಇಬ್ರು ಮಾತುಕತೆ ಬಿಟ್ರು. ಈ ಇಬ್ರು ಮಾತುಕತೆ ಬಿಟ್ರು. ಇಬ್ಬರಿಗೂ ಕೂಡ ಮಾತಾಡಬೇಕು ಅಂತ ಆಸೆ ಉಂಟು, ಆದ್ರೆ ಮಾತಾಡ್ಲಿಕ್ಕೆ ಇಬ್ಬರಿಗೂ ಕೂಡ ಇಷ್ಟ ಇಲ್ಲ. ಈ ಇಬ್ಬರಲ್ಲಿ ಒಬ್ಬರು ಯಾರಾದ್ರೂ ಒಬ್ರು ಮೊದಲು ಮಾತಾಡಬೇಕು. ಯಾರು ಮಾತಾಡೋದು ಅಂತ ಪ್ರಶ್ನೆ. ಇಬ್ಬರಿಗೂ ಸೋಲಿಕ್ಕೆ ಇಷ್ಟ ಇಲ್ಲ. ಸೀತಾದೇವಿಗೆ ದೇವರೇ ಮೊದಲು ಮಾತಾಡಲಿ ಅಂತ, ರಾಮದೇವರಿಗೆ ಸೀತಾದೇವಿ ಮೊದಲು ಮಾತಾಡಲಿ ಅಂತ. ಈ ಇಬ್ಬರ ಸ್ಪರ್ಧೆಯಲ್ಲಿ ಒಂದು ಸರ್ತಿ ಏನಾಯ್ತು ಅಂತ ಹೇಳಿ ರಾಮದೇವಿ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೀತಾದೇವಿಯನ್ನು ಸೋಲಿಸಬೇಕು, ಸೀತಾದೇವಿ ಹತ್ರ ಮಾತಾಡಿಸ್ಬೇಕು ಅಂತ ಹೇಳಿ ಸಿಂಹಾಸನದಲ್ಲಿ ಕುಳಿತಿರಬೇಕಾದರೆ ತಮ್ಮ ಕೈಯಿಂದ ಉಂಗುರವನ್ನು ಜಾರಿಸಿದರು. ಉಂಗುರ ಕೆಳಗೆ ಬಿತ್ತು. ಬಿದ್ದಾಗ ರಾಮದೇವರು ಹೇಳಿದಂತೆ ಉಂಗುರ ಕೆಳಗೆ ಬಿತ್ತು ನೋಡು ಅಂತ ಹೇಳಿದಂತೆ. ಸೀತಾದೇವಿ ಹುಡುಕಾಡಿದಾಗ ಉಂಗುರ ಸಿಕ್ತು. ತೆಗೆದು ರಾಮದೇವ್ರ ಕೈಯಲ್ಲಿ ಕೊಟ್ಟರೆ ತಗೊಳ್ಳಿ ನಿಮ್ಮ ಉಂಗುರ ಅಂತ. ಕೊಟ್ಟಾಗ ರಾಮದೇವರು ಹೇಳಿದ್ರಂತೆ, ನೀನು ಸೋತಿ, ನೀನು ಮಾತಾಡಿದ್ಯಲ್ವಾ ಅಂತ. ಆವಾಗ ಸೀತಾದೇವಿ ಹೇಳಿದ್ರಂತೆ, ಇಲ್ಲ ಮೊದಲು ಮಾತಾಡಿದ ನೀವೇ ಅಲ್ವಾ ಅಂತ. ಅಂದ್ರೆ ಸಂಬಂಧವನ್ನ ಇಬ್ರು ಬಿಡ್ಲಿಲ್ಲ. ಇಬ್ರು ಮಾತಾಡಿಲ್ಲ ಅಂತಂದ್ರೆ ಏನು ಸಂಬಂಧ ಕೆಟ್ಟು ಹೋಗಿದೆ ಅಂತ ಅರ್ಥ ಅಲ್ಲ. ಅಲ್ಲಿ ಮಾಧ್ಯಮ ಆಗಿದ್ದು ಉಂಗುರ. ಈ ಉಂಗುರವನ್ನ ಮಾಧ್ಯಮವನ್ನಾಗಿಟ್ಟುಕೊಂಡು ಮತ್ತೆ ಇಬ್ಬರು ಪರಸ್ಪರ ಮಾತನಾಡಿಕೊಂಡು ಸೀತಾದೇವಿಯನ್ನು ಹುಡುಕ್ಲಿಕ್ಕೆ ಹೋಗುವಾಗ ಈ ಹನುಮಂತ ದೇವರೇ ಆ ರಾಮದೇವರ ಅಂಗುಲಿಯನ್ನ, ಉಂಗುರವನ್ನ ತಂದದನ್ನ ಸೀತಾದೇವಿಗೆ ಕೊಟ್ಟರು. ಸೀತಾದೇವಿ ಮತ್ತೆ ಚೂಡಾಮಣಿಯನ್ನು ತೆಗೆದುಕೊಂಡು ಹೋಗಿ ಹನುಮಂತ ದೇವರೇ ಅದನ್ನು ಹೋಗಿ ಮತ್ತೆ ರಾಮದೇವರಿಗೆ ಕೊಟ್ಟರು. ಮತ್ತೆ ಆ ಇರುವರ
ಸಂಬಂಧವನ್ನು ಬೆರೆಸಿದವರು ಅದು ಆ ಹನುಮಂತ ದೇವರು. ಈ ಹನುಮಂತ ದೇವರ ಮಾಧ್ಯಮದಿಂದಾಗಿ ಸೀತಾರಾಮರ ಸಮಾಗಮ ಆಯಿತು. ಇವತ್ತು ಕೂಡ ಅಷ್ಟೇ, ಇವತ್ತು ಪರ್ತಗಾಳಿ ಮಠ ಹಾಗೂ ಸೋದೆ ಮಠದ ಸಮಾಗಮ ಆಯಿತು ಅಂತಾದ್ರೆ ಅದು ಮಧ್ವಾಚಾರ್ಯರ ಎಂಬ ಹನುಮಂತನ ಆ ಮಾಧ್ಯಮದಿಂದಾಗಿ, ಆ ಹನುಮಂತನೇ ಮತ್ತು ಮಧ್ವಾಚಾರ್ಯರಾಗಿ ಅವತಾರ ಮಾಡೋದ್ರಿಂದ ಎಲ್ಲರೂ ನಾವೆಲ್ಲ ಪರ್ತಗಾಳಿ ಮಠದ ಶಿಷ್ಯರಾಗಿರ್ಬೋದು ಅಥವಾ ಈ ನಮ್ಮ ಸೋದೆ ಮಠದ ಶಿಷ್ಯರಾಗಿರ್ಬೋದು, ಎಲ್ಲರೂ ಕೂಡ ನಾವೆಲ್ಲ ಮಧ್ವಾಚಾರ್ಯರ ಶಿಷ್ಯರು. ಈ ಮಾಧ್ಯಮದಿಂದಲೇ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ. ಆದ್ರಿಂದ ಇವತ್ತು ಸೇರ್ಲಿಕ್ಕೆ ಒಂದು ಒಳ್ಳೆಯ ನೆಪ ಸಿಕ್ಕಿದೆ ಅಷ್ಟೇ. ಸಂಬಂಧವನ್ನು ಮತ್ತೆ ಜೋಡಿಸಿಕೊಂಡದ್ದು ಅರ್ಥ ಅಲ್ಲ. ಸಂಬಂಧ ಅದು ಶಾಶ್ವತವಾಗಿ ಇರುವಂತಹ ಸಂಬಂಧ. ಅದು ಜೀವೋತ್ತಮ ತೀರ್ಥರ ಕಾಲದಲ್ಲಿ ಇದ್ದಂತಹ ಸಂಬಂಧವನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಸಂಬಂಧ ಶಾಶ್ವತವಾದ ಸಂಬಂಧ. ಈ ಸಂಬಂಧ ಅದು ಮತ್ತೆ ಇವತ್ತು ಜಗತ್ತಿಗೆ ತೋರಿಸಿಕೊಳ್ತಾ ಇದ್ದೇವೆ ನಾವು. ಅದು ಈ ಸಂಬಂಧ ಇದೇ ರೀತಿಯಾಗಿ ಮುಂದುವರಿಯಿರಿ. ಎರಡೂ ಮಠಗಳ ಶಿಷ್ಯವರ್ಗದವರು ಅತ್ಯಂತ ಸೌಹಾರ್ದಯುತವಾಗಿ ಮುಂದುವರಿದಾಗ ನಮ್ಮ ಸಮಾಜ ಅದು ಬಹಳ ಬಲಿಷ್ಠವಾಗಿ ಅದು ಮುಂದುವರಿಯುತ್ತದೆ. ಒಂದು ಮಾತನ್ನು ನಾನು ಉಲ್ಲೇಖಿಸಲೇಬೇಕು. ಶ್ರೀಗಳವರ ಅವರ ನಮಗೆ ಭೇಟಿ ಸಮಾಗಮ ಇವತ್ತಾಗಿರ್ಬೋದು. ಆದರೆ ಈ ಪರ್ತಗಾಳಿ ಮಠದವರ ಶಿಷ್ಯರ ಒಂದು ಸಹಕಾರ, ಸಂಬಂಧ ನಮ್ಮ ಮಠದ ಒಟ್ಟಿಗೆ ಅದು ನಿರಂತರವಾಗಿದೆ. ಬಂದಿದ್ದಾರೆ ನಮ್ಮೊಟ್ಟಿಗೆ ಒಂದು ಬಹುತೇಕ ಮಂದಿ ಎಲ್ಲ ನಿಮ್ಮ ಮಠದ ಶಿಷ್ಯರೇ. ನಿಮ್ಮ ಮಠದ ಶಿಷ್ಯರನ್ನ ನಿಮ್ಗಿಂತ ಹೆಚ್ಚು ನಾವು ಬಳಸಿಕೊಂಡಿದ್ದೇವೆ. ಇಲ್ಲಿ ನಮ್ಮ ಸುಹಾಸ್ ಕಿಣಿಯವರಿದ್ದಾರೆ, ಅದೇ ರೀತಿ ಪ್ರಶಾಂತ್ ಕಿಣಿಯವರಿದ್ದಾರೆ. ಎಲ್ಲ ನಿಮ್ಮ ಶಿಷ್ಯರು. ನಮ್ಮ ಮಠಕ್ಕೆ ಅವ್ರು ದೊಡ್ಡ ಸ್ವಯಂ ಸೇವಕರು. ನಾವು ಎನಿ ಟೈಮ್ ನಾವು ಫೋನ್ ಮಾಡಿದ್ರು ಕೂಡ, ಅವ್ರು ಮಧ್ಯರಾತ್ರಿ ಫೋನ್ ಮಾಡಿದ್ರು ಕೂಡ ಎದ್ದು ಬರುವವರು. ಅಷ್ಟು ನಿಷ್ಠೆಯಿಂದ ಅವರು ನಮ್ಮ ಮಠದ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಗುರುದತ್ ಕಾಮತ್ ಅಂತ ಬರೀತಾರೆ, ಒಳ್ಳೆ ಫೋಟೋಗ್ರಾಫರ್ ಅವರು. ಬರ್ಲಿಲ್ಲ ಅವರು. ಅದು ನಿಜವಾಗಿದೆ ಸತ್ಯ. ಯಾಕಂದ್ರೆ ನಿಮ್ಮ ಹೆಸರಿನಲ್ಲಿ ವಿಶ್ವ ವಲ್ಲಭ ಇದೆ. ವಿಶ್ವದ ಎಲ್ಲ ಜನರನ್ನ ಹಾಗಾಗಿ ಇಡೀ GSP ಸಮಾಜ, ಕೇವಲ ಪರ್ತಗಾಳಿ ಮಠ ಮಾತ್ರ ಅಲ್ಲ, ನಮ್ಮಲ್ಲಿ ಈ ಇಡೀ GSP ಸಮಾಜದವರು ನಮ್ಮ ಮಠದೊಟ್ಟಿಗೆ ಒಂದು ನಿಕಟ ಸಂಕಲ್ಪದಲ್ಲಿದ್ದಾರೆ. ಗುಡ್ಡಾಡಿ ಗೋಪಾಲಕೃಷ್ಣ ನಾಯಕ್ ಅವರು ಬಹಳ ಆತ್ಮೀಯರು. ನಾವೆಲ್ಲ ಒಟ್ಟಿಗೆ ಯಾತ್ರೆ ಹೋಗ್ತೇವೆ. ನಾವು ಸಂಪೂರ್ಣವಾಗಿ ಗೊತ್ತಿದೆ. ಅವ್ರು ಯಾವ ಊರು ಅಂತಾನೂ ಗೊತ್ತಿದೆ, ಗುಜ್ಜಾಡಿ ಅಂತ. ನಮ್ಮ ಜಗದೀಶ್ ಬೈ ಅವರು ನಮಗೆ ಬಹಳ ಆತ್ಮೀಯರು. ಈ ಮಠದ ಸಂಪರ್ಕ ನಮಗೆ ಇವತ್ತಾದರೂ ಕೂಡ ಶಿಷ್ಯರ ಸಂಪರ್ಕ ನಮ್ಮೊಟ್ಟಿಗೆ ಸದಾಕಾಲ ಇದೆ. ಆ ಸಂಬಂಧ ಅದು ಯಾವಾಗಲೂ ಇದೇ ರೀತಿಯಾಗಿ ಮುಂದುವರಿಬೇಕು ಅಂತ ಹೇಳಿ ನಾವು ಆಶಿಸ್ತೇವೆ. ಶ್ರೀಗಳವರು ಪೀಠಕ್ಕೆ ಬಂದು ಬಹಳ ಅತ್ಯಲ್ಪ ಅವಧಿಯಲ್ಲೇ ಒಂದು ಬಹಳ ಅದ್ಭುತವಾದ ರೀತಿಯಲ್ಲಿ ಮಠವನ್ನ ಮತ್ತು ಪುನರುಜ್ಜೀವಗೊಳಿಸಿದ್ದಾರೆ. ಇಲ್ಲಿಯ ಕ್ಷೇತ್ರಕ್ಕೆ ಬಂದಾಗ ನಮಗೆ ಬಹಳ ಸಂತೋಷ ಆಯಿತು. ಈ ಇಲ್ಲಿಯ ಕ್ಷೇತ್ರಕ್ಕೆ ಬಂದಾಗ ನಮಗೆ ಯಾವ ರೀತಿ ಅನುಭೂತಿ ಆಯಿತು ಅಂತ ಹೇಳಿದ್ರೆ, ನಮ್ಮ ಸೋದೆಗೆ ಹೋದ ಅನುಭವ ಆಯಿತು. ಸೋದೆ ಕೂಡ ಹೀಗೆ ಅತ್ಯಂತ ಪ್ರಶಾಂತ ವಾತಾವರಣ, ಲೌಕಿಕ ಜಂಜಾಟ ಇಲ್ಲ, ಏನೇ ಈ ಒಂದು ಕಮರ್ಷಿಯಲ್ ಆಕ್ಟಿವಿಟಿ ಏನೂ ಇಲ್ಲ. ಅಲ್ಲಿ ಅಂಗಡಿ ಮುಕ್ಕಟ್ಟು, ಈ ಗಲಾಟೆ, ಈ ಜನಗಳು, ತುಂಬಾ ಪ್ರಶಾಂತವಾದ ವಾತಾವರಣ. ಇಲ್ಲಿಗೆ ಬಂದಾಗ ನಮಗೆ ಆ ಅನುಭವ ಆಯಿತು. ನಮಗೆ ಇಲ್ಲಿ ಬಂದಾಗ ನಮ್ಮದೇ ಮಠ ಅಂತ ಆ ಅನುಭವ ಬಂದ್ಬಿಡ್ತಾರೆ. ಆ ಪ್ರೀತಿಯನ್ನ, ಅಭಿಮಾನವನ್ನು ತೋರಿಸಿದ್ದೀರಿ. ಆ ಹಿಂದಿನ ಪರಂಪರೆಯವರು ತೋರಿಸಿರುವಂತಹ ಪ್ರೀತಿ ವಿಶ್ವಾಸಗಳನ್ನು ಮತ್ತೆ ಶ್ರೀಗಳವರು ವಿದ್ಯಾಧೀಶ ತೀರ್ಥರು ಅದನ್ನು ಮತ್ತೆ ನಮಗೆ ತೋರಿಸಿದ್ದಾರೆ. ನಮ್ಮ ಇರುವರ ಈ ಸಂಬಂಧ, ಈ ಬಾಂಧವ್ಯ, ಈ ಬೆಸುಗೆ ಇದೇ ರೀತಿಯಾಗಿ ಮುಂದುವರಿಯಿದೆ ಅಂತ ಹೇಳಿ ನಾವು ಕೂಡ ನಮ್ಮ ಆರಾಧ್ಯ ದೇವರಲ್ಲಿ, ಗೋವರಾಹ ದೇವರಲ್ಲಿ, ಹರಿಗ್ರೀವ ದೇವರಲ್ಲಿ, ವೇದವ್ಯಾಸ ದೇವರಲ್ಲಿ, ಅದೇ ರೀತಿಯಾಗಿ ವಾದಿರಾಜ ಗುರು ಸಾರ್ವಭೌಮರಲ್ಲಿ, ಭೂತರಾಜರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ. ಈ ಉಭಯ ಮಠದ ಎಲ್ಲ ಶಿಷ್ಯ ವೃಂದದವರಿಗೂ ಕೂಡ ದೇವರ ವಿಶೇಷ ಅನುಗ್ರಹ ಆಗಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥಿಸಿ ಇನ್ನೊಮ್ಮೆರಡು ಮಾತನ್ನು ಮುಗಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಮುಖ್ಯವಾದ
ವಿಷಯವನ್ನು ನಾನು ಹೇಳಲೇಬೇಕಿತ್ತು, ಅದು ಮರೆತು ಬಿಟ್ಟೆ ನಾನು. ಈ ಉಭಯ ಮಠಗಳ ಸಂಬಂಧ ಬಾಂಧವ್ಯ ಎಷ್ಟಿತ್ತು ಅಂತ ಹೇಳಿದ್ರೆ, ನಮ್ಮ ಮಠದ ಒಂದು ಶಾಖೆ ಒಂದು ಗೋಕರ್ಣದಲ್ಲಿದೆ. ಈ ಒಂದು ಗೋಕರ್ಣ ಮಠದ ಶಾಖೆ ಆಗಲಿಕ್ಕೆ ಕಾರಣ ಅದು ನಮ್ಮ ಪರ್ತಗಾಳಿ ಮಠ ಅಂತ. ಇಲ್ಲಿನ ಒಬ್ಬರು ವ್ಯಕ್ತಿಗಳೇ ಅದನ್ನ ನಮ್ಮ ಮಠಕ್ಕೆ ಅದು ದಾನವಾಗಿ ಕೊಟ್ಟಿದ್ದಾರೆ ಈ ಹಿಂದೆ. ಅದರಿಂದಲೇ ಗೋಕರ್ಣದಲ್ಲಿ ನಮ್ಮ ಒಂದು ಶಾಖೆ ಇದೆ ಅಂತ ನಾವು ಅದರ ಪರಂಪರೆಯಿಂದ ಕೇಳಿದ್ದೇವೆ. ಇತ್ತೀಚೆಗೆ ನಮ್ಮ ಗುರುಗಳ ಕಾಲದಲ್ಲಿ ಆ ಮಠದ ಜೀರ್ಣೋದ್ಧಾರ ಆಯಿತು. ಅಲ್ಲಿಗೆ ಜೀರ್ಣೋದ್ಧಾರ ಆದಾಗಲೂ ಕೂಡ ಅಲ್ಲಿಯ ಗೋಕರ್ಣದಲ್ಲಿ ಇದ್ದಂತಹ ಪರ್ತಗಾಳಿ ಮಠದ ಶಿಷ್ಯರು ಶ್ರೀಧರ ಕಾಮತರು ಅಂತ ಹೇಳಿ ಒಂದು ಮಠದ ದೊಡ್ಡ ಶಿಷ್ಯರು, ಇವತ್ತು ಅವರಿಲ್ಲ, ಅವರ ಮಗ ಇದೆ ವಾಸ್ತವ ಕಾಮತ್ ಅಂತಿದ್ದಾರೆ. ಕಾಮತ್ ಹೋಟೆಲ್ ಅಂತ ಇದೆ. ಅವರೇ ಮುಂದೆ ನಿಂತು ಅವರ ಮುತುವರ್ಜಿಯಿಂದಲೇನೆ ಎಲ್ಲವನ್ನು ಮಠವನ್ನು ಕಟ್ಟಿಸಿಕೊಟ್ಟಿದ್ದಾರೆ. ತುಂಬಾ ಶ್ರದ್ಧೆಯವರಿಗೆ, ತುಂಬಾ ಆತ್ಮೀಯರು. ನಮ್ಮ ಗುರುಗಳಿಗೂ ನಮಗೂ ಬಹಳ ಆತ್ಮೀಯರಾಗಿದ್ದು ನಮ್ಗೆ ಹೆದರಿಸೋದು, ನೀವು ಗೋಕರ್ಣ ಮಠಕ್ಕೆ ಯಾವಾಗ ಬರ್ತಾ ಇರಬೇಕು. ಒಂದ್ ವೇಳೆ ನೀವು ಬರದೇ ಇದ್ರೆ ನಿಮ್ಮ ಮಠವನ್ನು ಗೋಕರ್ಣ ಹತ್ತುಗಳ ಮಠ ಖುಷಿ ಬಿಡ್ತೇನೆ ನೋಡಿ. ಅಷ್ಟು ಅವರಿಗೆ ಪ್ರೀತಿ ಅಭಿಮಾನ ನಮ್ಮ ಮೇಲೆ. ಬಹುಶಃ ಅವರು ನಮಗಿಂತ ಹೆಚ್ಚು ಆ ಮಠದ ಬಗ್ಗೆ ಅವರು ಅದಕ್ಕೆ ಹೆಚ್ಚು ಕಾಳಜಿ ವಹಿಸಿದ್ದಾರೆ. ಅದೇ ರೀತಿಯಾಗಿ ಅವರ ಮಗನೂ ಕೂಡ ವಾಸ್ತವ ಕಾಮತನು ಕೂಡ ಅದೇ ರೀತಿಯಾಗಿ ಮೊನ್ನೆ ಒಂದಷ್ಟು ಅಲ್ಲಿ ನಾವು ರಿನೋವೇಷನ್ ಮಾಡಿಸಿದ್ವಿ, ಅವರೇ ಮುಂದೆ ನಿಂತು ಎಲ್ಲವನ್ನು ನಿಂತು ಮಾಡಿಸಿದ್ದಾರೆ. ಒಳ್ಳೆ ಅಭಿಮಾನಿಗಳು. ಆದ್ರಿಂದಲೇ ಇವತ್ತು ಪರ್ತಗಾಳಿ ಮಠದ ಸಂಬಂಧ ಉಂಟು ಅಂತ ಹೇಳಿದೆ. ಒಂದು ಬಾರಿ ಶ್ರೀಗಳವರು ಕೂಡ ನಮ್ಮ ಸೋಲಾ ಕ್ಷೇತ್ರಕ್ಕೆ ಬರಬೇಕು, ಇಲ್ಲಿಂದ ಬಹಳ ಹತ್ರ. ಸಂಬಂಧ ಮತ್ತಷ್ಟು ಬೆಳಿಬೇಕು. ಹಿಂದಿನ ಶ್ರೀಗಳವರು ಕೂಡ ಸೋಲಿಗೆ ಬಂದಿದ್ದಾರೆ ಅಂತ ಹೇಳಿ ನಾನು ಕೇಳಲ್ಪಟ್ಟೆ. ಆ ಸಂಬಂಧ ಮುಂದುವರಿಬೇಕು. ಶ್ರೀಗಳವರು ಕೂಡ ಮಿಲಿಂದ ಮೇಲೆ ನಮ್ಮ ಸೋಲಾ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ನಾವು ಇವತ್ತಿಗೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಪ್ರೀತಿಪೂರ್ವಕವಾಗಿ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಆ ಸಂಬಂಧವನ್ನು ಮತ್ತಷ್ಟು ನಾವು ಗಟ್ಟಿ ಶ್ರೀ ಹಯಗ್ರೀವ ದೇವರ ಸಾಕ್ಷಾತ್ಕಾರ ಮಾಡಿದಂತ ಶ್ರೀ ವಾದರಾಜ ತೀರ್ಥರ ಬಗ್ಗೆ ಮಹಿಮೆಯನ್ನು ನಮ್ಮ ವಿಶ್ವವಲ್ಲಭ ತೀರ್ಥ ಶ್ರೀಪಾದಗಳವರು ನಮಗೆಲ್ಲರಿಗೂ ವಿದಿತಪಡಿಸಿ, ಪರ್ತಗಾಳಿ ಮಠದ ಹಾಗೂ ಸೋಲೆ ಮಠದ ಅವಿನಾವ ಸಂಬಂಧ ಏನಿದೆ ಹೇಳಿ ನಮಗೆ ತಿಳಿಸಿದಂತ ಶ್ರೀ ಶೋಧೆ ಶ್ರೀಗಳಿಗೆ ನಮ್ಮ ಅನಂತಾನಂದ ಪ್ರಣಾಮಗಳು. ಪರ್ತಗಾಳಿ ಮಠದ ವತಿಯಿಂದ ನಮ್ಮ ಶ್ರೀಗಳಾದಂತಹ ಶ್ರೀ ವಿದ್ಯಾಧೀಶ ತೀರ್ಥರು ಅನುಗ್ರಹ ಭಾಷಣವನ್ನು ಮಾಡಿ ನಮಗೆ ಆಶೀರ್ವದಿಸಬೇಕು ಹೇಳಿ ನಾನು ಗುರುಗಳಲ್ಲಿ ವಿನಂತಿಸುತ್ತೇನೆ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕೀ ಪುತ್ರೋ, ಮಂಗಲಂ ಗರುಡಧ್ವಜ, ಶ್ರೀರಾಮಂ ಹನುಮತ್ಸೇವ್ಯ, ಶ್ರೀಕೃಷ್ಣಂ ಭೀಮಸೇವಿತಂ, ಶ್ರೀವ್ಯಾಸಂ ಶ್ರೀಮದಾನಂದ ತೀರ್ಥ ಸಂಸೇವಿತಂ ಭಜೆ. ಬ್ರಹ್ಮಾಂತಾಃ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರೇಯಃಪತಿಃ. ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಈ ಮಿಲನ ಈಗ ತಾನೇ ಶ್ರೀಪಾದರು ತಮ್ಮ ಅನುಗ್ರಹ ಸಂದೇಶದಲ್ಲಿ ಹೇಳುವಾಗ ರಾಮದೇವರ ಹಾಗೂ ಸೀತಾದೇವಿಯ ಆ ಮಿಲನ, ಆ ಉಂಗುರದ ನೆಪದಿಂದ ಮುಖ್ಯ ಪ್ರಾಣ ದೇವರ ಒಂದು ಅವಕಾಶದಿಂದ ಆ ಮಿಲನವಾಯಿತು ಅಂತ ಹೇಳಿದರು. ಅದೇ ರೀತಿಯಾಗಿ ಉಭಯ ಮಠದ ಮಿಲನ ಸ್ವಲ್ಪ ಸಮಯ, ಎಷ್ಟೋ ಸಮಯದ ನಂತರ ಆದರೂ ಕೂಡ ಇವತ್ತಿನ ಇದು ಮಧ್ವಾಚಾರ್ಯರ ಒಂದು ಅನುಗ್ರಹದಿಂದ ಮಿಲನವಾಯಿತು ಅಂತ ಹೇಳಿದರು. ಆದರೆ ಅದು ನಿಜವಾಗಿಯೂ ಸತ್ಯ. ಯಾಕೆ ಸತ್ಯ? ಈಗ ತಾನೇ ಹೇಳಿದೆ, ಮುಖ್ಯ ಪ್ರಾಣ ದೇವರ ಒಂದು ಅನುಗ್ರಹದಿಂದ ಅದು ಆದದ್ದು ಸತ್ಯ. ಅದನ್ನ ಜ್ಯೋತಿಷ ಮುಖಾಂತರ ಅದನ್ನು ಸತ್ಯಪಡಿಸೋಣ. ಹೇಗೆ
ಇವತ್ತಿನ ತಿಥಿ ಯಾವುದು? ಪೌಷ ಕೃಷ್ಣ ದಶಮಿ ತಿಥಿ. ನಮ್ಮ ಮಧ್ವಾಚಾರ್ಯರು ಜನನವಾದ ತಿಥಿ ಯಾವುದು? ದಶಮಿ. ಅಂದ್ರೆ ದಶಮಿ ತಿಥಿ ಯಾರ ತಿಥಿ ಆಯಿತು? ಮಧ್ವಾಚಾರ್ಯರ ತಿಥಿ ಆಯಿತು. ಆದ್ದರಿಂದ ಈಗ ಶ್ರೀಪಾದರು ಹೇಳಿದ ವಾಕ್ಯ ಏನಿದೆ ಅದು ಜ್ಯೋತಿಷ ಮುಖಾಂತರ ಸತ್ಯವಾಗಿದೆ. ಇವತ್ತಿನ ಈ ಒಂದು ಸಮಾಗಮನ ಯಾಕೆ ಮಹತ್ವ ಅಂದ್ರೆ, ವಾದಿರಾಜರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಅನೇಕ ಕ್ಷೇತ್ರಗಳ ಮಹಿಮೆಗಳನ್ನ ವರ್ಣನೆ ಮಾಡಿದ್ದಾರೆ. ಇದು ಗೋಮಾಂತಕ, ಇದು ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಮ್ಮ ಮಧ್ವಾಚಾರ್ಯರು ಕೂಡ ಇಲ್ಲಿ ಬಂದು ತಮ್ಮ ಪಾದಸ್ಪರ್ಶವನ್ನು ಮಾಡಿದ್ದಾರೆ. ಅಂತಹ ಗೋಮಾಂತಕ ಪ್ರದೇಶದಲ್ಲಿ ಇಂದು ಪ್ರಪ್ರಥಮ ಬಾರಿಗೆ ಸೋದಾ ವಾದಿರಾಜ ಮಠದ ಗುರುಗಳು ಇಲ್ಲಿ ಬಂದಿದ್ದಾರೆ. ವಿಶೇಷ ಏನಂದ್ರೆ, ಈ ಮಠಕ್ಕೂ ಮತ್ತೆ ಸೋದೆ ಮಠಕ್ಕೂ ಈಗಿನ ಗುರುಗಳ ಅಷ್ಟೇ ಅಲ್ಲ, ಪರಂಪರೆಯ 4-5 ಗುರುಗಳ ಸಂಬಂಧವನ್ನ ನಿಮ್ಮ ಎದುರುಗಡೆಗೆ ಪ್ರಸ್ತುತಪಡಿಸಬಹುದು. ಅದಕ್ಕಿಂತ ಮುಂಚೆ ನಿಮ್ಗೆ ಇವತ್ತಿನ ಒಂದು ವಿಶೇಷ ಏನು ಹೇಳ್ಬೇಕಂದ್ರೆ, ಅಯೋಧ್ಯ ಪಟ್ಟಣಕ್ಕೆ ಭೂಷಣ ಜಾನಕಿ ವಲ್ಲಭ, ದ್ವಾರಕಾ ಪಟ್ಟಣಕ್ಕೆ ಭೂಷಣ ರುಕ್ಮಿಣಿ ವಲ್ಲಭ, ಸೋದೆ ವಾದಿರಾಜ ಮಠಕ್ಕೆ ಭೂಷಣ ವಿಶ್ವವಲ್ಲಭ. ಇಂತಹ ಶ್ರೀಪಾದರು ನಮ್ಮ ಈ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಮಠಕ್ಕೆ ಆಗಮಿಸಿದ್ದು ಅತ್ಯಂತ ಸಂತೋಷದ ವಿಷಯ. ಈ ಬಗ್ಗೆ ನಾವು ಮನಃಪೂರ್ವಕವಾಗಿ ಸಂತೋಷವನ್ನ ವ್ಯಕ್ತಪಡಿಸುತ್ತೇವೆ. ಮುಂದಿನ ಅನೇಕ ಸಂದರ್ಭದಲ್ಲಿ ಅಥವಾ ಗೋವಾ ಪ್ರಾಂತದಲ್ಲಿ, ಗೋಮಾಂತಕ ಪ್ರಾಂತದಲ್ಲಿ ಬಂದಾಗ ವಿಶೇಷವಾಗಿ ಪರ್ತಗಾಳಿ ಮಠಕ್ಕೆ ತಾವು ಆಗಮನವನ್ನ ನೀಡ್ತಾ ಇರಬೇಕು. ತಮಗೂ ಕೂಡ ಇದು ಸೋದೆ ಮಠದಂತೆ ಭಾಸವಾಗ್ತಾ ಇದೆ. ಆದ್ದರಿಂದ ಈ ಮಠದಲ್ಲಿ ತಮ್ಮ ಅನೇಕ ಬಾರಿ ತಮ್ಮ ಆಗಮನ ಆಗ್ಬೇಕಂತ ನಾವು ಅಪೇಕ್ಷೆ ಪಡಿಸ್ತೇವೆ. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಹಿಂದಿನ ಗುರುಗಳ ಯಾವ ರೀತಿಯಾಗಿ ಒಂದು ಒಡನಾಟ ಸಂಬಂಧ ಹೇಗೆ ಇತ್ತು ಅಂತ ನಿಮ್ಮ ಎದುರುಗಡೆ ಪ್ರಸ್ತುತಪಡಿಸಬಹುದು. 1843ರಲ್ಲಿ ನಮ್ಮ ಪೂರ್ಣ ಪ್ರಜ್ಞ ತೀರ್ಥರು ತಾವು ಸಂಚಾರ ಕ್ರಮದಲ್ಲಿ ಶಿರಸಿ ಸಮೀಪದಲ್ಲಿದ್ದಾಗ ಸೋದೆ ಮಠ ಶ್ರೀ ವೀರವಿಠಲ ದೇವರಿಗೆ ಅಲ್ಲಿ ಕಾಣಿಕೆ ನೀಡಿರುವ ಉಲ್ಲೇಖ ನಮ್ಮ ಇತಿಹಾಸದ ಪುಸ್ತಕದಲ್ಲಿ ಪುಟದಲ್ಲಿ ಬರೆದಿದ್ದಾರೆ. ಇದು ಆದದ್ದು 1843ರಲ್ಲಿ. ಈಗ ಆಗ್ತಾ ಇರೋದು 2023. ಅಂದ್ರೆ ಎಷ್ಟು ಅವಿನಾಭಾವ ಸಂಬಂಧ. 180 ವರ್ಷಗಳ ಹಿಂದೆ ಆದ ವಿಷಯವನ್ನ ಈಗ ನಾವು ಹೇಳ್ತಾ ಇದ್ದೇವೆ ನಿಮ್ಮ ಎದುರಿಗೆ. ಯಾರಿಗೂ ಗೊತ್ತಿಲ್ಲ, ಆದ್ರೆ ಇವತ್ತು ನಿಮ್ಗೆ ಗೊತ್ತಾಗ್ತಾ ಇದೆ. ಪೂರ್ಣ ಪ್ರಜ್ಞೆ ತೀರ್ಥರ ಕಾಲದಲ್ಲಿ ಸೋದೆ ಮಠಕ್ಕೆ ಅಲ್ಲಿ ಆಗಮನ ಆಗಿರುವ ವಿಷಯ ನಮ್ಮ ಇತಿಹಾಸ ಪುಟದಲ್ಲಿ ಸಿಗ್ತಾ ಇದೆ. ಅದಾದ ನಂತರ 1846ರಲ್ಲಿ ಮಠದ 19ನೇ ಗುರುಗಳಾದ ಪದ್ಮನಾಭ ತೀರ್ಥರು ಕೂಡ ಸೋದೆ ಮಠಕ್ಕೆ ಹೋಗಿರುವ ವಿಷಯ ಉಲ್ಲೇಖ ಇದೆ. ಅದಾದ ನಂತರ ಸೋದೆ ಮಠದಲ್ಲಿ ನಮ್ಮ 1847ರಲ್ಲಿ ನಮ್ಮ ಪೂರ್ಣ ಪ್ರಜ್ಞೆ ತೀರ್ಥರು ಸೋದೆ ಮಠಕ್ಕೆ ಹೋದಾಗ ಅಲ್ಲಿ ಪಾರ್ಥಿವ ಪೂಜೆ ಆಗಿರುವ ವಿಷಯ ಕೂಡ ಉಲ್ಲೇಖವಿದೆ. ಅದಾದ ನಂತರ 1912ರಲ್ಲಿ ನಮ್ಮ ಇಂದಿರಾಕಾಂತ ತೀರ್ಥರು ಅವರು ಕೂಡ ಸೋದೆ ವಾದಿರಾಜ ಮಠಕ್ಕೆ ಹೋಗಿರುವ ವಿಷಯ ಉಲ್ಲೇಖ ಇದೆ. ಅದು ಹೇಗೆ ಅಂದ್ರೆ, ಆಗ ನಮ್ಮ ಸೋದೆ ವಾದಿರಾಜ ಮಠದ ತೀರ್ಥರ ಗುರುಗಳು ಆಗ ಉಡುಪಿಯಲ್ಲಿ ಸಂಚಾರದಲ್ಲಿದ್ದರು. ಗುರುಗಳು ಉಡುಪಿಯಲ್ಲಿದ್ದಾರೆ, ನಮ್ಮ ಗುರುಗಳು ಶಿರಸಿ ಆ ಸಮೀಪದಲ್ಲಿ ಸಂಚಾರದಲ್ಲಿದ್ದಾಗ ಆ ಸೋದೆ ಮಠದಲ್ಲಿ ಇರುವ ವೆಂಕಟೇಶ ಕೃಷ್ಣ ಉಪಾಧ್ಯಾಯ ಅವರು ಸ್ವಾಗತವನ್ನ ಮಾಡಿ ಗೌರವವನ್ನ ಅರ್ಪಿಸಿರುವ ವಿಷಯ ಕೂಡ ನಮ್ಮ ಪುಸ್ತಕದಲ್ಲಿ 1912ರಲ್ಲಿ. ಈಗ 110 ವರ್ಷಗಳ ಸಂದಿದೆ. ಅದಾದ ನಂತರ ನಮ್ಮ 1946ರಲ್ಲಿ ನಮ್ಮ ಪರಮ ಗುರುಗಳು ಕೂಡ
ವಿಶ್ವೋತ್ತಮ ತೀರ್ಥರ ಜೊತೆಗೆ ಭೇಟಿಯಾದದ್ದು ಅಲ್ಲೇ ಸೋದೆ ವಾದಿರಾಜ ಮಠದಲ್ಲಿ ಅಂತ ಉಲ್ಲೇಖ ಇದೆ. ಅದಾದ ನಂತರ 1953ರಲ್ಲಿ ತತ್ವಜ್ಞಾನ ಸಮ್ಮೇಳನ ನಡೆದಿತ್ತು. ಆ ಸಮ್ಮೇಳನದಲ್ಲಿ ಕೂಡ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಸೋದೆ ವಾದಿರಾಜ ಮಠಕ್ಕೂ ಮತ್ತೆ ನಮ್ಮ ಪರಮ ಗುರುಗಳ ಭೇಟಿಯಾದದ್ದು ವಿಷಯ ಉಲ್ಲೇಖವಿದೆ. ಅದಾದ ನಂತರ 1953ರಲ್ಲಿ ಉಡುಪಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿಯೂ ಕೂಡ ಸೋದೆ ವಾದಿರಾಜ ಮಠಕ್ಕೂ ಮತ್ತೆ ನಮ್ಮ ಪರಮ ಗುರುಗಳ ಸಮಾಗಮನ ಆಗಿರುವ ವಿಷಯವಿದೆ. ಅದಾದ ನಂತರ 1855ರಲ್ಲಿ ಶ್ರೀ ಪದ್ಮನಾಭ ತೀರ್ಥರು ಕೂಡ ಸೋದೆ ವಾದಿರಾಜ ಮಠಕ್ಕೆ ಭೇಟಿ ನೀಡಿರುವ ವಿಷಯ ಇದೆ. 1956ರಲ್ಲಿ ಕೊಯಂಬತ್ತೂರಿನಲ್ಲಿ ಆಗ ಮಧ್ವ ತತ್ವ ಸಮ್ಮೇಳನ ಮತ್ತೆ ಅಖಿಲ ಭಾರತ ಭಾರತೀಯ ಮಧ್ವ ಮಹಾಮಂಡಳ ಚತುರ್ಥ ಅಧಿವೇಶನದಲ್ಲಿಯೂ ಕೂಡ ವಾದಿರಾಜ ಮಠಕ್ಕೂ ಮತ್ತೆ ನಮ್ಮ ಮಠದ ಗುರುಗಳ ಸಮಾಗಮನ ಆಗಿರುವ ವಿಷಯ ಇದೆ. ಅದಾದ ನಂತರ 1957ರಲ್ಲಿ ಉಡುಪಿಯಲ್ಲಿ ಇನ್ನಂಜೆ ಎನ್ನುವ ಒಂದು ಹೈಸ್ಕೂಲ್ ಇದೆ. ಆ ಹೈಸ್ಕೂಲದಲ್ಲಿ ಕೂಡ ನಮ್ಮ ಪರಮ ಗುರುಗಳನ್ನ ವಿಶ್ವೋತ್ತಮ ತೀರ್ಥರು ಆಮಂತ್ರಣವನ್ನ ನೀಡಿದಾಗ ಅಲ್ಲೂ ಕೂಡ ನಮ್ಮ ಪರಮ ಗುರುಗಳ ಸಮಾಗಮನ ಆಗಿರುವ ವಿಷಯ ಇದೆ. ಅದಾದ ನಂತರ 1950ರಲ್ಲಿ ಮಾಧ್ವ ಸಿದ್ಧಾಂತ ಸಭಾ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ನಡೆದಾಗ ಅಲ್ಲೂ ಕೂಡ ಉಭಯ ಮಠದ ಸಮಾಗಮನ ಆಗಿರುವ ವಿಷಯ ಇದೆ. ಅದಾದ ನಂತರ 1959ರಲ್ಲಿ ಸೋಧೆ ಮಠದಲ್ಲಿ ನಮ್ಮ ಪರಮ ಗುರುಗಳ ಭೇಟಿ ಹಾಗೂ ಸ್ವರ್ಣವಲ್ಲಿ ಮಠಾಧೀಶರ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮೀಜಿ ಅವರ ಭೇಟಿ ಆಗಿರುವ ವಿಷಯ ಇದೆ. 1964ರಲ್ಲಿ ಆಗ ಪರ್ಯಾಯ 1964 14 ಮಾರ್ಚ್ 1964ರಲ್ಲಿ ನಮ್ಮ ಪರಮ ಗುರುಗಳ ಭೇಟಿ ಪರ್ಯಾಯ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಮಠದಲ್ಲಿ ಆಗಿರುವ ಉಲ್ಲೇಖ ಇದೆ. ಆಗ ಪರ್ಯಾಯ. ಅದಾದ ನಂತರ 1946ರಲ್ಲಿ ಕೂಡ ನಮ್ಮ ಪರಮ ಗುರುಗಳ ಭೇಟಿಯಾಗಿದೆ. ಅದಾದ ನಂತರ 1979ರಲ್ಲಿ ರಂಗಪ್ಪ ಕಾಮತ್ ಅವರ ಒಂದು 60ನೆಯ ಷಷ್ಠಿ ಪೂರ್ತಿ ಶಾಂತಿ ಇತ್ತು. ಆಗ ಅವರು ಆ ಸಂದರ್ಭದಲ್ಲಿಯೂ ಕೂಡ ಶಿರಾಲಿಯಲ್ಲಿ ಇದ್ದಾಗ ಎಲ್ಲಾ ಅಷ್ಟಮಠಾಧೀಶರು ಕೂಡ ಸಮಾಗಮನ ನಮ್ಮ ಗುರುಗಳಾಗಿರುವ ಒಂದು ಉಲ್ಲೇಖವಿದೆ. ಅದಾದ ನಂತರ 1981 64ರಲ್ಲಿ ಒಂದು ಪರ್ಯಾಯ. ಅದಾದ ನಂತರ 1981ರಲ್ಲಿ ನಮ್ಮ ಗುರುಗಳ ಒಂದು ಸಮಾಗಮನ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಆಗಿರುವ ಒಂದು ಉಲ್ಲೇಖವಿದೆ. ಆಗ ತಮ್ಮ ಗುರುಗಳ ಉಪಸ್ಥಿತಿಯಲ್ಲಿ ಅಲ್ಲಿ ಸಮಾಗಮನ ಆಗಿತ್ತು. ಹೀಗೆ ಅನೇಕ ಬಾರಿ ಭೇಟಿಯಾದದ್ದು, ಸಮಾಗಮನ ಆದದ್ದು, ಪಾದ್ಯಪೂಜೆ ಆದದ್ದು ಎಲ್ಲವೂ ಕೂಡ ಈಗ ತಾನು ಹೇಳಿದ್ದು ಸಂಬಂಧ ಸಂಬಂಧ ಸಂಬಂಧ. ನೋಡಿ ಎಷ್ಟೊಂದು ಗಟ್ಟಿ ಇದೆ ಸಂಬಂಧ. ಮಾತನಾಡಿದ್ರು ಕೂಡ ಹೇಳ್ಬೋದು ಅಷ್ಟೊಂದು ಸಂಬಂಧ ಇಲ್ಲಿ ನಡೆದು ಬಂದಿದೆ. ಇದೆಲ್ಲವೂ ಕೂಡ ಯಾಕೆ ಹೇಳ್ತಾ ಇದ್ದೇವೆಂದ್ರೆ ನಮ್ಮ ಹಿರಿಯ ಗುರುಗಳು ಮಾಡಿರೋ ಒಂದು ಪರಿಶ್ರಮ. ಈಗ ತಾನೇ ಶ್ರೀಪಾದರು ಹೇಳಿದ್ರು, ವಾದಿರಾಜ ತೀರ್ಥರು ತೀರ್ಥ ಪ್ರಬಂಧವನ್ನ ಬರೆದಿದ್ದಾರೆ. ಅವರು ಒಂದೊಮ್ಮೆ ಬರದೇ ಹೋಗಿದ್ರೆ ಯಾರಿಗೂ ಕೂಡ ಲಭ್ಯವಾಗದೆ ಹೋಗಬೇಕಾಗಿತ್ತು. ಅವರು ಬರೆದಿದ್ದಾರೆ. ಶಿಷ್ಯ ಪರಂಪರೆ ಅದನ್ನ ಮುಂದೆ ತಗೊಂಡು ಹೋಗಿ 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 ಇವತ್ತು ಅಷ್ಟೊಂದು ಪ್ರಚಾರವಾಗಿದೆ. ಇವತ್ತಿನ ಈ ಏನು ನಾವು ನಿಮ್ಮ ಎದುರುಗಡೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ, ಇದು ನಾವು ಮಾಡಿದ್ದಲ್ಲ. ಪರಂಪರೆ ಹಿಂದಿನ ಗುರುಗಳು ಪ್ರತಿನಿತ್ಯದ ಸಂಚಾರ ಸಮಯದಲ್ಲಿ ನಾವು ಎಲ್ಲ ಹೋಗಿದ್ವಿ, ಏನ್ ಮಾಡಿದ್ವಿ, ಏನಾಯಿತು ಎಲ್ಲವನ್ನ ಅವರು ಕ್ರಮವಾಗಿ ಬರೆದಿರುವುದರಿಂದ ನಿಮ್ಮ ಎದುರುಗಡೆ ಪ್ರಸ್ತುತ ಪಡಿಸ್ಲಿಕ್ಕೆ ಆಗ್ತಾ ಇದೆ. ಆದ್ದರಿಂದ ಗುರುಗಳ ಮಾಡಿರುವ ಪರಿಶ್ರಮದಿಂದ, ಗುರುಗಳ ಮಾಡಿರುವ ಒಂದು ಸಾಧನೆಯಿಂದ ನಾವು ನಿಮ್ಮ ಎದುರುಗಡೆಗೆ ಈ ವಿಷಯವನ್ನ ಪ್ರಸ್ತಾವನೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಕ್ತು. ಈಗ ತಾನೇ ಗುರುಗಳು ಮಧ್ವ ಮತದ ಬಗ್ಗೆ ತಮ್ಮ ಎದುರುಗಡೆಗೆ ಹೇಳಿದ್ದಾರೆ. ಅದರ ಬಗ್ಗೆ ನಾವು ಮತ್ತೆ ಹೆಚ್ಚಿನ ವಿಷಯವನ್ನ ಹೇಳಲಿಕ್ಕೆ ನಾವು ಹೋಗಲ್ಲ. ಆದರೆ ಆ ಮಧ್ವ ಮತವನ್ನ ಯಾವ ರೀತಿಯಾಗಿ ಅನುಸರಣೆ ಮಾಡಬೇಕು ಅದನ್ನು ಹೇಳಬಹುದು. ಮಧ್ವ ಮತ ಅನೇಕ ಇದೆ. ಈಗ ತಾನೇ ಗುರುರಾಜ ಆಚಾರ್ಯರು ಅವರು ಕೂಡ ಹೇಳುವಾಗ ಮಧ್ವ ಸಿದ್ಧಾಂತದ ಬಗ್ಗೆ ತುಂಬಾ ವಿಷಯವನ್ನ ಹೇಳಿದ್ದಾಗ ನಮಗೂ ಒಂದು ವಿಷಯ ಆಲೋಚನೆ ಆಯ್ತಂದ್ರೆ, ನಾವು ಏನು ಮಾಡಿದ್ರು ಕೂಡ ನಮ್ಗೆ ಮುಖ್ಯವಾಗಿ ಬೇಕಾದದ್ದು ಭಕ್ತಿ. ಭಕ್ತಿ ಇಲ್ಲದೆ ಹೋದ್ರೆ ನಾವು ಏನನ್ನು ಕೂಡ ಸಾಧನೆ ಮಾಡಲಿಕ್ಕೆ ಆಗಲ್ಲ. ಕಲಿಯುಗದಲ್ಲಿ ಹೆಚ್ಚಾಗಿ ಬೇಕಾದದ್ದು, ಮುಕ್ತಿಗೆ ಸಾಧನವಾದದ್ದು ಭಕ್ತಿ. ಆ ಭಕ್ತಿ ಇಲ್ಲದೆ ಹೋದ್ರೆ ನಮ್ಗೆ ಮುಕ್ತಿ ಇಲ್ಲ.
ಅದಕ್ಕಾಗಿ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ನಿರ್ಮಾಣ ಮಾಡಿದ್ದ ಯಾರು? ಭಗವಂತ. ನಾವು ನಿರ್ಮಾಣ ಮಾಡಿದ್ದು ಯಾವುದೂ ಇಲ್ಲ. ಈ ಹಣ್ಣು ನಾವು ನಿರ್ಮಾಣ ಮಾಡಿದ್ದೇವೆ? ಇಲ್ಲ. ನೀರು ನಾವು ನಿರ್ಮಾಣ ಮಾಡಿದ್ದೇವೆ? ಇಲ್ಲ. ಎಲ್ಲವೂ ಕೂಡ ಯಾರು ನಿರ್ಮಾಣ ಮಾಡಿದ್ದಾರೆ? ಭಗವಂತ ನಿರ್ಮಾಣ ಮಾಡಿದ್ದಾರೆ. ನಾವೇನ್ ಮಾಡ್ತಾ ಇದ್ದೇವೆ? ಅದನ್ನು ಉಪಯೋಗ ಮಾಡ್ತಾ ಇದ್ದೇವೆ ಹೊರತು ನಿರ್ಮಾಣ ಮಾಡಿಲ್ಲ. ಒಂದೊಮ್ಮೆ ಲೌಕಿಕ ಕಥೆ, ಒಬ್ಬ ವಿಜ್ಞಾನಿ ದೇವರ ಹತ್ರ ಹೋಗ್ತಾನೆ. ಹೋಗಿ ದೇವರ ಹತ್ರ ಏನ್ ಹೇಳ್ತಾನೆ ಅಂದ್ರೆ, ನೀನು ಏನು ಆರಂಭದಲ್ಲಿ ಸೃಷ್ಟಿ ಮಾಡಿದೆಯಲ್ಲ, ಆ ಸೃಷ್ಟಿಯನ್ನ ನಾನು ಈಗ ನಿನ್ನ ಸಹಾಯ ಇಲ್ಲದೇನೆ ನಾನು ಮಾಡ್ಲಿಕ್ಕೆ, ನನಗೆ ಅಷ್ಟೊಂದು ವಿಜ್ಞಾನದಿಂದ ನನಗೆ ಅನುಕೂಲ ಆಗಿದೆ. ಈಗ ನಿನ್ನ ಪ್ರಯೋಜನ ಇಲ್ಲ. ವಿಜ್ಞಾನದಿಂದ ಈಗ ನಾನು ನೀನು ಏನು ಆರಂಭದಲ್ಲಿ ಮಾಡಿದ್ದೀಯಲ್ಲ ಅದನ್ನ ನಾನು ಮಾಡಬಹುದು ಅಂತ ಹೇಳ್ತಾನೆ. ಸರಿ, ಏನಪ್ಪ ಅದು ಅಂತ ಕೇಳ್ತಾನೆ ದೇವರು. ಮೃಣ್ಮಯ ಮಣ್ಣನ್ನ ಮಾಡಿ ಅದರ ಒಂದು ರೂಪವನ್ನು ಮಾಡಿ ಅದಕ್ಕೆ ನಾನು ಶ್ವಾಸವನ್ನು ಕೊಟ್ಟು ಅದನ್ನ ನಾನು ಜೀವದಿಂದ ಪರಿವರ್ತನೆ ಮಾಡಿ ಒಂದು ಮನುಷ್ಯನನ್ನ ನಿರ್ಮಾಣ ಮಾಡಬಹುದು ಅಂತ ಹೇಳ್ತಾನೆ. ಓ ಹೌದಾ, ಸರಿ ಹಾಗಾದ್ರೆ ತೋರಿಸು ಅಂತ ಹೇಳಿ ಪ್ರಾಕ್ಟಿಕಲ್ ಬಾ. ಥಿಯರಾಟಿಕಲ್ ಆಯ್ತು, ಮಾತಾಡಿ ಆಯ್ತು, ಪ್ರಾಕ್ಟಿಕಲ್ ತೋರಿಸು ಅಂತ ಹೇಳಿದಾಗ ಆ ವಿಜ್ಞಾನಿ ಹಾಗೂ ದೇವರು ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದಾಗ ತೋರ್ಸಪ್ಪ ನಿನ್ನ ನಿರ್ಮಾಣ ಕಾರ್ಯ ತೋರಿಸು ಅಂತ ಹೇಳಿದಾಗ ಆ ವಿಜ್ಞಾನಿ ಏನ್ ಮಾಡ್ತಾನಂದ್ರೆ ಆ ಮಣ್ಣನ್ನ ಜೋಡಿಸಿ ಒಂದು ಮೂರ್ತಿ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಆಗ ದೇವರು ತಡ್ತಾನೆ, ಬೇಡ ಬೇಡ ಬೇಡ, ಈ ಮಣ್ಣಲ್ಲ, ನಿನ್ನ ಮಣ್ಣು ತಗೊಂಬ, ನಿನ್ನ ಮಣ್ಣು ತಗೊಂಬ. ನಿನ್ನ ಮಣ್ಣು ಎಲ್ಲಿದೆ? ಇಲ್ಲ ಅವನ ಹತ್ರ ಮಣ್ಣು ಯಾವ್ದು ತಗೋಬೇಕು? ಈ ಭೂಮಿಯದೇ ತಗೋಬೇಕು. ಅವನೆಲ್ಲಿ ನಿರ್ಮಾಣ ಮಾಡಿದ್ದಾನ? ಅವನು ನಿರ್ಮಾಣ ಮಾಡಿದ್ದ. ಅಂದ್ರೆ ಈ ವಿಷಯ ಹೇಳಲಿಕ್ಕೆ ಏನ್ ಕಾರಣ ಅಂದ್ರೆ, ಅನೇಕ ರೀತಿಯಾದ ವಸ್ತುಗಳು ಉಂಟು, ಅನೇಕ ರೀತಿಯಾದ ನಮಗೆ ಉಪಕರಣಗಳುಂಟು, ಎಲ್ಲವೂ ಉಂಟು. ಆದರೆ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಭಕ್ತಿ ಎನ್ನುವುದನ್ನ ಜೋಡಿಸ್ಬೇಕು ನಾವು. ಆ ಭಕ್ತಿಯನ್ನ ಜೋಡಿಸಿದರೆ ಮಾತ್ರ ಭಗವಂತನು ಅದನ್ನ ಗ್ರಹಣ ಮಾಡ್ತಾನೆ, ಅದನ್ನ ಸ್ವೀಕಾರ ಮಾಡ್ತಾನೆ. ಯಾಕೆ? ಭಾವಗ್ರಾಹಿ ಜನಾರ್ದನ ಅಂತ ಹೇಳಿದ್ದಾರೆ. ಮನುಷ್ಯರ ಭಾವನೆಯನ್ನ ಗ್ರಹಣೆ ಮಾಡುವ ಶಕ್ತಿ ದೇವರಲ್ಲಿದೆ ಹೊರತು ವಸ್ತುವನ್ನ ತಾನು ಅವನು ಕೇಳಲ್ಲ. ಆ ವಸ್ತುವನ್ನ ಸಮರ್ಪಣೆ ಮಾಡುವಾಗ ಯಾವ ರೀತಿಯಾದ ಭಕ್ತಿ ಇದೆ ಅದನ್ನ ಮಾತ್ರ ದೇವರು ಗ್ರಹಣ ಮಾಡ್ತಾನೆ ಹೊರತು ವಸ್ತು, ನೀನು ಈಗ 10 ಕಿಲೋ ನಾವು ಫಲ ಸಮರ್ಪಣೆ ಮಾಡಬೇಕಿಲ್ಲ. ಆ 10 ಕೆಜಿ ಫಲ ಅದು ಅವನೇ ನಿರ್ಮಾಣ ಮಾಡಿ, ಪುಷ್ಪ ಏನು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಉಪಹೃತಂ ಭಕ್ತ್ಯಾ ಅಶ್ನಾಮಿ ಪ್ರಯತ. ನೋಡಿ, ಅವರೇ ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಪತ್ರ, ಪುಷ್ಪ, ಫಲ, ನೀರು ಇದನ್ನ ನಾನೇ ಸೃಷ್ಟಿ ಮಾಡಿದ್ದು. ನಾನೇ ಸೃಷ್ಟಿ ಮಾಡಿರುವ ವಸ್ತುವನ್ನ ನೀವು ಭಕ್ತಿಯನ್ನ ಸೇರಿಸಿ ನನಗೆ ಸಮರ್ಪಣೆ ಮಾಡಿ ಅಂತ ದೇವರು ಹೇಳ್ತಾರೆ. ಆ ಭಕ್ತಿಯನ್ನ ನಾವು ಸಮರ್ಪಣೆ ಮಾಡದೆ ಕೇವಲ ವಸ್ತುವನ್ನ ಸಮರ್ಪಣೆ ಮಾಡಿದ್ರೆ ದೇವರು ಏನ್ ಸೃಷ್ಟಿ ಮಾಡಿರುವ ವಸ್ತುವನ್ನೇ ದೇವರಿಗೆ ನಾವು ಅರ್ಪಣೆ ಮಾಡಿದಂತಾಗುತ್ತೆ. ಹಾಗಾದ್ರೆ ನಾವು ನಿಜವಾಗಿ ನಿರ್ಮಾಣ ಮಾಡಬಹುದಾದ ಯಾವುದಾದ್ರೂ ಒಂದು ವಸ್ತು ಇದೆ ಅಂದ್ರೆ ಅದು ಭಕ್ತಿ. ಆ ಭಕ್ತಿ ಕೂಡ ಭಗವಂತನೇ ನಮ್ಗೆ ಅನುಗ್ರಹಿಸಬೇಕು. ನಾಳೆ 1 ಕಿಲೋ ಭಕ್ತಿ ಕೊಡಿ ಅಂದ್ರೆ ಭಕ್ತ ಸಿಗ್ತದೆ ನಮಗೆ? ಇಲ್ಲ. ಅದು ಹೇಗೆ ನಿರ್ಮಾಣ? ಭಗವಂತನ ಅನುಗ್ರಹ ಇರಬೇಕು, ಭಗವಂತನ ಬಗ್ಗೆ ನಾವು ಸ್ಮರಣೆ ಮಾಡಬೇಕು. ಅದರಿಂದಲೇ ನಮಗೆ ಅವಕಾಶ ಸಿಗತ್ತೆ. ಹೆಚ್ಚಿನ ಸಮಯವನ್ನ ನಾವು ತೆಗೆದುಕೊಳ್ಳಲ್ಲ. ಗುರುಗಳಿಗೆ ಮುಂದಿನ ಪ್ರಯಾಣಕ್ಕೆ ವಿಳಂಬವಾಗಬಹುದು. ಅದಕ್ಕಾಗಿ ಇಲ್ಲಿ ಬಂದಿರುವ ಎಲ್ಲ ಭಕ್ತರಿಗೂ ಕೂಡ ತಮ್ಮ ಜೀವನದಲ್ಲಿ ತಾವು ಮಾಡುವ ಉದ್ಯೋಗದಲ್ಲಿ ಮತ್ತೆ ತಮ್ಮ ಮನೆಯಲ್ಲಿ ನಿತ್ಯ ನಿರಂತರ ಕ್ಷೇಮಾಭಿವೃದ್ಧಿ ನಂದಿಸ್ತನಿರಲಿ. ಹಾಗೂ ಉಭಯ ಮಠದ ಏನು ಸಂಬಂಧ ಇದೆ ಇದೇ ರೀತಿಯಾಗಿ ಮುಂದುವರಿಯಲಿ ಎಂದು ನಾವು ಶ್ರೀ ರಾಮದೇವ ವೀರವಿಠಲ ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ 2 ಮಾತುಗಳಿಂದ ನಾವು ಮಂಗಲವನ್ನು ಹಾಡುತ್ತೇವೆ. ಶ್ರೀ ಕೃಷ್ಣಾರ್ಪಣಮಸ್ತು. जय गुरु महाराज की जय। मठाधीश की जय। मठाधीश की जय।
ಮಹಾರಾಜ್. ಅನುಗ್ರಹ ಸಂದೇಶವನ್ನು ನೀಡಿ ನಮಗೆಲ್ಲರಿಗೂ ಆಶೀರ್ವಾದ ನೀಡಿದಂತ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಗೆ ಅನಂತಾನಂತ ಪ್ರಣಾಮಗಳು.